ಪಿನ್ ಮಲ್ಪೆರ ಬ್ಲೂಟೂತ್ ಕನೆಕ್ಟ್ ಆಪುಜಿ ಕಾರ್ನ ಆಫ್ ಅಂದ್ ಆಪುಂಡು ಬ್ಲೂಟೂತ್ ಓಕೆ ಸ್ಟಾರ್ಟ್ ಆಂಡ್ ಅವಿ ನನ್ನ ಕರೆಕ್ಟ್ ನೆರಚ್ಚಿ ಅಂಡಲ ವಾಯ್ಸ್ ಬ್ಲೂಟೂತ್ ಸ್ಟಾರ್ಟ್ ಆಂಡ್ ನನ್ನ ನೆರಚ್ಚಿ ಸ್ಟಾರ್ಟ್ ಆಂಡ್ ನೆರಚ್ಚಿ ಬನ್ನಿಯಾನು ಓಕೆ ಓಕೆ ಅಲ್ಲ ಇತ್ತಲ್ಲ ಕೊಂದು ಪೋಪಿನ ಇಲ್ಲಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಪಿನ್ ಮಂತ್ ಮಲ್ಪೆರ ಆವೊಂದುಜ್ಜಿ ಪಿನ್ ಮಂತ್ ಬಿಟ್ಲೆ ಆಪುಜಿ ಪಿನ್ ಮಲ್ಪೆರೆ ಆಪ್ಷನ್ ಬರೊಂದುಜ್ಜಿ ಅವ ಈಗ ಸುರುಕು ಮೆಸೇಜ್ ಪಾಡ್ಯಾರ ಕುಡರ ಮೆಸೇಜ್ ಪಾಡ್ದೋಡೀರ್ ಬೊಕ್ಕನಿ ಚಾನಲ್ ಪಾಡ್ದ ಪಿನ್ ಪ್ಲೇನ್ ಓಕೆ ಓಕೆ ಅವೇನ್ ಪಿನ್ ಮಂತ್ ದಾದ ಪ್ರಯೋಜನ ಐಟ್ ಉಂಡ ಚಾನೆಲ್ ಉಂಡ ಹಾಯ್ ಜೈ ಶ್ರೀಮ್ ಅಂತಿದ್ದಾರೆ ನಮ್ಮ ಅವಿನಾಶ್ ಅವರು. ಹಾಯ್ ಜೈ ಶ್ರೀಮ್. ಮೂರ್ತಿ ವೆಲ್ಕಮ್ ಟು ಲೈವ್ ಎಂಚೊಲ್ಲರು ಎಂಕೆಲ್ಲ ಕೆಲವು ಲೈವ್ ಆಂಡ್ ಮಾರೇನಿ ಮನಸ್ಸಾಂಡೆ ರವಿನನ್ನ. ಹಾಯ್ ಅನ್ವಿತ್ ಬ್ರೋ ಮನಸ್ಸಾತಜ್ಜಿ ಇನಿ ಲೇಟ್ ಅಂತೆ ಆರುಳ್ಳಾರ ತಂಚ ಪಕ್ಕ ಬುಡ್ದು ಪೋಡಿ ಮನಸ್ಸಿಗೆ 5 ನಿಮಿಷ 8 ಗಂಟೆಗೆ ಮನಸ್ಸು ಇತ್ತ ಅರ್ಧ ಗಂಟೆ ಉಂಟು. ನಿಖಲಾಣೆ ಮನಸ್ಸು ಅದೇ ಸ್ಪೆಷಲ್ ಸಂಡೇ. ಲೈಕ್ ಡನ್ ಬಣ್ಣ ಲೈಕ್ ದಕ್ಕೆ ಅಂದ ಅನ್ನೇರದ ಐಫೋನ್ ಉಂಡು ಪಂದು ತೂಪ ಒಂದುಲ್ಲೇರು ಒಂದೊಂದುಲ್ಲೇರು ಅಂದ ದುಬೈ ದಕ್ಕಡ ಐಫೋನ್ ಮಲ್ಲ ವಿಷಯ ಅತ್ತಿ ಅದೇ ಅಲ್ಲ ಬೊಕ್ಕಂಜಿ ಬತ್ತ ನಾವೇನ್ ಪಿನ್ ಮಾಡ್ಬಿಳೆ ಅಂತ ಬರ್ತು ಕೇರಳ ಬರಡು ಜಾಯ್ನ್ ಮಾಡ್ಬೇಕು. ಓಕೆ ಮತ್ತೆ ತೆಲ್ಪ್ಲಿ ಇರ್ಪೋರ್ಲು ತೆಲ್ಪ್ಲಿ ಆರ್ಲ ದುಬೈ ಡುಪ್ಪುನ ಆರ್ ಶಾರ್ಜ ಡುಪ್ಪುನ ಅಂದಿ ಯಾನು ಸಾರ್ಜಡಿ ದುಬೈ ಅತ್ತಿ ಇರೆಗ್ಲ ಪ್ರಮೋಷನ್ ಆಂಡ ಇರೆಗ್ ಸುಶಾಂತ್ ಇರೆಗ್ಲ ಪ್ರಮೋಷನ್ ಆಂಡಾಗ್ಯಾ ಕಾರ್ಲ ದುಬೈ ಡುಪ್ಪುನ ಅಂದಂದು రెడ్డి జనాల కెబిక్ దీవోల్నేగే దాదేన్ కెబిక్ దీపిన ఎండదాలజ్జి కెబిక్ దీపిన అంచిన ಜನ ಕೆವಿಕ್ಕಿ ದಿವಲ್ಲೇ ನೋಡಂತಿಲ್ಲ ದಾದ ದಿವ ಪೂರ ಬೂದಿ ಅವು ಬರೋಡೆ ಕೆವಿಕ್ ದಿಯರ ಸೆಟ್ಟಿ ಬರ್ತೇವೆ ಆಯ್ ಅಪ್ಪು ಸೆಟ್ಟಿ ಡಾಕ್ಟರ್ ಅಕ್ಷಯ್ ಬರ್ತೀರಿ. ಹಾಯ್ ಅಕ್ಷಯ್ ವೆಲ್ಕಮ್ ಟು ಲೈವ್ ಎಂಚೊಲ್ಲಾರು ಮತ್ತೆ ಏರೆಗ್ ಪ್ರಮೋಷನ್ ಬ್ಲೂಟೂತ್ ಏರೆಗ್ ಪ್ರಮೋಷನ್ ಆಡದೆ ಅಲ್ಲಲ್ಲಿ ನನ್ನ ಡಬಲ್ಗೆ ಇತೋರ್ತು ತಿಕ್ಕುನೆ ಇರ್ದು ಸಾಂಡ ನಿಕ್ಕಲ್ಲ 8 ಗಂಟೆಗೆ ಅವೇ ಎನ್ನ ಮನಸ್ಸು ಆತಿದ್ಯೆ ಎನ್ನ ಅಡಿಗೆ ಆಯ್ನ ಆತಿತ್ತೆ ಎನ್ನ ಮನಸ್ಸು ರೆಡಿ ಉಂಟು ಅಡಿಗೆ ರೆಡಿ ಉಂಟು ಯಾನು ಮೇರು ಪಾರ್ಟ್ನರ್ ಉಳ್ಳ ಇರುತ್ತೆ ಅಂಚೆ ಪಕ್ಕ 8 ಗಂಟೆ ಮನಸ್ಸು ಮಲ್ಪಗ 5 ನಿಮಿಷ ಪೋದು ಆತಿಜಿ ಎನ್ನ ಮನಸ್ಸು ಜೂರು ಲೇಟ್ ಆಪಡು ಇನಿ ಆಯ್ತಾರ ಅದೇ ಎಂಕ್ ಬಂಗುಡೆ ರೆಸ ಬಂಗುಡೆ ಅಪ್ಪಂತಾರ ಅಪ್ಪಡ ಚಿಕನ್ ಉಂಡ ಯಾವ ಎಂಕ್ಲು 1.5 ಗಂಟೆ ಪೀರ ಅಂದ್ ಅಂಡ ಯಾನ್ ಬೇಗ ಉನ್ಪೆ ಇನಿ ಮಾತ್ರ ಒಂಚೂರು ಸಂಡೆ ಅದೇ ಅಂಚ ಅವಂತ ಲೇಟ್ ಉಣ್ಕಂದು ಕೋಡೆ ಅಂತ ಪಕ್ಕ ರಾತ್ರಿ ಬಡ ಅವಂತು ಬೇಗ ಬೇಗ ಉಂಡುದು
ಅಪ್ಪು ನಿಮ್ಮನ್ನು ಬೊಳ್ಳದಲ್ಲಿ ಬಿಡಲಿಕ್ಕುಂಟುಗೆ. ಯಾನೆ ಮಲ್ತೀನಿ ಅಂದ್ ಯಾನ್ ಅಪ್ಪು ನಿಮ್ಮ ಮಲ್ತಿನ ಅವಸ್ಥೆ ವೇಂಡ ಮಾರೆ. ಯಾನ್ ಮಿಕ್ಸಿಡ್ ಪೂರ ಮಸಾಲ ಪಾಡ್ದುಂಡತೆ ಜಸ್ಟ್ ಬಾಯ್ದಿ ಒಂದು ದೀತೀನಿ ಸ್ವಿಚ್ ಆಲ್ರೆಡಿ ಆನ್ ಇತ್ತು. ಅವು ಹೊರನೆ ಲಕ್ಕಿನಿ ಪೂರ ರಟೀನಿ ಕಜಿಪುದ ಅರೆಪು ಪೂರ. ಅಪ್ಪು ನಿಮ್ಮನ್ನು ಬಳ್ಳದಲ್ಲಿ ಬಿಡ್ಲಿಕ್ಕೆ ಉಂಟು. ಬನ್ನಿ ಬನ್ನಿ ಮೂರ್ತಿ ಅಣ್ಣ, ಬಳ್ಳದಲ್ಲಿ ಹೇಗೆ ಬಿಡ್ತೀರಿ ನೋಡಬೇಕು ನನಗೆ. ನಾನು ಕಾಯ್ದಕ್ಕೆ ಹೇಗೆ ಬಳ್ಳದಲ್ಲಿ ಬಿಡ್ತೀರಿ ಅಂತ. ಅತ್ತಿ ಆರು ಇಡೆ ಒಳ್ಳೆ ಮುಲು ಬಳ್ಳದು ಮುರ್ಕುದು ಹೋಗುರು ಮುಲು ವರ್ಷ ಬೆಗರ್ಡ್ ಬೊಲ್ಲೋಡು ಪೋಪಾರೆ ಬೆಗರ್ದ ಬೊಲ್ಲೊಡೆ ಪೋಪೇರು ಬೆಗರ್ದ ಬೆಲ್ಲಡೆ ಬೋಡತ್ತೆ. ಆರು ಒಳಗೆ ಇಡೆ 10 ಗಂಟೆ ಮೀತಿಪ್ಪೇರು ಬೆಗರ್ಡೆ ಅಪ್ಪಂಡ ಈರಿ ಇನಿ ಬಂಗುಡೆ ಒಂತೆ ಬಂಗೋಡೆ ಮಲ್ತೀನಿ ಅತೆ ಅಂದ್ಯ ಹೊರನೆ ರಟಿನಿಯೇ ಪೂರ. ಎನ್ನ ಮೊಬೈಲ್ ಮುಲು ಟ್ರಕ್ ಅದು ತೊಡಗ ಆರ್ಮ. ಓ 17 ಪ್ರೋನಾ? ಬನ್ನಿ ಮಾತಾಡುವ. 17 ನೆಟ್ವರ್ಕ್ ಡೌನ್ ಎನ್ನ ರೂಮ್ ಫುಲ್ ಡೌನ್ ಆತು. ದಾದನು ಗೊತ್ತಿದೆ ರೆಡಿ ಪಂಪ ಆ ಫಿಲ್ಮ್ದ ಸ್ಟೋರಿ ಬರ್ಪುನ ಬರೆಪುನ ಅದಕ್ಕೇನಲ್ಲೇರು ಇಜ್ಜಿ ಅವ್ಯಾನ್ ಒಂಜಿ ಎನ್ನ ಪದ್ಯ ಪುರ ಗೊತ್ತಿತ್ತಿನ ಪೇಪರ್ ಅಡ್ ಬರೆತೆ ಅವನು ಬೂಕುಡ್ ಬರೆ ಒಂದುಲ್ಲೆ. ಅಪ್ಪು ಎಂತವ ಸ್ಪೆಷಲ್ ನಿಮಗೆ? ಬರಲಿ ಈರು ಹೋದ್ರೆ ಮೆಸೇಜ್ ಹೋದಿಲ್ಲ ಅವೇ ಕಣ್ಣಿಗೆ ಬ್ಲರ್ ತೋದುಂಡು ಎಲ್ಲ ಪಾಡ್ದಾರ. ಓ ದೇವರೇ, ಸೃಜನ್ ಬ್ರೋ ಬತ್ತೀರಿ. ಹಾಯ್ ಸೃಜನ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು ಓಲ್ ಮಾರ್ರೆ ಇರು ಆರೆ ಲಕ್ಕು ತುತ್ತೋಡು ಏಪಾಲ್ಡ್ ಹೊರ ಬರ್ಪಡತ್ತ ಲಕ್ಕು ತುತ್ತೋಡು ಬೊಕ್ಕ ಅಭ್ಯಾಸ ಆಪುಂಡಿ ಲಕ್ಕು ತುಂತಾರೆ ಜೇರಿಗ್ಲ ಒಂಜಿ ಸಂಪತ್ತಿಗೆ ಲಕ್ಕು ತುತ್ತದ ಯಾವ ನಮ್ಮ ಬೊಕ್ಕ ಒಂತೊಂದೇ ಲೈವ್ ಮನ್ಪಡವ ನಮ್ಮ ಅಂದಿ ಯಾರಿಗೆ ಸೌಖ್ಯ ಅಂದಿ ಅಮ್ಮ ಸೌಖ್ಯನೇ ಎಂಕ್ಲ ಪೊರ್ಲುಡು ಸೌಖ್ಯನೇ ಒಂದು ರಗಾಲೇಜಿ ಮುಲ್ಪ ಪೊರ್ಲುಡು ಸೌಖ್ಯ ಇಪ್ಪಣೆ. ಆಫ್ಟರ್ ವೆರಿ ಲಾಂಗ್ ಟೈಮ್. ಸೊ ಈರ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನೇಕ್ ಎಂಕೊಲ್ಲ ಪೋಡಿಗೆ ಆದಿತ್ತನ್ ಮಾರೆ ಇರಗದಲ್ಲ ಬೇಜಾರ್ ಮೀನ್ದಲ್ಲ ಆತನ ಎಂಕಲ್ಲ ಲೈವ್ ಒಡು ಮೀನಿಂದ ಮಸ್ತು ದಿನ ಬೈಜರತೆ ಅಂಚ ಒಕ ಎಂಚ ಉಂಟು ಸೌದಿಪುರ ಸೌಖ್ಯನೇ ಇರ್ನ ರೆಗ್ಗುಪುರ ಎಂಚ ಉಂಡು ಪಾಡು ಚಿತ್ತ ಪಾಡು ಬ್ಯಾನ್ ಆಪಾರಿ ಯಾನು ವೈಕ್ಲ ರೆಡ್ ಒನಸ್ ಮಂತ್ ಬರ್ಪೆ ಆವು ಡಾಕ್ಟ್ರೆ ಚೂರು ಪಾಡ್ದಾರ ಅಪ್ಪು ಹೊನೊಂದುಲ್ಲೇರು ഞാൻ പാടിച്ചിന് ഫോൺ താനോ ಮಿಸ್ಟೇಕ್ ಆತು ಸ್ಟ್ರಕ್ ಆತು ಫುಲ್ ಅವರ ರೀಸ್ಟಾರ್ಟ್ ಮಾಡ್ಬಿಡಿ ರೀಸ್ಟಾರ್ಟ್ ಯಾನಾರ ಆಕ್ಸಿಡೆಂಟ್ ಆತು ಬೋದು ಬರ್ಪ ಓಕೆ ಸೃಜನ್ ಸೂಪರ್ ಬಂದಿಲ್ಲ ಚೂರು ಬನ್ನಿ ಜನರು ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೇಗಿದ್ದೀರಾ ಎಲ್ಲರೂ? ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವ್ಗೆ ಬಂದಿದ್ದಕ್ಕೆ. ಸಂಡೇ ಸ್ಪೆಷಲ್ ಏನುಂಟು ಇವತ್ತು? ಹೇಗಿತ್ತು ಇವತ್ತಿನ ದಿವಸ ನಿಮ್ಮದು ಎಲ್ಲ ತಿಳಿಸಿ. ಸೃಜನ್ ಬ್ರೋ ಇರ್ನ ಇಂಚೆತ್ತನ ದಿನ ಊರದು ಬತ್ತಿ ಒಕ್ಕ ಇಂಚಾಂಡು ಅಂದಿ ಇರ್ನ ಲೈವ್ ತೋದ ರೆಡ್ ತಿಂಗೋಲ ಆಂಡ್ ಅಂದಂದು ಇರ್ ಬೈಜರತ್ತೆ ಊರುಡು ಬತ್ತಿ ಒಕ್ಕ ಬೈದಿನ ಇಜ್ಜಿ ಲೈವ್ಗೆ ಊರುಡು ಪುನಃ ಅವರ ಬೈದಾರೆ ತಿಕ್ಕಲೆ ಬಂದಿತ್ತಾರ ಇದೊಕ್ಕ ಸುದ್ದಿಲಜ್ಜಿ ಎಂಚ ತಿಕ್ಕು ನೀರೆಗ್ ಇನ್ಸ್ಟಾಗ್ರಾಮ್ ಇಜ್ಜಂದ ಏರೆಗ್ಲ ತಿಕ್ಕೆರಾಪುಜಿ ಇನ್ಸ್ಟಾಗ್ರಾಮ್ ಇತ್ತಿನಾಡು ತಿಕ್ಕೆರಾಪು ఒక ఎంచండు సౌదీ రిగ్గు బ్రెంచండు సరి ఉండి ರಿಗ್ ಸೂಪರ್ ಒಂಜಿ ಸಾಂಗ್ ಪಲ್ನಿ ಓಕೆ ಒಂಜಿ ಸಾಂಗ್ ಇರೆಗೋಸ್ಕರ ಓಪನ್ ಕೈ ಓವಾವು
ಪರತಾವ ಪೊಸತಾವ. ಯಾರೆ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ. ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಬಾ ಭೂಮಿಯ ನಿನ್ನೊಡಲಲ್ಲಿ ನಾಡುವೆನು. ಬಾ ಪ್ರೇಮಿಯ ನಿನ್ನೆದೆಯಲ್ಲಿ ಓಲಾಡುವೆನು. ಈ ಅಂದ ಚಂದವೆಲ್ಲ ಯಾರಿಗಾಗಿ ಹೇಳೆಯ. ಯಾರೆ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ. ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಉನ್ಪಿನಿ ತಿನ್ಪುನಿ ಜೆಪ್ಪುನಿ ಅಂದೆ. ವಾ ವೆರಿ ಗುಡ್. ಸೂರ್ಯನ ಚಿನ್ನದ ಕಿರಣ ನಿನ್ನ ಮೈಯ ಬಣ್ಣ ಮಿಂಚಿದೆ, ಮಿಂಚುತ್ತಾ ಮಿನುಗಿದೆ. ಸುಂದರ ಸರೋವರಗಳು ನಿನ್ನ ಎರಡು ಕಣ್ಣು, ಕಣ್ಣಲ್ಲಿ ವಿರಹವೇ ತುಂಬಿದೆ. ಮಳೆಗಾಲ ಬಂದಾಗ ಮೈ ಮರೆವಾವೋ ಸಿಂಗಾರಿ, ಚಳಿಗಾಲ ಬಂದಾಗ ಮುಸುಕೆಲೆವಾವೋ ಚಿನ್ನಾರಿ. ಹೀಗೇಕೆ ಕಾದಿರುವೆ, ಮನಸ್ಸಿನ ಚಿಂತೆ ಹೇಳೆಯ. ಓ ಓ ಥ್ಯಾಂಕ್ ಯು. ಲೈಕ್ ಮಾಡಿದವ್ರು ಲೈಕ್ ಮಾಡಿ ಆಯ್ತಾ. ಲೈಕ್ ಮಾಡ್ಲಿಕ್ಕೆ ಕುರೆ ಕಟ್ಬೇಡಿ ಯಾರು. ಇರುದಾರಿ ಕುರೆ ಕಟ್ಬೇಡಿ ಯಾರು. ಏ ಅವೆಲ್ಲ ದಿವಚ್ಚಿ ಓಯ್. ಏ ಅವು ದಿವಚ್ಚಿ ದಿವಚ್ಚಿ ಅಂಚೆ ದಿವಚ್ಚಿ ಹಾಗೆ ಇಡ್ಬೇಡಿ. ಬಂದೆ ಅದ್ಭುತ. ಹೊಸ ಹೊಸ ಜಾತಿ ಸಾಂಗ್ ಪನ್ಲೆ ಹೊಸ ಹೊಸ ಸಾಂಗ್ ಬಂದ್ರೆ ಸಾಂಗ್ ಒಳ್ಳೆ ಪಂತ ಆತು ಮಲ್ಲ ಗೊತ್ತಿದ್ದಿ. ಹೊಸ ಆಸೆಲು ಮೂಡು ನಗ ಅವು ಹೊಸದು ಪುರ ಎಂಗ್ಲಿಗೆ ಗೊತ್ತು ಜಂಗ್ ಪೂರ ಪರಾತ್. ಅದ್ಭುತ ಗಾಯನ ಸರ್ ಪಣಂದಲ್ಲಿ. ಥ್ಯಾಂಕ್ ಯು ಅನ್ನಪಾಚಾರ್ ಅವರೇ, ಧನ್ಯವಾದಗಳು. ಸೂಪರ್ ಅಂತಿದ್ದಾರೆ. ವೆಲ್ಕಮ್ ಟು ಲೈವ್. 6ನೇ ಲೈಕ್ ಸರ್. ಥ್ಯಾಂಕ್ ಯು ಸರ್. ಅರ್ನ ಲೈವ್ ಗಳ ಪೋದಿತ್ತೆ ಅನ್ನಿ ಎಕಡೆ ಸಿಂಗ್ ಮಂತ ಒಂಜಿ 4 ಪದ್ಯ ಬಂದು ಬತ್ತೆ. ಅರ್ನ ಲೈವ್ ಜಾಯಿನ್ ಅಲ್ಲಿ. ಅರ್ನ ಲೈವ್ ಮಸ್ತ್ ಜನ ಬರ್ಪೇರು. ಮಸ್ತ್ ಜನ ಉಳ್ಳಾರ ಜಾಯಿನ್ ಆಕ. ಚರಣ್ ಬ್ರೋ ಬತ್ತೇರು. ಹಾಯ್ ಚರಣ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು ಅಂಕ್ಲ ಸೌಖ್ಯನೆ ದೇವರ ದಯತೆ ಅಡ್ಡೇಟ್ ಉಳ್ಳ. ಹೊಸ ಹೊಸ ಆಸೆಲು ಮೂಡು ನಗ ಗೊತ್ತು ಜೇಂಕ್ ಸರಿಟ್ ಸೈಡ್ ಹಾಯ್ ಪಣಂತುಲ ಆಯ್ತು ಪಣಂತುಲ ಹಾಯ್ ಚರಣ್ ಬ್ರೋ ಎಂಚಲ್ಲರು ಸೌಖ್ಯನೆ. ಏ ರೀಸ್ಟಾರ್ಟ್ ಬಂತು ಲಂಚಾನೆ ಮಾರ್ರೆ ಫೋನ್ ಅವಸ್ಥೆ ಅಂದ. ನಾನು ಆತನು ಫೋನ್ ಐಫೋನ್ ರೆಡಿ ಅಂಪು ಐಫೋನ್ ಅದೇ ಅತ್ತತ್ತು ಐಫೋನ್ ಐಫೋನ್ 17 ಐಫೋನ್ ಇಪ್ಪದ ಇಂದು ಐಫೋನ್ 17 ಇಂದು 16 ಹೊಸ ಹೊಸ ಆಸೆಲು ಮೂಡು ನಗ ಒರ ಒರ ತೂ ಏನಾ ಪರಿಚಯ ಸಲಿಗೆಗು ಜಾರಿ ನಗ ಹೊಸ ತಾಂಡು ಇನೆ ತದಿನೊನೆ ಕನಕತ್ತೆ ಒಂದು ನಿಜನೆ ಗೆಂದೆಂಡು ನಿನ್ನ ಹಠನೆ ಸುರುದನಿ ಪೊಸತನಿ ಅಮಲಾಂಡ ನಿನ್ನ ತೆಲಿಗೆ ಸುರುವಾಡವಂತೆ ಸಲಿಗೆ ಬಿಗಿತಿಂಡು ಎನ್ನರವಗೆ ಆ ಇರುಳು ಪರಗೆಲು ಮರತೆ ಸುರು ಸುರು ಬಿಮ್ಮಲು ಆಜಿನಗ ಪಿರವರ ತೂಯೇನ ಮನಸ್ಸಿನ ಕೇನಂದೆ ಜಾರಿನಗ ಈ ಐಕ್ ಕಾರಣನ ಕತೆ ಕಲು ಸಾರ್ ಅವು ಬರ್ಪುಜಿ ಆಯ್ತಾ. ರಾಗದ ಯಾಸಿ ಗೊತ್ತುಜ್ಜಿ ಅವೇ ಬೇಜಾರು ನೋಡ್ಪೋಚಿ. ಸಾರಿ
ಎಂತ ಮೊಬೈಲ್ ನಿನ್ನ ಭಕ್ತಿಗೀತೆ ಕಟೀಲು ಭಕ್ತಿಗೀತೆ ಆಡ್ಲಿಕ್ಕೆ ಹೇಳ್ತಿದ್ದಾರೆ ನಮ್ಮ ಅನ್ನಪಚಾರ ಅವರು. ಸ್ವರ್ಗ ಬರ್ಸ ಉಂಡ ಅಪ್ಪು ಎಂತವ ಮೊಬೈಲ್ ಅನ್ನು ಒಮ್ಮೆ ನೀರಿಗೆ ಹಾಕಿ ಒಂದೊಂದಿದ್ದಾರೆ ಟ್ರೈ ಮಂತರತೆ. ಥ್ಯಾಂಕ್ ಯು ಬಾಯ್ ಒಂದೊಂದಿದ್ದಾರೆ ಥ್ಯಾಂಕ್ ಯು. ಅವು ಒಂಚೂರು ಪ್ರಾಕ್ಟೀಸ್ ಮಂತನ ಕೇನಂಡ ಬರ್ಪುಂಡು ತೂಕ ಟ್ರೈ ಮನ್ಪುಗ ನನ್ನವರ ಬರೆದೀಪ ತುಳು ಸಾಂಗ್ ಬರದಿಲ್ಲ ಅಂದು ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪೂತನಿಯನು ಕೊಂದೆ. ಹುಟ್ಟಿದೇಳು ದಿವಸ ಅದೇ ಗೊತ್ತಿದ್ದೀವಿ ಮಾರ್ತ. ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪುತನಿಯ ಕೊಂದೆ. ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪುತನಿಯ ಕೊಂದೆ. ಹುಟ್ಟಿ ವಿಷದ ಮೊಳೆಯುಂಡ ಕಾರಣ, ಹುಟ್ಟಿ ವಿಷದ ಮೊಳೆಯುಂಡ ಕಾರಣ, ದೃಷ್ಟಿ ತಾಕಿತೆ ರಂಗಯ್ಯ ನಿನಗೆ ರಂಗಯ್ಯ, ದೃಷ್ಟಿ ತಾಗಿತೆ ರಂಗಯ್ಯ. ಅಳ್ಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ, ಅಳ್ಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ. ಬಳಕತ ನದಿ ಗೋಪಾಲ ಕರೊಡಗೂಡಿ, ಬಳಕತ ನದಿ ಗೋಪಾಲ ಕರೊಡಗೂಡಿ, ಕಾಲಿಂದಿ ಮಡುವನು ಕಲಕಿದ ಕಾರಣ, ಕಾಲಿಂದಿ ಮಡುವನು ಕಲಕಿದ ಕಾರಣ, ಕಾಲು ಉಳುಕಿತೆ ರಂಗಯ್ಯ ನಿನಗೆ ರಂಗಯ್ಯ, ಕಾಳು ಉಳುಕಿತೆ ರಂಗಯ್ಯ. ಅಳ್ಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ. ವಸುದೇವ ಸುತನಾಗಿ ಅಸುರರೆಲ್ಲರ ಮಡುಹಿ, ವಸುದೇವ ಸುತನಾಗಿ ಅಸುರರೆಲ್ಲರ ಮಡುಹಿ, ಹೆಸರಿನ ಮಲ್ಲರ ಮಡುಹಿದ ಕಾರಣ, ಹೆಸರಿನ ಮಲ್ಲರ ಮಡುಹಿದ ಕಾರಣ, ಕಿಸುರು ತಾಕಿತೆ ರಂಗಯ್ಯ ನಿನಗೆ ರಂಗಯ್ಯ, ಕಿಸುರು ತಾಕಿತೆ ರಂಗಯ್ಯ. ಥ್ಯಾಂಕ್ ಯು. ಧ್ವನಿ ಪ್ರಣಯಂ ಬಂದ್ರು. ಹಾಯ್ ಧ್ವನಿ ಅವರೇ, ನಿಮ್ಮ ಕಾಮೆಂಟ್ ಬಂದಿದೆ, ನಾನು ಇವತ್ತು ರಿಪ್ಲೈ ಮಾಡಲಿಲ್ಲ, ನಾಳೆ ಮಾಡ್ತೇನೆ ಆಯ್ತಾ. ಸೊ ನಿಮ್ಗೆ ರಿಟರ್ನ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಎಸ್ ಜೆ ಫ್ಯಾಮಿಲಿ ಅವರು ವನ ಸಾಂಡೆಗೆ ಏನೊಂದುಳ್ಳಾರೆ. ಥ್ಯಾಂಕ್ ಯು ಎಸ್ ಜೆ ಫ್ಯಾಮಿಲಿ ವನ ಸಾತಿಜಿ ನನಾವಡು ಇರ್ನಾಂಡೆ ಅನ್ನಪ್ಪ ಸೂಪರ್ ಥ್ಯಾಂಕ್ ಯು. ಆಯ್ತಾ ಧ್ವನಿ ಪ್ರಣಯಂ ಅವರು ನವೀನ್ ಅವರೇ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ನವೀನ್ ಅಣ್ಣ. ಶೀತ ಜ್ವರ ಕಮ್ಮಿ ಉಂಡಾ? ಕಮ್ಮಿ ಆತಂಡಿ ಇರನ ಪಿರಾವುಡು ದಾದ ಉಂಡು ಬೇರೆ ಕಮ್ಮಿ ಒಂಜಿ ಪದ ಪಂಡ್ರ ಆಪುನ ತುಪ್ಪ ಈರ್ ಪಲ್ಲೆ 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 ಕಮಾನ್ ಬೇರೆ ಬೋತ್ ಬರ್ಪೆ ಇದೇ ಗೂಗಲ್ ಬೋತು ನಾಡ್ದ ಪಾದ. ಓಕೆ ಓಕೆ ಗೂಗಲ್ ಏತ ಆಪುನ ಆತ್ ಪಲ್ಲೆ ದಾಂಡೆ ಎನ್ನ ಪದನು ಮಾತೆಲ್ಲ ಕೇನೊಂದು ಎತ್ತಿರ ಇರ್ನ ಹೊಸ ಪದ ಎಡ್ಡೆ ಆಪು. ಒಂದು ಮಾತು ಹೇಳಿದರೆ ಕೇಳಬೇಕ ಮಾಮಗಳೇ, ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಒಂದು ಮಾತು ಹೇಳಿದರೆ ಕೇಳಬೇಕ ಮಾಮಗಳೇ, ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಅತ್ತೆ ಮಾವ ಗಂಜಿ ಎಂದು ಮನೆಯ ಬೇಡಮ್ಮ, ಹೊತ್ತು ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ. ಶ್ರೀ ಪುರಂದರ ವಿಠಲ ನಾಮ ಸ್ಮರಿಸಬೇಕಮ್ಮ. ಒಂದು ಮಾತು ಹೇಳಿದರೆ ಕೇಳಬೇಕ ಮಾಮಗಳೇ, ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ನಮ್ಮ ಮನಸಾಂಡ್ ಬ್ರೋ ಮೀನ್ ಇರೆಗ್ದಾದೆ ಸ್ಪೆಷಲ್ ಎಂಕ್ಲ ಮೀನೆ ಬಂಗುಡೆ ರೇಸ ಚಪ್ಪಾಳೆ ಚಪ್ಪಾಳೆ ಹೇಳಿ ಹೇಳಿ ಕಂಟಿನ್ಯೂ ಮಾಡಿ. ನಾನು ಒಮ್ಮೊಮ್ಮೆ ನಡುವಲ್ಲಿ ಮೆಸೇಜ್ ಓದ್ತೇನೆ ಮೆಲ್ಲ. ಓಕೆ ಓಕೆ ನಾನು ಅದು ಹಾಡು ಹುಡುಕ್ತೇನೆ, ಸಿಗ್ತಾ ಇಲ್ಲ. ನಾನು ಬೇರೆ ಹಾಡು ಬರೀತೇನೆ ನೋಡ. ಓಕೆ ಓಕೆ
ಮತ್ತೆ ವಿಶೇಷ ಸೂಪರ್ ಸಾಂಗ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಎಸ್ ಡಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಕೋಸ್ಟಲ್ ಸ್ಪೈಸ್ ಬರ್ತೀರಿ. ಹಾಯ್ ಕೋಸ್ಟಲ್ ಸ್ಪೈಸ್, ವೆಲ್ಕಮ್ ಟು ಲೈವ್. ಹೋರಿ ಲವರ್ಸ್ ಬಂದ್ರು. ಹಾಯ್, ಊಟ ಆಯ್ತಾ ಅಂತಿದ್ದಾರೆ. ಊಟ ಆಯ್ತು ಬ್ರೋ, ನಿಮ್ದು ಊಟ ಆಯ್ತಾ? ಫಸ್ಟ್ ಟೈಮ್ ಲೈವ್ಗೆ ಬಂದಿದ್ದಾರಾ? ಧನ್ಯವಾದಗಳು. ಯಾವ ಊರು ನಿಮ್ದು? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಸಾಂಗ್ ಸೂಪರ್ ಮಾಡೋದಿಲ್ಲ. ಥ್ಯಾಂಕ್ ಯು ಬ್ರೋ. ಆವತ್ತ ಇವತ್ತ ಒಳ್ಳೆಯದೆಂದೇಳಿ ಆವತ್ತ ಇವತ್ತ ಒಳ್ಳೆಯದೆಂದೇಳಿ ಆವತ್ತ ಕಿಸೆದಾಗ ರೊಕ್ಕ ಇಟ್ಟುಕೊಂಡು ಚೀಲದಾಗ ಸಾಮಾನು ತರುತ್ತಿದ್ರು ಆವತ್ತ. ಕಿಸೆದಾಗ ರೊಕ್ಕ ಇಟ್ಟುಕೊಂಡು ಚೀಲದಾಗ ಸಾಮಾನು ತರುತ್ತಿದ್ರು ಆವತ್ತ. ಹಾಗಿದ್ರೆ ಇವತ್ತ ಮತ್ತೆ ಯಾವತ್ತು? ಚೀಲದಾಗ ರೊಕ್ಕ ಇಟ್ಟುಕೊಂಡು ಗೀಸದಾಗ ಸಾಮಾನು ತರುತ್ತಾರೆ ಇವತ್ತ. ಆವತ್ತ ಇವತ್ತ ಒಳ್ಳೆಯದೆಂದಳಿ ಆವತ್ತ. ಚಲೋ ಅನ್ನುತ್ತೀರಿ ಆವತ್ತ, ಚಲೋ ಅನ್ನುತ್ತೀರಿ ಆವತ್ತ. ಈ ಪದಕ್ಕೆ ಏನ್ ತರುವಲ್ಲ ವಿಠಲ್ ನಾಯಕನ ಸಾಂಗ್ ಡಿಪ್ಪುಣದ. ವಿಠಲ್ ನಾಯಕನ ಅಂದ ಆಂಡಲ ಕೇಂದ್ರ ಜಾನು ಆಂಡಲ ಅರ್ನೆಟ್ ಪ್ರೊಪ್ಪುಣ ಅಂಚ ಸೋಕಣ್ ಪಲ್ಲೆ ನಾಡೊಂದುಳ್ಳೆ ತಿಕ್ಕೊಂದಿಜಿ ಅಂದ ತಿಕ್ಕೊಂಡು ಬನ್ನಿ ಜನರೇ, ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೇನೆ ಚಾನಲ್ ಅನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಬಾಕಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಪಿನ್ ಐಡಿಗೆ ಸಹ ಕನೆಕ್ಟ್ ಆಗಿ. ನಮ್ಮ ಬರಿಯಲ್ಲಿರುವವರು ತುಶಾಂತ್ ಮಂಜುನಾಥ್ ಅಂತ, ಅವರು ಬದಿಯಲ್ಲಿದ್ದಾರೆ. ಕಲಬುರಗಿ ನಿಮ್ದು ಊರು? ನಮ್ದು ಮಂಗಳೂರು ಸರ್, ನಮ್ದು ಮಂಗಳೂರು. ಆಯ್ತಾ, ಸೂಪರ್ ಸಾಂಗ್ ಅಂತಿದ್ದಾರೆ. ಧ್ವನಿ ಪ್ರಿಯ ಸೂಪರ್ ಸಾಂಗ್ ಅಂತಿದ್ದಾರೆ. ಕೋಸ್ಟಲ್ ಸ್ಪೈಸ್ ಸೂಪರ್ ಸಾಂಗ್ ಅಂತಿದ್ದಾರೆ. ಹೋರಿ ಲವರ್ಸ್, ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಕನೆಕ್ಟ್ ಆಗಿ, ಕಾಮೆಂಟ್ ಹಾಕಿ. ನಿಮ್ಮ ಚಾನೆಲ್ ಇದ್ರೆ ನಾವು ಸಹ ನಿಮ್ಗೆ ವಾಪಸ್ ಬರ್ತೇವೆ. ನೀವು ಹಿಂದೊಮ್ಮೆ ಬಂದಿದ್ದೀರಿ ಮಾರೆ, ಹೌದಲ್ಲ? ಒಂದೆರಡು ಸಲ ಬಂದಿದ್ದೀರಿ ಹೋರಿ ಲವರ್ಸ್. ಬರ್ಲಿ ನಾಡೊಂದುಳ್ಳೆ ತಿಕ್ಕೊಂದಿಜ್ಜಿ ಕಾರ್ಮ. ಓಕೆ. ಅವತ್ತು ಇವತ್ತು ಒಳ್ಳೇದೆಂದು ಯಾವತ್ತ ಈ ಸಾಂಗ್ ಲಿರಿಕ್ಸ್ ದೇವರೇ. ಓಕೆ ಬ್ರೋ, ಶುಭರಾತ್ರಿ ಮನೊಂದುಲ್ಲೇರು. ಥ್ಯಾಂಕ್ ಯು ಸೋ ಮಚ್ ಶುಭಕ್ಕ. ಬಾಯ್ ಶುಭರಾತ್ರಿ. ಹೌದು ಅಂತಿದ್ದಾರೆ ಧ್ವನಿ ಪ್ರಾಣಾಯಾಮ ಅವರು. ಹೌದೌದು ಬಂದಿದ್ರಲ್ಲ. ಓಕೆ, ಯಾರೆಲ್ಲ ಚಾನೆಲ್ ಇದೆ ಖಂಡಿತವಾಗಿ ನಮ್ಮ ಚಾನೆಲ್ಗೆ ಹೋಗಿ ಕಾಮೆಂಟ್ ಹಾಕಿ, ವಿಡಿಯೋ ನೋಡಿ ಕಾಮೆಂಟ್ ಹಾಕಿ. ಸಡನ್ ಆಗಿ ಸಬ್ಸ್ಕ್ರೈಬ್ ಮಾಡಬೇಡಿ, ಮೈನಸ್ ಆಗ್ತದೆ. ಸೊ ವಿಡಿಯೋ ನೋಡಿ, ಒಂದೆರಡು ಶಾರ್ಟ್ಸ್ ನೋಡಿ, ಕಾಮೆಂಟ್ ಹಾಕಿ, ನಂತರ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಆ ಕಾಮೆಂಟ್ಗೆ ನಾವು ರಿಪ್ಲೈ ಮಾಡ್ತೇವೆ, ನಿಮ್ಗೆ ಸಹ ಸಪೋರ್ಟ್ ಮಾಡ್ತೇವೆ. ಧನ್ಯವಾದಗಳು. ಬೇತೆ ಪದವನ್ ಕಥ ಪಲ್ಲೆ ಏತ್ ಗೊತ್ತು ನಾತ್ ಪಲ್ಲೆ ಪೂರ. ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ. ಕಾಶಿಯಿಂದ ಬಂದನಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ. ಸರ್ ವಿಡಿಯೋ ನೋಡಿ ಸಬ್ ಮಾಡಿದ್ದೀನಿ, ನೀವು ರಿಟರ್ನ್ ನಾಳೆ ಮಾಡಿ. ಹೌದೌದು, ನಾನು ನಾಳೆ ಮಾಡ್ತೀನಿ. ನಾನು ಅದಕ್ಕೆ ಇವತ್ತು ಮಾಡಿಲ್ಲ, ನನ್ಗೆ ಗೊತ್ತುಂಟು ಅದು ಮೈನಸ್ ಆಗ್ತದೆ, ಅದಕ್ಕೋಸ್ಕರ. ಆಯ್ತಾ, ಕನ್ನಡದ ಹಿರಿಮೆಯೇ ಧರ್ಮಸ್ಥಳ. ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ. ನೆಲ ಕನ್ನಡದ ಹಿರಿಮೆಯೇ ಧರ್ಮಸ್ಥಳ. ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಎಂದು ಸಾರುತಿಹನು ಬಾಹುಬಲಿ.
ಹಿಂದೂ ಜೈನ ಧರ್ಮದ ಸಂಗಮವಿಲ್ಲೇ ಎಂದು ಸಾರುತ್ತಿಹನು ಬಾಹುಬಲಿ ಇಂಥ ಪುಣ್ಯ ಕ್ಷೇತ್ರಕ್ಕೆ ಸಾಟಿಯಲ್ಲಿ ಯಾತ್ರೆ ಕಣ್ಣೆ ಧನ್ಯನಾಗಿ ನವೀನಲಿ. ಕಷ್ಟ ಉಂಟದು. ಇಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ. ಪೂರ ಬಲಿತೇರು ಮಾರೆ ಜನನೇ ಜೀವುಲು ಬರ್ಪೇರಿ ಈರು ಜನಕ್ಲಿಂದ ತೂವಚ್ಚಿ ಈರು ಇರ್ನ ಟ್ಯಾಲೆಂಟ್ ತಚ್ಪಂದು ಪುಳಿ ಅಲ್ಲಿ ಅನು ಬರ್ತೇರು. ಹಾಯ್ ಅನು ಅವರೇ, ವೆಲ್ಕಮ್ ಟು ಲೈವ್. ಬನ್ನಿ ಬನ್ನಿ ಏನೋ ಅವರೇ. ಇದು ನಮ್ಮ ವಿಶಾಲಮ್ಮನವರ ಅಲ್ಲ ಅವರ ಮಕ್ಕಳಲ್ಲಿ ಇಬ್ರಲ್ಲಿ ಯಾರು ಒಬ್ರ ಮಾತಾಡಿ. ಯಾಕೆ ಕೇಳಿದ ಇಬ್ರು ಒಟ್ಟೊಟ್ಟಿಗೆ ಬಂದ್ರೆ ಕಷ್ಟ ಇದಾಗತ್ತಲ್ಲ, ಕನ್ಫ್ಯೂಷನ್ ಆಗ್ಬಿಡ್ತಲ್ಲ, ಅದಕ್ಕೆ ಹಾಗೆ ಕೇಳದೆ. ಬನ್ನಿ ಆದಷ್ಟು ಮಾತಾಡಿ ವಿಶೇಷಗಳನ್ನ. ಅಲ್ಲಿ ಪನ್ಲೆ ಉಲ್ಲ ಪನೋಡ ಅಂದ್ ಈರ್ ಪನೊಂದೆ ಪುಳಿ ಪಣದೆ ಪೆರಂಗ ಪುಡಿ ಉಂತ ಹೊಡತ್ತೆ ದಂಡೆ ಇದ್ರು ನೀರ್ಲ ಅಂತ ಪಾತೇರೆ ತೊಂದರೆ ಇಜ್ಜಿ. ಹಾಯ್ ಓಜನೇಲ್ ಬರ್ತೀರಾ? ಹಾಯ್ ಓಜನೇಲ್, ವೆಲ್ಕಮ್ ಟು ಲೈವ್. ಅನು ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನು ಅವರೇ. ಲೈವಿಗೆ ಒಂದು ಸಪೋರ್ಟ್ ಮಾಡಿ ಅವರಿಗೆ. ನಮ್ಮ ಲೈವ್ ಇಲ್ಲದಿದ್ರು ತೊಂದರೆ ಇಲ್ಲ, ಅವಾಗ್ಲೇ ಬಂದ್ರೆ ನಮ್ಮ ಲೈವಿಗೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಅಂತೇಳಿ ಬಂದ್ರು. ಸಂಪೂರ್ಣ ಒತ್ತೀರಿ ಲಕ್ಕುದು ವೆಲ್ಕಮ್ ಟು ಲೈವ್ ಸಂಪದ ನೆಂಚೊಳ್ಳಾರೆ. ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದ್ರೆ. ಜನನೇ ಇಲ್ಲ ಅಂತಿದ್ದಾರೆ. ಹೌದು, ಜನ ಬರ್ತಾರೆ ಮಾರೆ, ಬರ್ತಾರೆ. ಟುಗೆದರ್ ಬ್ರದರ್, ನಿಮ್ದು ಊಟ ಆಯ್ತಾ? ಹೌದು, ನಮ್ದು ಊಟ ಆಗಿಲ್ಲ, 8 ಗಂಟೆಗೆ. ಇನ್ನು 5 ನಿಮಿಷದಲ್ಲಿ ನಾವು ಊಟ ಮಾಡ್ಲಿಕ್ಕೆ ಹೋಗ್ತೇವೆ. ಮತ್ತೆ ಅವರ ಹ್ಯಾಂಡಲ್ ಮಾಡ್ತಾರೆ ಸ್ವಲ್ಪ ಹೊತ್ತು. ನಾನು ಸ್ವಲ್ಪ ಲೇಟ್ ಆಗ್ತಾರೆ ಊಟ ಆಗುವಾಗ. ಅವ್ರದ್ದು ಊಟ ಲೇಟ್ ಅಂತೆ. ದಾದಿ ಅನ್ನ ಸಾಂಗ್ ಮತ್ತೊಂದುಲ್ಲಾರ ದಾದಿ ಸಾಂಗ್ ಬರೆಯೊಂದುಲ್ಲಾರ ಅದು ಮಲ್ತೊಂದುಲ್ಲಾರ ಅದು ಕೇಳೋದಿಲ್ಲ. ದಾದನ್ನ ಚೆಕ್ ಸೈನ್ ಮಲ್ತೊಂದುಲ್ಲಾರ ಇಜಿಜಿ ಯಾನ್ ಸಾಂಗ್ ಒಂಜಿ ಬರೆಯೊಂದುಲ್ಲೆ. ಒಂಜಿ ಪೇಪರ್ ಉಂಡತೆ, ಪೇಪರ್ ಹಿಡಿತನು ಅವೇನೇನು ಬೂಕ್ಗು ಟ್ರಾನ್ಸ್ಫರ್ ಮಾಡ್ತದುಲ್ಲ ಅಂಚ. ಅಂಚನಾ? ಸಾಂಗ್ ಸಾಂಗ್ದ ಪುದರ್ ಮಾತ್ರ ಟೋಟಲ್ ಅಜಿಪ ಸಾಂಗ್ ಅಂಡಿತ್ತೆ ನಲ್ಲ ಬರೆಯರು. ಅವು ಬೊಕ್ಕ ಪುದರ್ ಇತ್ತಂದತ್ತನೆ ನಂಗೆ ನಾಡ್ರೆ ಸುಲಭ ಹಾಕೊಂಡು ಇರಗ ಗೊತ್ತಿತ್ತಿನ ಒಂಜಿ ಸಾಂಗ್ ಪೂರ ಬರೆದಿ ಅಡ್ಡ ಯಾನ್ ಬಣ್ಣ ಪದನ ಮರೆಪೊಡ್ಸೀರಿ ಅವ ಯಾನ್ ಬರ್ತಿರದ ಜನಪದ ಅವು ಹೆಂಗ್ ಗೊತ್ತುಜ್ಜಿ ಎಂದು ಎಂತಿನ ಬೇತೆ ಪದ ಮಾಡ್ಬಿಡು ಭಾರತ ರೀತಿನ ಓಡೇ పోతుంది ದೇವರೇ. ಯಾನ್ ಅವೇನು ನಾಡ್ನೆ ಭಾರತ ರೀತಿನ ಓಡೇ పోతుంది ಅಜ್ಜಿ ನಾನೇ ಭಾಗ್ಯವಂತೆ ಗೊತ್ತುಜ್ಜ. ಯಾನು ಚೆಕ್ ಸೈನ್ ಮನ್ಪುಣು ನೇನೈತೆ ಅಂದ ಚೆಕ್ ಹೊಲ್ತು ಎಂಕುಲು ಹೊಲ್ತು ಚೆಕ್ ಸೈನ್ ಮನ್ಪುಣು ಆಯ್ತು ಇತ್ತ ನಾಡು ಮೆಟ್ಟಿಜ್ಜಿ ಬರೆದಿದ್ದು ಗೊತ್ತುಂಡು. ನಾನೇ ಭಾಗ್ಯವಂತ ಗೊತ್ತುಂಡ ಅಂತ ಉಂಡೆ ಪಂತ ಅಂತ ಉಂಡು ಅರ್ಧ ಉಂಡು ಬರೆದಿದ್ದನು. ಧರ್ಮ ಎಂದು ಯಮ ನಿನ್ನ ಬಿಡುವುದಿಲ್ಲ, ಕೂಡಿಟ್ಟ ಹಣದು ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ, ಅವಳೆಂದು ಹಾಯ್ ಅಶೋಕಣ್ಣ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ನಾವು ಓದುವಾಗ ರನ್ನರ್ಸ್ ಪೆನ್ ಇದು ಅದೇ ತರ ನಿಮ್ಮ ಪೆನ್ನು ತಂದೆ ನಮ್ದು ಇತ್ತು, ಹೌದಾ? ಇದು ಪ್ರೋಕ್ಸಿಮಾ ಅಂತ. ಶಾಂತಕ ಬರ್ತೀರಾ? ಹಾಯ್ ಶಾಂತಕ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳಾರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಕ್ ಮನಸ್ಸಾಂಡೆ ದಾದಿ ಸ್ಪೆಷಲ್. ನಾನು ಜಾಸ್ತಿ ಯೂಸ್ ಮಾಡಿದ್ದೆ ರನ್ನರ್ಸ್ ಪೆನ್, ಹೌದಾ? ಆಯ್ತು ಶಾಂತ ದಾದಿ ಬರೆ ಪುನಿ ಅನ್ನ ಯಾನ್ ಪದ್ಯದ ಪುದರ್ ಪುರ ಈ ಪೇಪರ್ ಹಿಡ್ದು ಬೂಕು ಬರೆ ದೀಪಿನಿ ಆ ಮುರಣಿ ದಿಂಚ ಎನ್ನೊಂದುಲ್ಲ ಆ ಒಂದಿಜ್ಜನ ಈ ಕಲೆ ಇತ್ತ ಮೇರುಳ್ಳೆ ಅಂಚ 6 ಪಾತೆರ್ನಗ ನಮ್ಮ ಬರೆ ಕಾಂತ್ ಯಾನ್ ಬರೋಡೆ ಟುಗೆದರ್ ಇರ ಇತ್ತ ಬರ್ರೆ ಆಪುಜಿ ಇರಗ ಲಿಂಕ್ ಕಡಪುರ ಆಪುನು ವಾಟ್ಸಪ್ ಬೇತೇನೆ ಇತ್ತ ಮೇರ್ ಬೈದೇರದ ಬಲೆ ನನ್ನ ಕಮೆಂಟ್ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲವೇ? ಕಾಣಿಸ್ತಾ ಉಂಟಲ್ಲ, ಓದುತ್ತಾ ಇದ್ದೇವೆ ನಾವು. ಇನಿ ಬಂಗುಡೆ ಶಿವನೇ ಶಂಭುಲಿಂಗ
ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಕಂಬದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಹುಟ್ಟುತ್ತೇನು ತರಲಿಲ್ಲ ಸಾಯುತ್ತೇನು ಹೊಯ್ಯಲಿಲ್ಲ ಹುಟ್ಟುತ್ತೇನು ತರಲಿಲ್ಲ ಸಾಯುತ್ತೇನು ಹೊಯ್ಯಲಿಲ್ಲ. ಆರ್ದಾದ ಮನ ಮನ ಮಲ್ಪುನ್ಗೆ ಇರ ಪದ್ಯಕ್ಕೇನು ಜಿ ಆಡಿದಿದೆದ ದಿಂಬದಲ್ಲಿರುವ ಜೀವ ಕಂಬಸೂತ್ರ ಬೊಂಬೆಯಂತೆ ಎಂದಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು 10 ಲಕ್ಷ ಗಳಿಸಿ ಮತ್ತೆ ಸಾಲದೊಂದು ಪರರ 10 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಆಸೆ ಹೇಳಿ ಪಟ್ಟು ಮಾಡುವರು ಅರ್ಥಕ್ಕಾಗಿ ಆಸೆ ಪಟ್ಟು ನ್ಯಾಯ ಮಾಡುವರು ಬಿತ್ತಿ ಬೆಳೆಸು ತನ್ನ ವ್ಯರ್ಥ ಚಿಂತೆ ಮಾಡಿ ಬರಿದೆ ಬಿತ್ತಿ ಬೆಳೆಸು ತನ್ನದೆಂದು ವ್ಯರ್ಥ ಚಿಂತೆ ಮಾಡಿ ಬಡಿದೆ ಸತ್ತು ಹೋದ ಮೇಲೆ ಅರ್ಥ ಯಾರಿಗಾಗುವುದೋ ಸತ್ತು ಹೋದ ಮೇಲೆ ಅರ್ಥ ಯಾರಿಗಾಗುವುದೋ ಶಾಂತಕ ಕರೆಂಟ್ ಕಂಬಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಥ್ಯಾಂಕ್ ಯು ಸೋ ಮಚ್ ಯಾರಿದು ಸಂಪು ದಾದೇವ್ ಚಾರ್ ಅಂತೀನಿ ಕರೆಂಟ್ ಇಜ್ಜಿಗ ಲೆಟರ್ ಬರಪ್ಪುಣೆ ಅಲ್ಲಿ ಸಪ್ಪನೆ ಇರಿ ಪೂರವೇ ಇರಿ ಲವ್ ಲೆಟರ್ ಬರಪ್ಪುಣೆಗೆ ಅಂದೆ ಸಂಪು ಎಡ್ಡೆ ಆಂಡ್ ಚೂರು ನೇಲುನ ಕಮ್ಮಿ ಆವು ಲವ್ ಲೆಟರ್ ಬರಪ್ಪುನಗೇನು ಲತತ್ತಿ ಯಾನಂಜಿ ಆಂಡ್ ನನ್ನದಾಲಜ್ಜಿ ನಾನು ಸಂಪೂರ್ಣ ಎನ್ನತ್ತೆ ಡಿನ್ನರ್ ಟೈಮ್ ಆಪುನು ಎನ್ನ ಮನಸ್ಸಿದ ಟೈಮ್ ಆಪುನು ಯಾನ್ ಪೋಪೆತ್ತೆ ಯಾರು ಪಾತೇನಿರಂತೆ ಎನ್ನ ಮನಸ್ಸಿದ ಟೈಮ್ ಆಪುನು ಈರಂತೆ ಓದುಲೇವೆ ಮೆಸೇಜ್ ತಂಪಣಿ ಏರ್ನ ಎನ್ನವ ಇರ್ನವ ಒಕ್ಕ ನನ್ನ ದಾತ ಲೆಟರ್ ಬರಪ್ಪುಣ ಸಾಂತಕ್ಕ ಬುಕ್ಕ ಲೆಟರ್ ಬರೋಡ್ಚಿಯ போடுச்சு அது போயிடுது இல்ல ஏன் உசாரு இது பண்ணது दादे स्पेशल दुशांते चिकन कुर्माला बक्क इतना चेता गंटे का पूरा ರೈಸ್ ಆಂಡ್ ಬರಿದಾಂಡವೆ ನನ್ನ ಆಂಡ್ ಅಂಡ ಮಗಿಂಡ ಹಾ ಎಲ್ಲ ಎಕ್ಸಾಮ್ ಉಂಡಿ ಅಣ್ಣ ಅಂದೆ ಯಾರಿಗೆಲ್ಲ ಎಕ್ಸಾಮ್ ಉಂಡಿ ಬಲ್ಪು ಓಡು ಹಾಲ್ ಟಿಕೆಟ್ ರಾತ್ರಿ ಬೈ ಬರ್ಪುಡಿಗೆ ಓ ಇಜ್ಜಿ ಕೆಲವು ಬಾಕಿ ಉಂಡಿ ಬರೆಯರೆ ಬೊಕ್ಕ ನೆನಪು ಆಯ್ಜಿ ಎಂಕು ಅಂದ ನೆನಪಾಯ್ಜೇರಿಗೆ ಆವಡ ತೊಂದರೆ ಇದ್ದಿ ಸಂಪರ್ಣ ಏನಿದಾನೆ ಅಂದ ರಾಯ್ ಬಿಡಿದ್ದಾಂಡೀರ್ ಬರಡಿತ್ತಿಡು ವಾ ಲ್ಯಾಂಗ್ವೇಜ್ ಅಣ್ಣ ಲ್ಯಾಂಗ್ವೇಜ್ ಹೋಗಿಯೇ ಪೂರ ಲ್ಯಾಂಗ್ವೇಜ್ ಎಲ್ಲ ಎಕ್ಸಾಮ್ ಎಕ್ಸಾಮ್ ಇಜ್ಜಿ ಯಾನ್ ಯಾರು ಅಂತ ಓದಾಡು ಮೆಸೇಜ್ ಇಂದ ಎನ್ನೊಂದು ಬೇಲೆ ಆಪು ನೈಕ್ ಮಾಡದ್ರ ಯಾನ್ ಹೊರ ಲೆಟರ್ ಕೊಡ್ತೆ ಅಂದರ ಯಾಲ್ಲ ಹೊರ ಕೊಡ್ತೆ ಕರ್ತೆ ಎತ್ತಿದೆ ಇರು ಅವಿತ್ತ ಫನೊಚ್ಚಿನ ಯಾನ್ ಲೆಟರ್ ಕೊಡ್ತೀನ ಪುರ ನನ್ನ ನಿನ್ನ ಪ್ರೇಮ ಗೀತೆ ಚೆನ್ನ ಮಕ್ಕಳಿಗೆ ಲ್ಯಾಂಗ್ವೇಜ್ ಪೂರ ಲೆಕ್ಕಜ್ಜಿ ತಿಕ್ಕನೆ ಬರಂತ ಅಲ್ಲ ಐತೆ ಈ ಯಾಲ್ನ ಪೋತು ನಮೀನಿ ಈ ಸುಂದರ ಬೆಳದಿಂಗಳ ನನ್ನ ನಿನ್ನ ನೋನು ಆಂಡ್ ಪೂರ ಆಂಡ್ ಬರೆದು ಓಕೆ ಪಪ್ಪದೇವ್ರೆ ಬರೆದು ಪೂರ ಆಂಡ್ ನನ್ನ ಅಪ್ಪಡಂಚಿ ನನಗೆ ಗೊತ್ತಿತ್ತಿನ ಕಲ್ತನ ಬರೇಣ ನಾತೆ ಗುರ್ತಂಡೋರಿಗೆ ತೋತನೇರೆ ಉದಾರ ಏರೆ
ಅವು ಎಂಕ್ ತೆಲುಗುದಲಗ ತೋಜುಂದುಂಡಿ ಸಾಹಿತ್ಯ ಮಾತ್ರ ಎಂದ ಕ್ಯಾಮರಾ ತಿರುಗುದಿ ಸ್ಟಕ್ ಆತ ನೂರು ಅಂದ್ ಎಂಜಿನ ವಿವೇಕಾನಂದ ಸಾಹಿತ್ಯನ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಪುತ್ತೂರು ಅಲ್ಪದ ಇಂದು ಇಂದಕ್ಕೆ ದಿಕ್ಕು ನಂಗೆ ಅದೇ ಸರಿತ ತೂಲೆ ದಾದ ಹಾಕೊಂಡು ಬಂದ ಸರಿತಕ್ಕ ಬೆಸ್ಟ್ ಕಪಲ್ ಬರೋದುಲ್ಲೇರು ಕೋಸ್ಟಲ್ ಫ್ಲೇವರ್ಸ್ ತೆಲ್ತದುಲ್ಲೇರು ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾನು ರಡ್ಡು ಊಟ ಮಾಡಿ ಬರ್ತೇನೆ. ನೀರು ಪಾತಿರ್ಲೇವೆ ಮೆಸೇಜ್ ಓದಲೇ ಪುರ ಬನ್ನಿ ರಪ್ಪ ರಪ್ಪ ಊಟ ಮಾಡಿ ಬನ್ನಿ. ಓಕೆ ಆಯ್ತಾಯ್ತು. ನಮಸ್ತೆ ಕೋಸ್ಟಲ್ ಅವರೇ, ಹೇಗಿದ್ದೀರಿ? ನಮ್ಮನ್ನು ಮರಿಬೇಡಿ ಆಯ್ತಾ, ನಾವು ಇದ್ದೇವೆ ಸೈಡಲ್ಲಿ ಇದ್ದೇವೆ. ಬನ್ನಿ ಬನ್ನಿ, ನಮ್ಮ ಲೈವ್ ಕೂಡ ಉಂಟು, 8 ಗಂಟೆಗೆಲ್ಲ ಮಾಡ್ತೇವೆ. ಮಧ್ಯಾಹ್ನ 8 ಗಂಟೆಗೆ ಲೈವ್ ಉಂಟು ನಮ್ಮದು, ಬನ್ನಿ. ಲೆಟರ್ ಬರೆಯಂತುಲ್ಲರಿಗೆ ಸಿಸ್ ಏರಿಗೆ ಕೇನ್ಲೆ ಹಾಯ್ ಶಾಂತಕ್ಕ ಅನ್ವತ್ತೇರು ಏರು ಲೈಫ್ ಎಂತ ಉಳ್ಳರು ವಣಸಾಂಡಿ ಎನ್ನ ವಣಸಾತಿಜಿ 6 ವಣಸಾಂ ಪೆರಪೋಯರು ಸರಿತಾ ಅಕ್ಕ ಆರೇನು ಹಾಯ್ ಲೈಫ್ ಮಾಡಂತುಳ್ಳರು ಪಾತರ್ಲೆ ಶಾಂತಕ್ಕ ಪಾಪ ಏರಡಿ ಕೇಳಂತುಳ್ಳರು ಯಾರು ಎಂಕ್ ಸಿಸ್ ಎಲ್ಲೇ ಕಣಬಿಡ್ಬೇಕು ಅಲ್ಲೊಂದು ಹೀರೆಗತೆ ಅಕ್ಕ ಹೀರೆಗತೆ ಮರೆಪುಣ ಪಾಪ ಎಕ್ಕಡ್ದುಕ ಬರೆಯದ್ದೇ ಇಲ್ಲೇರು ಇತ್ತೆ ಯಾರನ್ನ ಬರೆತು ಮುಗಿತಾ ನನಗೆ. ನಾನು ಆರಾಮ ಅಕ್ಕ, ನೀವು ಹೇಗಿದ್ದೀರಾ? ಊಟ ಆಯ್ತಾ ಅಂತ ಕೇಳ್ತಾ ಇದಾರೆ. ನಂದು ಆಯ್ತು ಲೈಫ್, ನಿಮ್ದು ಅಂತ ಕೇಳ್ತಾ ಇದಾರೆ. ಮತ್ತೆ ನಮ್ಮದು ಊಟ ಆಗಿಲ್ಲ ಆಯ್ತಾ, ನಮ್ದು ಊಟ ಆಗ ಲೇಟ್ ಆಗ್ತದೆ. ಇಲ್ಲೀಗ 8 ಗಂಟೆ ಆಯ್ತಷ್ಟೇ. ಹೇಗೆ ತೋರಿಸುದು? ಲೇಟ್ 8 ಗಂಟೆ ಆಯ್ತಷ್ಟೇ, 8:07 ಆಗಿದೆ. ಬನ್ನಿ ಬನ್ನಿ ಜನರೇ, ಮಾತಾಡಿ. ಹಾಯ್ ಸುಜಾತ ಅವರು ಬಂದ್ರು. ಹಾಯ್ ನಮಸ್ತೆ. ಹಾ ಸಂಪತ್ತಣ್ಣ ಈರೀಗ ಕರೀನಿ ಕೇಳಂತಿಲ್ಲರು. ಸಂಪತ್ತಣ್ಣ ಬಲಿತೇರಾ ಅಂದ್ರೆ ಸರಿತಕ್ಕ ಒಂಡೇರೆ ಏನು ಕೇಳಂತಿಲ್ಲರು. दादी सांता काऊ at सिप्स करेक्ट तो तू ಅನ್ಲೆ ನಾನು ಏನ್ ಸ್ಪೆಷಲ್ ಲೈಫ್ ಅಂತ ಕೇಳ್ತಾ ಇದಾರೆ. ನಂದು ನಾ ಇದ್ದೀನಲ್ಲ ಲೈವಿಗೆ ಬಂದಿಲ್ಲ ಅಷ್ಟೇ. ಹೌದಾ ಸಿಸ್ ಉಂಡಾರ ದಾದಿ ಗಜಿಪ್ಪು 6 ಅಲ್ಲಿರ 6 ಬರ್ಪೇರ ಒಣಸಿಗೆ ಹೋಗ್ತಾರ. ಒಣಸ್ ಮಂದಿ ಬರ್ಪೇರಿಗೆ ನೋ ವೆಜ್ ಅಕ್ಕ ನಿಮ್ದು ನಾನ್ ವೆಜ್. ಸಾರಿ ನಾನ್ ವೆಜ್ ಅಕ್ಕ ನಿಮ್ದು ಅಂತ ಹೇಳ್ತಾ ಇದ್ದಾರೆ. ಮೂರ್ತಿ ಬ್ರೋ ಹಾಯ್ ಹಾಯ್ ಹಾಯ್. ಸಂತ ಅವರೇ ಅಂತ ನಮಸ್ತೆ ಮಾಡ್ತಿದ್ದಾರೆ. ರೋಹನ್ ಈ ಸರಿತಾ ಅಕ್ಕ ಅಣ್ಣೆ ಪುನರ ಪೋಯಿರು ಮಾಡಂತುಳ್ಳೇರಿ. ಶಾಂತಸಿಸ್ ಹಾಯ್ ಮಾಡಂತುಳ್ಳೇರು. ಬರ್ಪೇರು ಉಂತುಲೆ ಬಾಣಂತುಳ್ಳೇರು ಕೋಶಲಕ್ಕ. ಹಾಯ್ ಸರಿತಾ ಸಿಸ್ ಬಾಣಂತುಳ್ಳೇರು. ಸರಿತಕ್ಕ ದಾದಿ ಕಜಿಪ್ಪುನು ಕೇಳಂತುಳ್ಳೇರಿ ಕೋಶಲಕ್ಕ. ಹಾಯ್ ರೋಹನ್ ಬಾಣಂತುಳ್ಳೇರಿ. ರೋಹನ್ ಎಂಚ ಉಳ್ಳಾರ್ ಕೇಳಂತುಳ್ಳೇರು ಶಾಂತಕ್ಕ. ಕೋಶಲಕ್ಕ ದಾದಿಯವು ಬೊಂಬಾಯಿಡ್ ಎಂಚ ಉಂಡು ಬರ್ಸ ಶಾಂತ ಕೇಳಂತಿಲ್ಲ. ಶಾಂತಕ್ಕ ಬಲ್ಲೆ ಯಾನ್ ಬಿದಾಡ್ವೆ ತುಶಾಂತರೆ ಒಡ್ಡೆ ಬಿದಾಡ್ನೆ ಕುಲ್ಲೆ ಬಲ್ಲಾಟಿ ಓಡು ಬಲ್ಲುಂಡು ಇನ್ನೇ చెప్పు ಕಲ್ವೇಟೆ ಕಟಕ ಆಡ್ಕ ತುಗ ಬಲ್ಲು. ನೀತಾ ಅವರು ಬಂದ್ರು. ನಮಸ್ತೆ ನೀತಾ ಅವರೇ, ಹೇಗಿದ್ದೀರಿ? ರೋಹನ್ ಎನ್ನ ಎರೆಗಳ ಗೊತ್ತಾಯ್ತಿ ಶಾಂತ ಅವರೇ ಅಂದಿ ನೋಡೆಗಳು ಗೊತ್ತಾಗ
ಜೋರು ಬಸ್ ಸಿಸ್ ನದಿ ಫುಲ್ ಆತು. ಕಾಲು ಬಸ್ ಅಂತೆಲ್ಲತ್ತ ಲೈಕ್ ಡನ್. ಥ್ಯಾಂಕ್ ಯು ನೀತಾ ನೀತಾ ಅವರೇ. ಇತ್ತೀನಿ ಬುಧರೆ ತೋಜಿಜಿ ಕಾರ್ಮಯ ನಿಂದಟೆ ಒಪ್ಪನ ಬರ್ಷ ನೀರು ಅತ್ತಿ ಶಾಂತಕ್ಕ ಮಕ್ಕ ಬರ್ಷ ನೀರ್ ಹತ್ತದ ಗಟ್ಟಿ ಗಟ್ಟಿ ಬರ್ಬಿಡಿ. ರೋಹನ್ ಹಾಯಿನ್ ಬಣಂತಿಲ್ಲ ನಮ್ಮನ ಸಂಪು ಆರು ಒಳ್ಳೆ ಆರು ಒಣಸಿ ಬರ್ತೀರಿ. ಸುಜಾತ ಸಿಸ್ ಯಾರು ಒಣಸು ಬರ್ತೀರಿ ಮತ್ತೆ 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 ಕೇಳಂತಿಲ್ಲರಿ ಬತ್ತಾರ ಬಲೆ ಬಲೆ ಬೇಕಾಲೆ ಹಿರೇನಿಗೆ ಏನಂತಿಲ್ಲರಿ ಪೂರ ಒಲ್ಪಲ್ಲ ಅವ್ರು ಬರ್ಪೇರು ಒಂಜಿ 10 ಮಿನಿಟ ಒಣಸಿಗೂ ಬರ್ತಾರಿ. ಜಸ್ಟ್ ಬಂಜಿಯವರ ನಿರಿಕೆ ಅಂತ ಬರ್ಪೇರಿಗೆ ಯಾರು ಬಡ ಮತ್ತೆ 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 ಬಲ್ಟೋಲ್ ಬಲ್ಲೆ ದಾದೇವಿ ಅತ್ತಿ ಬಾರಿ ಅಪ್ರೂಪ ಆತಾರೆ ರೋಷನ್ ಬೈ ನಾನೇ ಬರ್ಪುಜಾರಿ ಇರುತ್ತೆ ಇರ್ನ ಮನಸ್ಸಾಂಡ್ ಎನ್ನ ಮನಸ್ಸಾಂಡ್ ಎಂಕ್ ಬಂಗುಡೆ ರೇಸ್ ಆಯ್ತಂಡ್ ಬೊಕ್ಕ ರಡ್ಡು ತುಂಡಿತ್ತಂಡ್ ಅರ್ನ ಆತು ಜರಗಿಲೇ ಇತ್ತು ಆರು ಒಲ್ತುದು ಆರು ಒಲ್ತು ಕಲ್ಕೊನ್ಗೆ ಬರ್ಸ ನೀರು ಉಂಡತೆ. ನೇತ್ರಾವತಿ ರಾಮ್ ಬತ್ತೇರು. ಹಾಯ್ ನೇತ್ರಾವತಿ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಸಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆಯ್ತಾ. ಕಾಮೆಂಟ್ ಹಾಕಿ ನಿಮ್ಮ ಚಾನೆಲ್ ಇದ್ರೆ. ನಿಮ್ಮನ್ನ ಎಲ್ಲೋ ನೋಡಿದಾಗೆ ಆಯ್ತು ಮಾರೆ. ನಾನು ಲೈವ್ಗೆ ಬಂದಿದ್ದ ಅಂತ ನಿಮ್ದು. ಹೌದೌದು ಬಂದಿದ್ದೆ. ಹಾಗ ಬಂದಿದ್ದೆ, ಕನೆಕ್ಟ್ ಆಗಿದ್ದೇನೆ, ಕಾಮೆಂಟ್ ಹಾಕಿದ್ದೇನೆ ನನ್ನ ಪ್ರಕಾರ. ಟುಗೆದರ್ ಲೈವ್. ಹೌದು, ಸುಶಾಂತ್ ವನಸಾಂಡ ನೇತ್ರ ಸಿಸ್ಟರ್ ಆಯ್ ಪಡೋದಿಲ್ಲ. ಲೈಕ್ ಕೊಡದವರೆಲ್ಲ ಲೈಕ್ ಕೊಡಿ ಆಯ್ತಾ. ಲೈಕ್ ಕೊಟ್ಟವರು ಲೈಕ್ ಕೊಡೋರು ಕೊಡಿ ಬೇಗ, ಬೇಡ ಕೊಡದೇ ಇರುವವರು ಕೊಡಿ ಬೇಗ, ಸಪೋರ್ಟ್ ಮಾಡಿ. ಐಡಿಯಲ್ಲಿ ಯಾರು ಇರ್ಬೇಡಿ, ಬನ್ನಿ ಕೆಳಗೆ. ಮೇಲ್ಗಡೆ ಏನ್ ನೋಡ್ತಾ ಇದ್ದೀರಾ? ಏನವೇ ನಾಡ್ನೆ ಹೂ ಕಣ್ಪುಣೆ ಹಂಗೆ ಬಲ್ಲೆ ತರಂಗವಾಗಿ. ಅರೆ ಅರೆ ಸಾಗುತ್ತಿದೆ. ಖುಷಿಯಲ್ಲಿ ನಶೆ ಏರಿದೆ, ಹಾರಲೇ ಕುಣಿಯಲೇ ಪತಂಗವಾಗಿ ನಾರಬಲ್ಲೆ, ತರಂಗವಾಗಿ ನ ತೇಲಬಲ್ಲೆ. ಖುಷಿಯಲ್ಲಿ ನಶೆ ಏರಿದೆ, ಹಾಡಲೇ ಕುಣಿಯಲೇ. ಹಾಡು ಹಗಲಲ್ಲೇ ತಾರೆ ಕಣ್ಣ ಮಿಂಚಿ ಮಿಟ್ಟಿಸದೇನೆ, ಬಾರೆ ಎನ್ನಲೇ ಬಣ್ಣ ಬಣ್ಣದ ಮೀನು ಒಡಿ ಬಂದಿದೆ, ನೀಲಿ ಬಣ್ಣದ ಬಿಂಬ ನೋಡಿ ಬಂದಿದೆ. ಪತಂಗವಾಗಿ ನಾರಬಲ್ಲೆ, ತರಂಗವಾಗಿ ನ ತೇಲಬಲ್ಲೆ. ಖುಷಿಯಲ್ಲಿ ನಶೆ ಏರಿದೆ, ಆಡಲೇ ಕುಣಿಯಲೇ. ಥ್ಯಾಂಕ್ ಯು ಸೋ ಮಚ್. ಅದು ಉದ್ದ ಉಂಟು ಮಾರೆ, ಹಾಡು ಹೇಳಲಿಕ್ಕೆ ಬಾರಿ ಕಷ್ಟ ಉಂಟು ಅದು. ನೀಲಿ ಬಾನಲ್ಲಿ ತೇಲೋ ಮೋಡ ನಾನೀಗ, ಗಾಳಿ ಮಾತನ್ನು ಯಾಕೆ ಕೇಳಬೇಕೀಗ. ಬಣ್ಣ ಬಣ್ಣದ ಚಿಟ್ಟೆ ಹಾಡುವ ಈಗ, ಪುಟ್ಟದಾಗಿ ಚಿಕ್ಕ ತೋಟ ಬೇಕೀಗ. ರಂಗು ರಂಗಿನ ಉಂಡಿದೆ ಲೋಕ ನನ್ನದೇ, ರಂಗಭೂಮಿಯು
ಕಹಿಯು ನೀಡುವೆ ಚೆನ್ನಾಗಿ ಯಶವನ್ನ 100 ವೆಲ್ಕಮ್ ಟು ಪ್ರಶ್ನೆ ಲೈವ್ ಎಂಚೊಲ್ಲರು ಕಾಡುವೆ ಅಲ್ಲೇ ಲಕ್ಕಿನಿ ಮುಂದಲೇದು ಅನ್ಮಿಸಿಸ್ ಜೆತ್ತಿತ್ತೀರ ಆರು ಒಣಗುಲ್ಲರು ಎಲ್ಲ ತುಂಬಿದೆ ಆಯ್ ಶಾಂತಕ್ಕ ಪಾರಾಗಿ ಕೇಶವನ್ ಇತ್ತ ಸರಿ ಆಣದ ಅವರವರ ಅಂದುಯೆ ಮರೆತಲೇ ಓಡಲೇ ಕುಣಿಯಲೇ ಪತಂಗವಾಗಿ ನಾರಬಲ್ಲೆ ತರಂಗವಾಗಿ ನ ತೇಲಬಲ್ಲೆ ಖುಷಿಯಲ್ಲಿ ನಶೇರಿದೆ ಹೌದಾನೆ ಸ್ಟ್ರಕ್ ಆಯ್ ನಾವು ಗೊತ್ತು ಜಿ ಅವರವರ ನೆಟ್ವರ್ಕ್ ದ ಪ್ರಾಬ್ಲಮ್ ಅಪ್ಪ ಅಂಚ ನಮ್ಮ ಕೈಟ್ ಕುಣಿಯಲೇ. ಆಲೋಚ್ ಥ್ಯಾಂಕ್ ಯು ಸೋ ಮಚ್. ಆಯ್ ಮೈಸೂರು ಹಕ್ಕಿ ಒಣಗುಲ್ಲರು ಸಾಂಗ್ ಪ್ಲೀಸ್ ಪಣಗುಲ್ಲರು ಸಾಂಗ್ ಪಲ್ನಿ ನಮಸ್ತೆ. ಹಿಂದಿ ಬ್ರೋ ಲೈವ್ ವಾಯ್ಸ್ ಪೋಯ್ತಾರೆ ಸೂಪರ್ ಕೇಶವ. ಒಣಗುಲ್ಲರು ಸೂಪರ್ ಬ್ರೋ ಸೂಪರ್ ಸೂಪರ್ ವೆರಿ ಗುಡ್ ಯಾರಿಗೆಲ್ಲ ಸಾಂಗ್ ಬರ್ತಾ ಉಂಟು ನಮ್ಮ ಲೈವ್ಗೆ ಜಾಯಿನ್ ಆಗ್ಬಹುದು ಆಯ್ತಾ ಯಾವಾಗ್ಲೂ ಒಂದೊಂದು ದಿವಸ ಒಬ್ಬೊಬ್ರು ಬನ್ನಿ ಸಾಂಗ್ ಆಡ್ಲಿಕ್ಕೆ अभी ऐक की कोरिने ಏರಿ ಕೀ ಎಂಕ ಎಕ್ಕ ಕೀ ಕೊರ್ಪುನ ಇದು ಸಾಂಗ್ ಚಂದರ ಎಂತಿ ನಾವು ಸಾಂಗ್ ಸಂಪುವ ಕಾರ್ಮೈ നല്ല അഞ്ചിനുണ്ട് എന്നാ സ്റ്റക്കുണ്ടാ ಟುಗೆದರ್ ತುಶಾಂತ್ ಬ್ರೋ ತುಶಾಂತ್ ಅವ್ರದ್ದು ಹೆಸರು ತುಶಾಂತ್ ಅಂತ ಅವ್ರದ್ದು 2 ಚಾನೆಲ್ ಉಂಟು ಒಂದು ಚಾನೆಲ್ ಪಿನ್ ಮಾಡಿದ್ದೇನೆ ಅಲ್ಲಿ ಹೋಗಿ ಕಾಮೆಂಟ್ ಹಾಕಿ ಅವ್ರು ನಿಮ್ಗೆ ನಾಳೆ ರಿಟರ್ನ್ ಕೊಡ್ತಾರೆ ಆಯ್ತಾ ಏರ್ ಕೆಂಡಿನಿ ನೇತ್ರಾವತಿ ಬರೀದಿಲ್ಲಿ ಬನ್ನಿ ನೇತ್ರಾವತಿ ಅವರು ಬಂದಿದಾರಾ ಅಂತ ನಮ್ಮ ಲೈವಿಗೆ ಒಂದ್ಸಲ ಬಂದಿದ್ರೆ ಗುರ್ತಾ ಇರ್ಬೋದಾ ನನ್ನ ಒಂದು ಚಾನಲ್ ಅಲ್ಲಿ ಬ್ಲೂ ಇರ್ಬೇಕು ತೊಂದರೆ ಇಲ್ಲ ಕನೆಕ್ಟ್ ಆಗಿದ್ರೆ ಹೇಳಿ ನವೀನ ಇತ್ತೆ ಸರಿ ಅಂಡ ಓಕೆ 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 ಲೈವ್ ಮಾಡುವಾಗ ಒಂದ್ಸಲ ಬನ್ನಿ ಅವಾಗ ಗೊತ್ತಾಗ್ತದಲ್ಲ ಓಕೆ ಕಮೆಂಟ್ ಹಾಕ್ತೀರಾ ಓಕೆ ಓಕೆ ಹಾಕಿ ಒಂದ್ಸಲ ಬಂದಿದ್ದೀರಿ ಕಾಣ್ತದೆ ನೀವು ಲೈವಿಗೆ ನನಗೆ ಕೂಡ ನೆನಪಿದೆ ಯಾವಾಗಂತ ಗೊತ್ತಿಲ್ಲ ಯಾವ್ದೋ ಒಂದು ವರ್ಕ್ ನಡೆಯಲ್ಲಿ CNC ಕಟಿಂಗ್ ಮಿಷಿನ್ ವರ್ಕ್ ನಡೆಯಲ್ಲಿ ಒಂದ್ಸಲ ಬಂದು ಮಾತಾಡಿಸಿದಿರಿ ಎಂತ ವರ್ಕ್ ಅಂತೆಲ್ಲ ಕೇಳಿದಿರಿ ನನಗೆ ಅದು ನೆನಪಿದೆ ಮತ್ತೆ ಬೇತೋವಿಯ ಪದ ಅನ್ಪುಣೆ ತೂಕ ನಾಡ್ಕ ಒಂಜಿ ಪದ ನಾಡ್ಲಿ ಯಾನ್ ಮಾನಿಟರ್ ಸರಿ ಉಂಟು ತೂಪೆ ಒಂಜಿ ಎಲ್ಲಿ ಒಂಜಿ ಪದ ಬನ್ಲೆ ಯಾನು ತೂಪೆ ಓಕೆ ಅಂದೆ ಓಕೆ ಓಕೆ ಎಕಡೆ ಯಾನ್ ಲೈವ್ಗೆ ಲೆತ್ತೊಂತೆ ಮಾತೇರಲ್ಲ ಇರೆಗ್ಲ ಬೈದೊಳ್ಳಿ ಲೈವ್ಗೆ ಮೇರೆ ಮಕ್ಕಳು ಬರ ಬತ್ತೇರು ಸಂಪತ್ ಅನ್ನೆ ಬತ್ತೇರು ಬೊಕ್ಕ ನಮ್ಮ ಮೇರ್ ಬತ್ತೇರು ಪ್ರೀತಿ ಸಿಸ್ಟರ್ ಬತ್ತೇರು ಕೆಲವು ಪದ್ಯ ಪಂಡೇರು ಬೊಕ್ಕ ಮುನ್ನಿ ಸಿಸ್ಟರ್ ಬತ್ತೇರು ಎಲ್ಲಂಜಿ ಸಂಡೆ ಪಿರ ಅಂಚನೆ ಮನ್ಪೆರಂಡು ಏರೆಗೆ ಬರ್ರೆಂಡು ಬಲೆ ಲಿಂಕ್ ಮಾಡುವೆ ಸಂಡೇ ಸ್ಪೆಷಲ್ ಸಂಪೂರ್ಣ ಕೋಡೆ ತೆಲ್ತು ಸಾಕಾತನಿಗೆ ಅನಿ ಎಕಡೆ ಬೈದೋಡು ಮಧ್ಯಾಹ್ನ ಅನ್ನ ಎನ್ನ ಟುಗೆದರ್ ಇತ್ತು ನಂದಿ ಏರ್ನ ಲೈವ್ ನವೀನ್ ಅನ್ನ ಎಕಡೆ ಯಾನು ಲಿಂಕ್ ಪಾಡ್ದೆ ಪೋಸ್ಟುಡು ಅಂಚೆ ಅಕ್ಕುಲ್ಪುರ ಬತ್ತೇರೆ ಎನ್ನ ಲೈವ್ ಅಂಚೆ ಸಂಪದ ಬತ್ತಿತ್ತೇರು ಪ್ರೀತಿ ಸಿಸ್ಟರ್ ಬೊಕ್ಕ ಮುನ್ನಿ ಸಿಸ್ಟರ್ ನನ್ನ ಮುದ್ದಿನ ರಾಣಿ ಅಡಬಾಡ್ಕೊಣೆ ಸೊಂಕೀರೇ ಬಾರೋ ಮುರಾರೇ ಬಾಲಕೃಷ್ಣಯ್ಯ ನವೀನ್ ಅನ್ನ ಯಾನ್ ಬರೋಡೆ ಲೈವ್ಗ್ ಈರ್ಲ ಬರೋಲಿ ಲೈಕ್ ಕೊಡ್ತುಜಿ ಓ ದೇವರ ಲೈಕ್ ಕೊಡ್ತುಜಾರ ದಾನೇಜಿ ಕೊರ್ಲೆ ದಾದಾ ಮನ್ಪವ್ರ ಪಿರ ಕೊನೋದವೇನು ಮುದ್ದು ರಾಮನ ಬಂಟ ಬುದ್ಧಿಯುಳ್ಳ ಹನುಮಂತ ಹೆದ್ದಾಗಿ ಹಾರಿದನೆ ಆಕಾಶಕ್ಕೆ ಹೆದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದುರ ಹನುಮಂತ
ಎದ್ದಾಗಿ ಹಾರಿದನೆ ಆಕಾಶಕ್ಕೆ, ಎದ್ದಾಗಿ ಹಾರಿದನೆ ಆಕಾಶಕ್ಕೆ, ನಿದ್ರೆಗೈವ ಸಮಯ ಎದ್ದು ಬಾರೆಗಿದ್ದು, ಅಲ್ಲಿದ್ದು ರಕ್ಷಣೆಗೆ ಗೆಲ್ಲಿದ್ದಾನೋ, ಮುತ್ತುರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ, ಎದ್ದಾಗಿ ಹಾರಿದನೇ ಆಕಾಶಕ್ಕೆ, ಗೆದ್ದಾಗಿ ಹಾರಿದನೇ ಆಕಾಶಕ್ಕೆ. ಅವು ಅಂಚಿಲ ತಿಂಚಿಲ ತೋಣಲೇರಿ ದಾರಿ ದೂರವೆಂದು ದಾರಿಯನ್ನೇ ಅತ್ತೆ ನಿರ್ಮಿಸಿದನೆ, ನವೀನನ್ನ 2 ಜನಕ್ಕಲ್ಲ ವಾಚ್ ಅವರ್ ಕೌಂಟ್ ಆಪುಂಡೆ ವಾಚ್ ಅವರು ಎಂಕ್ ಮಾತ್ರ ಅರೆಗೆ ಬರ್ಪುಜಿ ವೀರರಾಮ ಬಂಟ ಏರೆ ಲೈವ್ ಮನ್ಪುರ ಅಕ್ಲೆಗ್ ಮಾತ್ರ ಹನುಮಂತನೇ, ಧೀರರಾಮನ ಪಗಲ್ ಲೈವ್ ಬಂಟ ಮಲ್ತಂಡೆ ಯಾನ್ ಜೊಗಿದೆ ಬರ್ಪೆ. ಹನುಮಂತನೇ. ಕುಂದಾಪುರ ಹುಡುಗ ಬಂದ್ರು. ಹಾಯ್ ಕುಂದಾಪುರ ಹುಡುಗ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ದು? ಚಾರ್ಜ್ ದೀಲೆ ದಾದ ಚಾರ್ಜ್ ಕಮ್ಮಿ ಅನ್ಪನಿ ಚಾರ್ಜ್ ದೀಲೆ ಕುತ್ತಲೆ ಇರಗ ರಾಗ ಗೊತ್ತುಜ್ಜಿಗೆ. ಸೋನಿ ಸನಿಲ್ ಬರ್ತೀರಾ? ಹಾಯ್ ಸೋನಿ ಸನಿಲ್, ವೆಲ್ಕಮ್ ಟು ಲೈವ್. ಅವು ಬಂಗೊಂಡಿ ಪದ್ಯ ಎಂತಂಡಿ ಪದ್ಯ? ಪದ್ಯ ಸೋಕೊಂಡು ಅಂಡ ಬಂಗೊಂಡು ಒಂದು ಸೋನಿ ಸನಿಲ್ ಬಂಗೊಂಡಿ ವೆಲ್ಕಮ್ ಟು ಲೈವ್. ಎಂಚೊಳ್ಳಾರೆ? ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್. ಬಾಯ್ ಬಾಯ್ ಪಣದು ಡೈಲಾಗ್. ತಿಂಬದಲ್ಲಿ ಇರುವ ಜೀವ ಗಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ. ನಮ್ಮ ಇಂಚ ಪನ್ಕನ ಅವು ಪದ್ಯನು 2 ಜನ ಒಂಜೇ ಪದ್ಯನು ಪನ್ಕನ ಅವು ಬಾರಿ ಬಂಗೊಂಡು ಎಂಕ್ ತಿಕ್ಕೊಡತ್ತೆ ನಿರೀಕ್ಷೆ ಮೂಲು ಎಂಕ್ ನೆಟ್ ಸರಿ ಗೂಗಲ್ ಉಂಡು ಅತ್ತ ಪಂಡ ಅಂಚತ್ತಿ ಅವೇ ಪದ್ಯನು ಯಾನೋರ ಪನ್ಪೆ ಒಂಜಿ ಲೈನ್ 2 ಲೈನ್ ದಿಂಬದಲ್ಲಿ ಸುರುವ ಜುಗಲ್ ಬಂದಿದ್ದಲಕ ಉಂಟಲ್ಲ ನಾನು ದೆಪ್ಪೆರ ರೂಪಾಯಿ ಮನೆ ಅಂದಿ ಉಂಟೆ ಫಸ್ಟ್ ಗೂಗಲ್ ನಾಡ ಉಂಟ ತೆಕ್ಕುಣ ಅಂದ್ ಬಟ್ ಈರ್ನ ರಾಗವೈತೆ ಎನ್ನ ರಾಗವೈತೆ ಅತ್ತೆ ಯಾನ್ ಎಂಚಿನ ಪಂಡಿ ಗೊತ್ತುಂಡೆ ಯಾನ್ ಪದ್ಯ ಪನ್ಪೈತೆ ಯಾನ್ ಬೇತನೆ ಪನ್ಪಿನಿ ಪಂಡ ಒಂಜಿ ಲೈನ್ ಪನ್ಪೆ 2 ಲೈನ್ ಫಸ್ಟ್ ಐದು ಬೊಕ್ಕ ಅವೇನು ಈರ್ ಪನೋಡು ಬೇತೆ ಇರ್ನ ಸ್ವರಟು ಐದು ಬೊಕ್ಕ ಯಾನ್ ಚರಣ ಪನ್ಪೆ ಈರ್ಲ ಚರಣ ಪನೋಡು ಅಂಚ ನವೀನರೇ RDD ವನದುಲ್ಲೇರು ಅನ್ವಿ ಕೋಡೆ ಟೆಲ್ಟ್ ಬಂಜಾರ ಆತಂಡಿ ಎಂಕ್ ದಮ್ಮು ಕಟ್ಟದನು ಓಲಿಯೇ ಓಲ್ ಹೇಳ್ತೇವೆ ದಮ್ಮು ಕಟ್ಟದಿನಿ ರೇಗ ಫೈನ್ ನವೀನ್ ಬ್ರದರ್ ಪಣದುಲ್ಲೇರು ಒಣ ಸಾಂಡೆ ಸಾನಿ ಸಿಸ್ಟರ್ ದಾದೆ ಸ್ಪೆಷಲ್ ಇನಿ ಇಜ್ಜಿ ಅನ್ವಿ ನನ್ನ ಉನೋಡು ಇರ್ನ ಒಣ ಸಾಂಡೆ ಓಕೆ ಸಾಂಗ್ ಪಲ್ನೆ ಲಗಾಡಿ ಒಂಜಿ ದೆಪ್ಪಡೆ ಇರ್ನ ಅಂದೆ ಅವನದೆ ಯಾನ್ ಅನ್ವಿ ಅವಲ ಅತ್ತ ಅವಲತ್ತ ಅವನು ಹೌದ ಒಂದು ಅನ್ವಿತ ಅಂಚನಿ ಅವು ಅನ್ವಿತ ಉಡುಪಿ ಅವು ಬೇತೆ ಪನೋಡತಿ ಡೈರೆಕ್ಟ್ ಪನೋಡವು ಪನ್ಪುನಾಂಡ ಅವು ಗ್ಯಾಪ್ ಇಜ್ಜಿ ಅಂತುವೆ ಗ್ಯಾಪ್ ಇಜ್ಜಿ ಒಯ್ಟ್ ದಿಂಬ ಯಾನಿತ್ತ ಪಂಡರತ ಯಾನಿತ್ತ ಅಕಡೆ ಅವಟ್ಟು ಚರಣ ಮಾತ್ರ ಯಾನ್ ಪನೋಡಿ ಬಾಕಿ ಇರು ಪನೋಡ ಪೂರ ಹೌದೇ ಮಿತ್ತದ ಯಾನ್ ಪನೋಡಿ ಅತ್ತ ಅಂಚತ್ತು ಬನ್ನಿ ನಾನು ಯಾನ್ ಪನ್ಪೆ ಒಂಜಿ ಫಸ್ಟ್ ದ ಪಲ್ಲವಿ ಪನ್ಪೆ ಫಸ್ಟ್ ಐದು ಬೊಕ್ಕ ಈರ್ಲ ಪಲ್ಲವಿಯ ಪನೋಡು ಪಿರ ಈರ್ಲ ಪನ್ಪಿನ ಅವೇನೆ ಈರ್ ಪನ್ನೇನು ಪಿರ ಯಾನ್ಲ ಪನೋಡ ಸೇಮ್ ಪಲ್ಲವಿ ಈರ್ಲ ಪನೋಡು ಸೊ ಎನ್ನೊಂಜಿ ಸ್ಟೈಲ್ ಇರ್ನೊಂಜಿ ಸ್ಟೈಲ್ ತೂಕ್ಯಾನ್ ನಾಡಂದುಲ್ಲ ದಿಕ್ಕೊಂದಿದ್ದಿ ಹೆಚ್ಚಿನ ದಿಂಬದಲ್ಲಿರುವ ಪಾಡ್ಲಿ ಬರ್ಪುಂಡಿ ಗೂಗಲ್ಡ್ ಅನ್ವಿತ್ ಈರು ಉಡುಪಿಡು ಒಲ್ಪ ಪುನಿ ಸಂಪು ಅನ್ನ ಅವನ ಸುರುಕು ದೈವ ದೇವರು ನೆನೆತೊಲ್ಲೆ ಬೊಕ್ಕ ಸಾಂಗ್ ಸ್ಟಾರ್ಟ್ ದಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಅವೇನೇ ಇರ್ಲ ಪಲ್ನೆ ಅವು ಎನ್ನ ರಾಗ ಬೇತ ಆಪುಂಡಲ್ಲು ಓಕೆ ಈ ಪಲ್ಲೆ ತೊಂದರೆ ಜಿ ಪಲ್ಲೆ ಐಕ್ ಮಾಡೋದ್ರೆ ತೂಪಿನಿ ಎಂಚ ರಾಗ ಚೇಂಜ್ ಆಪುಣವಾ ಇರುವ ಜೀವ ಕಂಬ ಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ದಿಂಬದಲ್ಲಿರುವ ಜೀವ ತಿಕ್ಕುಚ್ಚಿ
ಎಂಕ್ ಪದ ಮಾತ್ರ ದಿಕ್ಕೊಂದುಂಡು ಇಂದು ದಿಕ್ಕೊಂದೇ ಇದ್ದಿ ನಿರೀಕ್ಷೆ ಮೂಲಕ ಆರ್ಮಾದ ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳ ಆಯಿತಿ ದೇಹ. ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು, ಹೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರು, ಬಿಟ್ಟು ಹೋಗುವಾಗೇನು ಬಟ್ಟೆ ಕಾಣದು, ಬಿಟ್ಟು ಹೋಗುವಾಗೇನು ಬಟ್ಟೆಗಾನದು. ದಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. ಅಲೆಕ್ಸ್ ಬರ್ತೀರಾ? ಅಲೆಕ್ಸ್ ವೆಲ್ಕಮ್ ಟು ಲೈವ್ ಎಂಚೊಲ್ಲರು, ಥ್ಯಾಂಕ್ ಯು. ಸಂಪನ್ನ ಒಕ್ಕುನು ದೆಂಜಿ ಒಣದಲ್ಲಿರು, ವೆರಿ ನೈಸ್ ಸಿಂಗಿಂಗ್, ಥ್ಯಾಂಕ್ ಯು. ಪಟ್ಟು ನ್ಯಾಯ ಮಾಡುವರು, ಅರ್ಥಕ್ಕಾಗಿ ಆಸೆ ಪಟ್ಟು ನ್ಯಾಯ ಮಾಡುವರು, ದಿಂಬದಲ್ಲಿರುವ ಜೀವ ಕಂಬ ಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು, ದಾದನು ದೇವರೇ ಕಾಪಾಡೋಡು, ಹೆಡ್ಫೋನ್ ಪಾಡ್ದಿನ ಕ್ಲೀನ್ ಮಾಡೋದಿಲ್ಲ. ಬಾಯಿ ಬಂದವ್ ದಾತೆ ಮಾಡೋದಿಲ್ಲ. ಕೊಡಂಜಿನ ಏನು ಮಾಡ್ಬೇನೆ. 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಅರ್ಥಕ್ಕಾಗಿ ಆಸೆ ಪಟ್ಟು ನ್ಯಾಯ ಮಾಡುವರು, ಅರ್ಥಕ್ಕಾಗಿ ಆಸೆ ಪಟ್ಟು ನ್ಯಾಯ ಮಾಡುವರು, ಬಿತ್ತಿ ಬೆಳೆದು ತನ್ನದೆಂಬ ವ್ಯರ್ಥ ಚಿಂತೆಯನ್ನು ಮಾಡಿ, ಬಿತ್ತಿ ಬೆಳೆದು ತನ್ನದೆಂಬ ವ್ಯರ್ಥ ಚಿಂತೆಯನ್ನು ಮಾಡಿ, ಸತ್ತು ಹೋದ ಮೇಲೆ ಅರ್ಥ ಯಾರಿಗಾಹುದೋ, ಸತ್ತು ಹೋದ ಮೇಲೆ ಅರ್ಥ ಯಾರಿಗಾಹುದೋ, ದಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. ಅನ್ವಿತ್ ಬ್ರೋ ಹೆಣ್ಣು ಪಲ್ಲೆ ಉಣ್ಣಲಿಲ್ಲ, ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದೆ, ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ, ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ, ಒಡೆ ಕರ್ಮ ಪ್ರಾಕ್ಟೀಸ್ ಆಂಡ್ ಶುರು ಯಾರಿಗಾಗುದು, ಮಣ್ಣು ಪಾಲುವಾದ ಮೇಲೆ ಯಾರಿಗಾಗುದೋ, ದಿಂಬದಲ್ಲಿರುವ ಜೀವ ಕಂಬ ಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಒದ್ದುಕೊಂಡು ಚಲ್ಲಪಿಲ್ಲ ಗೊಂಬೆಯಂತೆ ಹಾಡಿ ಹೋದೆನು, ಚಲ್ಲಪಿಲ್ಲ ಗೊಂಬೆಯಂತೆ ಹಾಡಿ ಹೋದೆನೆ, ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಒಂದು ಒಡೆಯುವಂತೆ, ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಒಂದು ಒಡೆಯುವಂತೆ, ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದಾಟ, ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದಾಟ, ದಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು, ಎಂದಿಗಾದರೊಂದು ದಿನ ಸಾವು ತಪ್ಪದು. ಬನ್ನಿ. ವಾರ್ತೆ ಕೀರ್ತವೆಂಬೋವೆರಡು ಸತ್ತ ಮೇಲೆ ಬಂದವಯ್ಯ, ವಾರ್ತೆ ಕೀರ್ತವೆಂಬೋವೆರಡು ಸತ್ತ ಮೇಲೆ ಬಂದವಯ್ಯ, ವಸ್ತು ಪ್ರಾಣನಾಯಕನು ದಾಗಿ ಕಾಣನು, ವಸ್ತು ಪ್ರಾಣನಾಯಕನು ಎಲ್ಲಿ ದೊರಕುವನು,
ಚರಣವನ್ನು ತತ್ತುಡು ಮಾರ ಸಾವು ಕರ್ತೃಕ್ಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ. ಕರ್ತೃಕ್ಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ. ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಬಾಳೆಲು. ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಬಾಳೆಲು. ಬಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು. ಎಂದಿಗಾದರೊಂದು ದಿನ ಸಾವು ತಪ್ಪದು. ಥ್ಯಾಂಕ್ ಯು. ಅವಂಜಿ ಪೊಸತ್ ನಮ್ಮ ಟ್ರೈ ಮಂತೀನಿ ಸೋಕಾಪು ನಂಚ ಪಂಡ್ರೆ ರಡ್ಡಿ ಜನ ಒಂಜೆ ಪದ್ಯನು ಪನ್ನೊಂದು ಪೋಡು ಶೋಕಾಪು. ಅವೆಂಚೋಂಡುತ್ತುಂಡ ಎಂಕ್ ಮುಲಿಜ್ಜಾ ಒಂಜಿ ಪ್ಯಾರಾತ್ ಅದು ಸುಮಾರು ಗ್ಯಾಪ್ ಕೊಡ್ತೇನೆ ಅವು ಓದೋದು ಗೊತ್ತಾಗ್ಬಿಟ್ಟಿದ್ದು. ಈರ್ ಕನ್ನಡ ಎಂಕ್ಲ ಓಪನ್ ಬುಕ್ ಮಂತಿನತ್ತ ಲಿರಿಕ್ಸ್ ಕನ್ನಡ ಓಪನ್ ಮಾಡ್ಕೊಡಿ. ಇಂಗ್ಲಿಷ್ ಅತ್ತ ಇಂಗ್ಲಿಷ್ ಬಂಗ ಹಾಪುಡೋರ. ಕಾರ್ಮ ಅದೆಲ್ಲ ಚೌದ್ರೆ ಅವೇನ್ ಗೊತ್ತು ಇಂಚಂದ್ 1 2 3 ಇಂಚ 1 2 3 1 2 3 1 2 3 ಅಂಚನಾ ಭಜನೆ ತಾಳ ಬಂದ್ಪುಣೆ ಅವು ಎಂದಕ್ಕೆ ಸರಿ ಟಮ್ಕಿ ಸರಿ ಬರ್ಪುಜಿ. 1 2 3 1 2 3 1 2 3 ಅವು ಗೊತ್ತು ಜಾವ್ ಕಲ್ಪಗ ನನವರ ಯಾ ನನ್ನ ಒಂಜಿ ಬೇತೆ ಕನಪ ಎಲ್ಲಿಯ ಬರ್ಪುಣ ಅಂಚ ಪುಟ್ಟುನ ಅಂಚೆನೇನಾ ಎಂಕ ಸರಿ ಕೇನು ಏಪಂಡಲ ಏರೆಗಳ ಐತ ಪುದರ್ ಇಂಚಿನಂದೆ ಗೊತ್ತಾಪುಜಿ ಸರ್ಚ್ ಮಾಡ್ಕೊಳ್ಳಿ ಬಂದಾಗ. ಶಾಂತಾರಾಮ್ ಬತ್ತೀರಾ? ಹಾಯ್ ಶಾಂತಾರಾಮಾಚಾರ್ಯರ ಅವರೇ, ವೆಲ್ಕಮ್ ಟು ಲೈವ್. ಇಂಚ ಉಳ್ಳಾರೆ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಬಂಪ್ಲೆ ವನಸಾಡೆ ದಾದೆ ಸ್ಪೆಷಲ್. ನಮಸ್ತೆ ನಮಸ್ತೆ. ನಮ್ಮ ಪರಿಚಯ ಉಂಟೆ ಗೊತ್ತಿಲ್ಲ. ಇವರ ಪರಿಚಯ ನಾನು ಹೇಳ್ತೇನೆ. ಇವರು ನಮ್ಮ ತುಷಾಂತ್ ಮಂಜುನಾಥ್ ಅವರು, ಮೂಲತಃ ಕೊಡಗಿನಿಂದ ಬಂದವರು. ಅದೇ ಕೊಡಗಿನಿಂದ ಬಂದು ಕೇರಳದಲ್ಲಿ ವಾಸ್ತವವಾಗಿದ್ದಾರೆ ಅವರ ತಾಯಿಯ ಜೊತೆ. ಮತ್ತೆ ಈಗ ಅವರು ಶಾರ್ಜಾದಲ್ಲಿ ಒಂದು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಲ್ಲಿ 2 ಚಾನೆಲ್ ಇದೆ. ಒಂದು ಅಪ್ಪು ಸ್ವರ್ಗ ಅಂತ ಪಿನ್ ಮಾಡಿದ್ದೇವೆ, ಮತ್ತೊಂದು ತುಷಾಂತ್ ಮಂಜುನಾಥ್ ಅಂತ ಬೇರೆ ಇದೆ. ಸೊ ನೀವು ಅಪ್ಪು ಸ್ವರ್ಗದಲ್ಲಿ ಹೋಗಿ ಕಾಮೆಂಟ್ ಹಾಕಿ, ಮತ್ತೆ ಅವ್ರು ರಿಟರ್ನ್ ಮಾಡ್ತಾರೆ. ನಂತರ ಇನ್ನೊಂದು ಚಾನೆಲ್ ನಿಮಗೆ ಸಿಗ್ತದೆ. ಸೊ ಇದಿಷ್ಟು ಅವ್ರದ್ದು. ಈಗ ಅವ್ರ ಪದ್ಯ ಹಾಡ್ತಾರೆ. ಮಾರಿ ಶಾನ್ ತೂವೊಂದು ಇರೇನು ಮನದಲ್ಲಿ ಅರಿಜೋನ್ ಬರ್ತೀರಾ? ಹಾಯ್ ಅರಿಜೋನ್, ಥ್ಯಾಂಕ್ ಯು ಸೋ ಮಚ್. ಐ ಕ್ಯಾನ್ ಸಿ ಯುವರ್ ಚಾನೆಲ್ ಸ್ಟಾಟಿಕ್ಸ್ ಒನದುಲ್ಲೇರು ಅರಿಜೋನ್ ತೆಲ್ತೊಂದುಲ್ಲೇರು. ಈ ಜಗದಲ್ಲಿ ಕಾಣೋ ನಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ದುಡ್ಡು ಕೊಟ್ಟರೆ ಬೇಕೆಂದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ ನಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ಮರಳಿ ಬರುವಳೇನು. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೂ ಜೀವಂತ ಎಷ್ಟು ಕಷ್ಟ ಕೊಟ್ಟಿಯ. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಂತ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ. ಬರುವ ಕಷ್ಟಗಳ ಸಹಿಸುತ್ತ ತಾಯಿ ನಿಮ್ಮ ನಂಬಿತಲ್ಲೋ, ಬರುವ ಕಷ್ಟಗಳ ಸಹಿಸುತ್ತ ತಾಯಿ ನಿನ್ನ ನಂಬಿತಲ್ಲೋ. ತಾನು ಕೊರಗೆ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಒಬ್ಬ ಮಗ ತಾಯಿ ಜೀವ ಇಟ್ಟಿತ್ತು ನಿನ್ನ ಮ್ಯಾಲು. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ನವೀನಣ್ಣ ಟಾಟಾ ಬಾಯ್ ಬಾಯ್ ಬರೋದಿಲ್ಲ ಅದಕ್ಕೆ ತಿಳಿಸಿದಳು ಜಾಣನಾಗಲೆಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮಗುವಿಗಂತ. ಕೂಲಿ ನಾಲಿ ಮಾಡಿ ಶಾಲೆ ಕಳಿಸಿದಳು ಜಾಣನಾಗಲೆಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮಗುವಿಗಂತ.
ಶಾಲ ಶೂಲ ಮಾಡಿ ಮದುವೆ ಮಾಡಿದಳು ಬೆಳ್ಳಿ ಹಬ್ಬಲೆಂತ. ಶಾಲ ಶೂಲ ಮಾಡಿ ಮದುವೆ ಮಾಡಿದಳು ಬೆಳ್ಳಿ ಹಬ್ಬಲೆಂತ. ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆಯೊಳಗ ಇತ್ತ. ಮುಪ್ಪಿನ ತಾಯಿ ಏನೇನು ಕನಸು ಕಟ್ಟಿಕೊಂಡು ಕುಳಿತೀತ. ಕನಸು ಕನಸಾಗಿ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು. ಬರುವಳೇನು. ಮಗನಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ. ಹೆಚ್ಚಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ. ಇಂತ ಹೆಚ್ಚಿನ ಸೊಸಿನ ಕಂಡಳು. ಹೆಚ್ಚಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ. ಸೋತು ಮಗ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ. ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ. ಉಂಡು ಬಿಟ್ಟಿರುವ ಎಂಜಲ ಕೂಲ ತಾಯಿಗಾಕಲಲ್ಲ. ಮಗನ ಮೋಹ ಅಳಿಸಿದ ಕೂಳ ತಾಯಿ ತಿಂದಳಲ್ಲ. ಅದನ್ನು ಯಾರಿಗೆ ಹೇಳಲಿಲ್ಲ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಉಪವಸವನವಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳೋ. ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ. ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳು. ತನ್ನ ಮಗನಿಗೆ ಅವು ಪೊಕ್ಕಡೆ ಚೆನ್ನಾಗಿ ಈರ ದುಡ್ಡು ಕೊಂಡ ಬೇಕಾದು ಸಿಗುತ್ತೆ ಪನೊಲಿ ಆಂಡ ದುಡ್ಡು ಕೊಟ್ಟರೆ ನೆಮ್ಮದಿ ಸಿಗುತ್ತದ ಅತೆ ನವೀನರೇ. ಅವೊಂದು ಪದ್ಯೋಗು ಬರೀತೀನಿ ಯಾಕಲು. ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳ್ಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮಗ ಮರಳಿ ಎರುದೆತ್ತೊಂಡರೆ ಬರುವಳು, ಸುಶಾಂತ್ ಮರಳಿ ಬರುವಳೇನು. ದಾದಿ ಎರುದೆತ್ತೊಂಡರ ಅಂದ ಆರಡ ಆರಡ ಅನ್ವಿತ್ ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿಗಳು. ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳೋ. ನಿಕ್ಲು ಕಟ್ಟೋರ ಒಂದಕ್ಕೆ ಸಹಿಯುತ ಮಗನ ಚಿಂತೆ ಮಾಡುತ್ತಾಳು. ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ. ತನ್ನ ಮಗನಿಗೆ ಚೆನ್ನಾಗಿ ಇಡುವಂತ ಮಾತನ ಬೇಡ್ಯಾಳು. ಸೂಪರ್ ತಾಯಿ ಉಂಡಿ ಬಿದ್ದಾಳು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಬರುವಳೇನು, ತಮ್ಮ ಮರಳಿ ಬರುವಳೇ. ಈ ಪದ್ಯకు ಮೈಕ್ ಬೋಡಿ. ಸೊ ಮಚ್, ಥ್ಯಾಂಕ್ ಯು ಸೋ ಮಚ್. ಈ ಪದ್ಯకు ಮೈಕ್ ಬೋರ್ಡ್ ಅಪ್ಪಂಡ ಸರಿ ಬರ್ಪುಂಡು ಯಾವಡ ಸ್ಲೋ ಮೋಷನ್ ಉಂಡದೆ ಒಂಜಿ ಅವು ದುಃಖದ ಪದ್ಯತ ಅವು ಅಂದಂದು ತಿರ್ತು ಬರ್ಪುಂಡು ಈ ಸಿ ಶಾರ್ಪ್ ಬರ್ಪುಂಡು ಲಾಸ್ಟ್ ಗೆ. ಐಕೆ ಮೈಕ್ ಬೋರ್ಡ್ ಮೈಕ್ ಇಜ್ಜಂದ ಕೇನುಜಿ ಸರಿ ಬುಕಾಯಿ ಕೆಬಿಟ್ಲ ಎಂದು ಬೋಡು ಮ್ಯೂಸಿಕ್ ಏನು ಅಂದಿತ್ತನ ಸೋಕಡೆ ಬರ್ಪುಂಡು ಮ್ಯೂಸಿಕ್ ಇಜ್ಜಂಡ ಅಂದ್ ಅಂದಿ ಎಂಕಲ್ನ ಎರಡ ಟೀಮ್ ಉಂಡು ಪೊಪ್ಪನ ಪುದರ್ಡ್ ಕಾರುನು ರಡ್ಡು ಜೊತೆ 4 ತೇರು ಉಂಡು ಚಿನ್ನು ನಾಗು ರಾಜ ಚಿಟ್ಟೆ ಅಂದೆ. ಓಕೆ 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 ಓಡೆ ಪೋಯರ್ ಮಾರೆ ಜನ ಪೂರ ಖಾಲಿ ಆಯ್ರಿ ಜಾದ ಐತಾರ ನೀನಿ ಗೊತ್ತಿದ್ದಿ ಬರ್ಬೇರು ತೂಕ ಸಂಪೂರ್ಣ ಬೇತಲ್ಲ ಬಿಡ್ತು 4 ಜನ ಲೆತ್ತೊಂಡಲ್ಲೇ ಬೇಕಾ ಅಲಿಪ್ತಿರತ್ತಲ್ಲಿ ಬರ್ಬೇರಿ. ದೇವರೇ ಉಂಡು ಕುಶಾಲ್ ಬಲ್ಕಾ ಜೈನ್ ಲೈವ್
ಕುಶಲ್ ಬಲ್ಕಾಜನ ಕವೀರ್ ನಮ್ಮ ಕುಶಲ ಕುಶಲೇನಾ ಹೂವಿಯ ಒಂಜಿ ಗೊತ್ತಿಪ್ಪಣ ಪದವನ್ಲೆಗೆ ನಾಡುಕ ದೂಗೋಡಿ ತಿಕ್ಕಣ ದೂಕ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಗೊತ್ತುಂಡ ಗೊತ್ತಿದ್ದಿ ಗೊತ್ತಿದ್ದೆ ಸೇವಂತಿಯೇ ಸೇವಂತಿಯೇ ಯಾನ್ ಕನ್ನಡ ಪದ ಭಜನ್ಸು ಪಡನಿಗೆ ಪದ್ಯ ಕನ್ನಡದ ಪದ್ಯ ದಾಲಗೆ ನೋಡ್ಸಿ ಓಕೆ ಕನ್ನಡದ ಭಜನ್ ಪದ್ಯ ಪಲ್ಲೆ ಭಜನ್ ಪಲ್ಲೆ ಭಜನ್ ಪಲ್ಲೆ ಭಜನ್ ನಾಡದು ಒಂಜಿ ಪದವನ್ ಪಲ್ಲೆಗೆ ಭಜನನಾ ಹಾ ಪವಮಾನ ಗೊತ್ತುಂಡ ಪವಮಾನ ಅವು ಉತ್ತರ ಕರ್ನಾಟಕ ಸಾಂಗ್ ಬಾರಿ ಬಂಗೊಂಡು ಅಂಬಿಗ ನಾನಿನ ನಂಬಿದೆ ಹಾಯ್ ಕುಶಾಲ್ ಕುಲಾಲ್ ವೆಲ್ಕಮ್ ಟು ಲೈವ್ ಎಂಚೊಲ್ಲರು ಸೂಪರ್ ಏ ವಾಯ್ಸ್ ಖುಷಿ ಅಂಡ್ ಥ್ಯಾಂಕ್ ಯು ಕುಶಾಲ್ ಬ್ರೋ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ತುಂಬಿದ ಹರಿಗೋಲಂಬಿಗ ಅದ 9 ಚಿತ್ರವ ನೋಡಂಬಿಗ ತುಂಬಿದ ಹರಿಗೋಲಂಬಿಗ ಅದ 9 ಚಿತ್ರವ ನೋಡಂಬಿಗ ಸಂಭ್ರಮದಿಂದ ನೋಡಂಬಿಗ ಅದರೆಂಬು ನೋಡಿ ನಡಿಸಂಬಿಗ ಸಂಭ್ರಮದಿಂದ ನೋಡಂಬಿಗ ಅದರೆಂಬು ನೋಡಿ ನಡಿಸಂಬಿಗ ಅಂಬಿಗ ಓ ಅಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ನಿನ್ನ ನಂಬಿದೆ ಜಗದಂಬರಮಣ ನಿನ್ನ ನಂಬಿದೆ ವಾಯ್ಸ್ ಕೇನು ಸಿಗಲಿ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಆರು ತೆರೆಯ ಮೆಸೇಜ್ ಬತ್ತನ್ ಬೇ ನೋಡಂಬಿಗ ಆರ್ನ ಮೆಸೇಜ್ ಬತ್ತನತ ಕುಶಾಲ್ ಬ್ರೋನ ಬತ್ತನ್ ತುಲ ಅಂಬಿಗ ಯಾರಿಂದಲಾಗದು ಅಂಬಿಗ ಅದ ನೀವರಿ ದಾಟಿಸೋ ಅಂಬಿಗ ಯಾರಿಂದಲಾಗದು ಇತ್ತ ಟ್ರೈ ಮಾಡ್ತಾರೆ ಅಂಬಿಗ ಬಂದ್ಗೆ ಅದ ನೀವರಿ ದಾಟಿಸೋ ಅಂಬಿಗ ಅಂಬಿಗ ಓ ಅಂಬಿಗ ಹರ್ಷು ವೆಲ್ಕಮ್ ಟು ಲೈವ್ ಎಂಚೊಲ್ಲರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಕ್ ಅಂಬಿಗ ಅಂಬಿಗ ನಿನ್ನ ನಂಬಿದೆ ಜಗದಂಬರ ಅವು ಎಂಕಲ ಫ್ರೆಂಡ್ ಮುರಾಣಿ ಬತ್ತಿತ್ತೇನೆ ತಾರೆ ಹೊಳೆಯ ಯೂಟ್ಯೂಬ್ ಫ್ರೆಂಡ್ ಬರವ ತುಶಾಂತ್ ಅಂಬಿಗ ಮಂಜುನಾಥ್ ಅಂದು ಸೆಳೆವುಗಾನ ಬಯ್ಯ ಸುರಕ್ಷಾ ಶೆಟ್ಟಿ ಬತ್ತೀರಾ ಅಂಬಿಗ ಹಾಯ್ ಸುರಕ್ಷಾ ಶೆಟ್ಟಿ ವೆಲ್ಕಮ್ ಟು ಲೈವ್ ಎಂಚೊಲ್ಲರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಕ್ ನೋಡಂಬಿಗ ಅದಕ್ಕೆ ಸೆಳೆವುಗಾನವಯ್ಯ ಅಂಬಿಗ ಸುಳಿಯೋಳು ಮುಳುಗಿದೆ ತುಶಾಂತ್ ಎನ್ನ ಸೆಳೆದು ಕೊಂಡೊಯ್ಯ ನೀ ನಂಬಿಗ ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡೊಯ್ಯ ನೀ ಅಂಬಿಗ ಅಂಬಿಗ ಓ ಅಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ಜಗದಂಬರ ನಂಬುದೇ ಸತ್ಯವೆಂಬುದೇ ಹುಟ್ಟಂಬಿಗ ಸದಾ ಭಕ್ತಿವೆಂಬುದೇ ಪಥವಂಬಿಗ ಸತ್ಯವೆಂಬುದೇ ಹುಟ್ಟಂಬಿಗ ಭಕ್ತಿ ನಿತ್ಯಮೂರುತಿ ವಿಠಲ ಮುಕ್ತಿ ಮಂಟಪ ಕಯ್ಯೋ ನಿತ್ಯಮೂರುತಿ ಪುರಂದರ ವಿಠಲನ ನಮ್ಮ
ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಅಂಬಿಗ ಓ ಅಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಜಗದರಮಣ ನಿನ್ನ ನಂಬಿದೆ ಓಕೆ ಬಾಯ್, ಶುಭರಾತ್ರಿ ಬಣದಲ್ಲರು. ಅಶು ಅವರು ಅಂಬಿಗ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದು ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಏಯಬ್ಬ ಅಂಬಿಗ ಅಂಬಿಗ ಓ ಅಂಬಿಗ ಅಂಬಿಗ ಜಗದಂಬಿಗ ಅಂಬಿಗ ನಿನ್ನ ನಂಬಿದೆ ಜಗದಂಬರಮಣ ನಿನ್ನ ನಂಬಿದೆ. ಥ್ಯಾಂಕ್ ಯು ವೆರಿ ಗುಡ್. ಜನ ದೂರ ಪೋತೀರ್ ಪೂರ, ಜನ ಬಲ್ತಿದ್ದೀರಿ ಪೂರ ಎಲ್ಲ ಇದ್ದೀರಿ. ನನ್ನ ಸಾಂಗ್ ಗಂಟೆ ಜನ ಬಲಿತಿನ ಮಾರ್ರೆ ಕಾರ್ಮ ಸಾಂಗ್ ಅಕ್ಕುಲ್ ಜೆತ್ತೆರ ಅಂದಾಡೆ ನೀನು ಭಜನೆಗೆ ಎಂದು. ಹಾಯ್ ಹೇಮಂತ್ ಬ್ರೋ, ವೆಲ್ಕಮ್ ಟು ಲೈವ್. ಗೌಡ್ರೆ ಶಾಂತಕ್ಕ ಹಾಯ್ ಪಣದಲ್ಲರು. ಅಕಲೆಗಿತ್ತೆ ಬೆಳ್ಳಿ ಮೂಡಿತೋ ಹೊರಡಾಪುಣ ಅಂದು ಯಾನ ಈರ ನಿದ್ರೆ ಲಕ್ಕ ಅವಡ ಬೆಳ್ಳಿ ಮೂಡಿತ ಅವು ಬರ್ರ ತೂಕ ಲಕ್ಕಲೆ ತೂಕ ಬರ್ಬಾರ ತೂಕ ಯಾನ ಬೇತೆ ಪದ್ಯನ ಆಡ್ದಿಪ್ಪೆ ಪದ್ಯ ಶಾಂತಕ್ಕ ಜೆತ್ತಂಡ ಸಾಂಗ್ ಕೇರ್ನಾಗ ಹೊಂಡ್ರೆ ಜೆತ್ತೆರ ನಿದ್ರೆ ಅಪ್ಪುಣ ಅಂದು ಎದ್ದೇಳಿ ಮಾತಾಡ್ರ ಕೇಳ್ರಿ. ಸತ್ಯನಾರಾಯಣ ಒರ ಜೈದಿನ ಲಕ್ಕಗ ಬೊಕ್ಕ ಇರು ಕೂಡ చెప్పుడాలి అవి. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬಾನಾಗೆ ರಂಗು ಚಲಿ ತೆರ ನೆರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಎಲೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಹನಿ ಪಲ್ಗುಟ್ಟೈತೆ, ಎಲೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಹನಿ ಪಲ್ಗುಟ್ಟೈತೆ, ಹಕ್ಕಿ ಹಾರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ, ಹಕ್ಕಿ ಹಾರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ, ಮಂಗ ಮರ ಏರುತ್ತಿದೆ, ಕೊಂಬೆ ಎಗರುತ್ತಿದೆ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಯಾಕೆ ಮಂಗಣ್ಣ ಗುರುಗುಟ್ಟಿದ್ದೆ? ಯಾಕ್ಲೆ ಹನುಮಂತನ್ನ ಗುರುಗುಡ್ತೀಯ? ಮಂಗ ಮರ ಏರುತ್ತಿದೆ, ಕೊಂಬೆ ಎಗರುತ್ತಿದೆ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಆಕಾಶದಾಗೆ ಬಣ್ಣ ಬಳಿದೋನ್ಯಾರು, ಈ ಬೆಟ್ಟ ಗುಡ್ಡಗಳ ಮಡಗ್ಯಾನಾರು, ಮರದ ಮ್ಯಾಲೆ ಹಣ್ಣ ಹಿಟ್ಟೋನ್ಯಾರು, ಹಣ್ಣ ಒಳಗೆ ರುಚಿಯ ತುಂಬೋನಾರು. ಓಹೋ ಓ ಕಾಳ, ಓ ಹೇಳಿ, ಓ ಕರಿಯ, ಓ ಮುನಿಯ, ಓ ಮರಿಯ, ಓ ಕೆಂಚ, ಓ ದೇವರ, ಇಂದು ಈ ಭೂಮಿಗೆ ನನ್ನ ನಿನ್ನ ತಂದೋರು ಯಾರು? ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚಲಿ ತೆರ ನೆರಿ ಸೂರ್ಯ ಬದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಭಾಸ್ಕರಣ್ಣ ಬಂದ್ರು. ಹಾಯ್ ಭಾಸ್ಕರಣ್ಣ, ವೆಲ್ಕಮ್ ಟು ಲೈವ್. ಎಂಚೊಳ್ಳರು ನೀವು ಆಡುವ ಪದ ವಯ್ಯಾರಿ ಇರಲಿ, ಜನ ಪರಾರಿ ಆದವರು ಬರುವವರು ಕಾಣೆ ಅನ್ನೋದು. ಅಯ್ಯೋ
ಬರುವವರು ಬರ್ತಾರೆ, ಬಂದು ಹೋಗ್ತಾರೆ. ಎಂತ ಮಾಡುದು ಮಾರೆ, ಏನ್ ಮಾಡುದು? ನನ್ನದು ಇದು 2ನೇ ಲೈವ್ ಅಲ್ಲ, ಅದಕ್ಕೋಸ್ಕರ. ಹಾಯ್ ರಂಜು ಮಂಜುಳಾರವರು ಬಂದ್ರು. ಇದು ಅಣ್ಣ ಅವರ ಹಾಡು. ಹೌದು ರಾಜು ಮಂಜುಳಾರವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಧನ್ಯವಾದಗಳು. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ದು? ಏನ್ ವಿಶೇಷ ಮತ್ತೆ? ಫಸ್ಟ್ ಟೈಮ್ ಬಂದಿದ್ದೀರಾ ನಮ್ಮ ಲೈವ್ಗೆ? ಅಲ್ಲ, ಮೊನ್ನೆ ಬಂದಿದ್ರಲ್ಲ ನಮ್ಮ ಲೈವ್ಗೆ. ಬಂದು ಕಾಮೆಂಟ್ ಹಾಕಿಲ್ಲ ಅಂದ್ರೆ ಕಾಮೆಂಟ್ ಹಾಕಿ ವಿಡಿಯೋದಲ್ಲಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೇವೆ. ಇಲ್ಲದಿದ್ರೆ ಮರೆತು ಹೋಗ್ತದೆ. ಕೇಶವ ನಿಡುರಲ್ಲಿ ಅನುದಿನ ಅನುಕ್ಷಣ. ಹೌದಾ, ಹಾಗೆ ಬರ್ತದಾ? ಓಕೆ, ಇನ್ನೊಂದು ದಿವಸ ನೀವು ಲೈವ್ಗೆ ಬನ್ನಿ ನಮ್ದು. ನಾವು ಲಿಂಕ್ ಹಾಕಿರ್ತೇವೆ. ನಾಡಿದ್ದು ಸಂಡೇ. ಇವತ್ತು ಇತ್ತು ಬೆಳಿಗ್ಗೆ, ನೀವು ಬರ್ಲಿಲ್ಲ. ಆದ್ರೆ ಬೆಳಿಗ್ಗೆ ಬನ್ನಿ ಆಯ್ತಾ? ನಂಗೂ ಬರುತ್ತೆ ಆಡ್ಲಿಕ್ಕೆ. ಬನ್ನಿ ಬನ್ನಿ, ಒಂದ್ ದಿವಸ ಬನ್ನಿ. ಇನ್ಸ್ಟಾಗ್ರಾಮ್ ಇದ್ರೆ ನನಗೆ ಹಾಯ್ ಕಳಿಸಿ, ನಾನು ನಿಮ್ಗೆ ನಾಳೆ ಲಿಂಕ್ ಕಳಿಸ್ತೇನೆ. ನಾನು ನಾಳೆನೆ ಬನ್ನಿ ಬೇಕಾದ್ರೆ. ಮುದ್ದುಶ್ರೀ ಬರ್ತೀರಿ? ಹಾಯ್ ಮುದ್ದುಶ್ರೀ, ವೆಲ್ಕಮ್ ಟು ಲೈವ್ ಇನ್ ಚೌಳ್ಳಾರೆ ಒಣಸಾಂಡೆ ದಾದಾ ಸ್ಪೆಷಲ್. ಹಾಯ್ ಹಾಯ್ ಹಾಯ್. ಜನಕ್ಕಳು ಬರ್ತೀರಿ. ಮುದ್ದು ಸಿಸ್ಟರ್ ಬರ್ತಾರೆ, 4 ಜನ ಬರ್ತಿಲ್ಲ ಕಣಂಕ. ಲಾಲೇಜಲ್ಲ, 4 ಜನ ಬರ್ತಿಲ್ಲ ಕಣ್, ಎಕ್ಸ್ಟ್ರಾ 4 ಜನ ಬರ್ತಿಲ್ಲ ಕಂಚ. ಪ್ರಶಾಂತ್ ಉಲ್ಲರೆಯ ಉಂಡರೆ ಇದ್ದಿಯೇ ನೋಡ ಸಾಂತಿದ್ದಿ. ഞാൻ കാത്തൊന്നുമില്ലേ ലൈക്ക് ರೆಡ್ ಗಣ್ಣ ನಾನು ಇದ್ರೆಲ್ಲ ಬರಪ್ಪುಜಿ ರಾತ್ರಿ ಹೆಂಗ್ ಸರಿ ಪನ್ಪುನ ಪದ ಭಜನೆ ಕಾಪಾಡು ಶ್ರೀ ಸತ್ಯ. ಪಲ್ಲೆ ಜೆಪ್ಪುನಗಳು చెప్పాడు. ಕಾಪಾಡು ಶ್ರೀ ಸತ್ಯ ನಾರಾಯಣ ಪನ್ನಗ ಶಯನ ಪಾವನ ಚರಣ. ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ. ಕಾಪಾಡು ಶ್ರೀ ಸತ್ಯನಾರಾಯಣ. 1 2 3 1 2 3 ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಯಿತೆ ಹರಿನಾಮದ ಮಂತ್ರವೇ ತುಂಬಿದೆ. ಹೌದಾ? ಓಕೆ. ಮಂಟಪ ಬೆಳಕಾಯಿತೆ ಹರಿನಾಮದ ಮಂತ್ರ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು. ನಮ್ಮಲ್ಲಿ ಒಂದಾಗಿ ಉಸಿರಾಗಿರು. ನಾರಾಯಣ ಪನ್ನಗ ಜಯನ ಪಾವನ ಚರಣ. ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ. ಅಡು ಶ್ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಸತ್ಯನಾರಾಯಣ. ನನಗಾಗಿ ಏನನ್ನು ಧನ ಕನಕ ಬೇಕೆಂದು ನಾ ಕೇಳೆನು. ನನಗಾಗಿ ಏನನ್ನು ನಾ ಬೇಡೇನು. ಕೇಳೆನು. ಈ ಮನೆಯು ನೀನಿರುವ ಗುಡಿಯಾಗಲಿ. ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗ ಶಯನ ಪಾವನ ಚರಣ ನಾರಾಯಣ ಲಕ್ಷ್ಮೀ ನಾರಾಯಣ. ವಾಯ್ಸ್ ಸೂಪರ್ ತುಷಾರ್ ಪಳದೊಂಡರು. ಲಕ್ಷ್ಮೀನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀಯನ್ನ ಕಾಪಾಡಿದೆ. ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನಿನ್ನ ಕಾಪಾಡಿದೆ. ಮಡಿಲಲ್ಲೂ ನೀ ತುಂಬಿದೆ
ನಾ ಕಾಣದಾನಂದ ನೀ ಮೀರಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ದಾದೆ ಮುದ್ದುಶ್ರೀ ದಾದೆ ದಾದ ಬರೆಯ ತೂಲೆಗೆ ಹೊರ ಅಲ್ತುಲ ಏನ ಕರ್ಮ ಇದನ ಹೊರ ಅಲ್ತು ಲಕ್ಕಡ ಇಜ್ಜಿನ ಈರಿ ಜಪ್ಪು ಅವ್ರಿಗೆ ಕುಕ್ಕಡ್ ಮಾಡು ಬೇಕಾರನ್ನು ಮುತ್ತು ಅಯ್ಯೋ ದೇವ್ರೆ ಒಣಸಿ ರೆಡಿ ಒಂದು ಬಲ್ಲೆ ಒಣಸಮುಗ ಅವ ಎಂಚಿನ ಚಿಕನಾ ಹಾ ಚಿಕನಿ ಓಕೆ ಓಕೆ ಒಣಸಂಬ್ಲ ತೊಂದರೆ ಹಚ್ಚಿ ನಾನು ಎಂಡ ಅನ್ಪಗ ನಾನು ಜನ ಇಜ್ಜಿ ಮಾರೆ ಜಾಸ್ತಿ ಜನಜೆ ಅಂಜಿ 25 ನಿಮಿಷ ಬರ್ಬಾರಾ ಕಾದು ಒಣಸಂಪುಡ್ಚಿ ಆತು ಒಣಸ್ಮಂದ್ ಬರ್ಬಾರಾ ಹಾ ಒಣಸ್ಮಂದ್ ಬರ್ಪೆ ಓಕೆ ಓಕೆ ಅಪ್ಪ ಬತ್ತಾರ ನಿಪ್ಲೆ ಮುದ್ದು ಶ್ರೀ ಬರ್ಪೆ ಹಾ ಮ್ಯೂಟ್ ದಿಲೆ ಮಾತ್ರ ಅವೇ ಈ ಕೋರಿ ಅಗ್ಗುನ ಸೌಂಡ್ ಬರ್ಕೊಂಡು ಬೊಕ್ಕ ಓಕೆ ಓಕೆ ಅಮ್ಮ ದೇವರೇ ಏತು ಸೋಕದ ಸ್ವರ ಹಾ ಸೋಕೊಂಡಿ ಸ್ವರ ಸೋಕೊಂಡಾರ್ನ ಅವು ಸೌಂಡು ಆರ್ ಮೆಲ್ಲ ಪನ್ಪೇರು ಅಂಚಾದ್ ಪಂಡ ಮೊಬೈಲ್ದ ಕೈತಲ ಅಂತ ಜೋರ್ ಪಂಡೆಡ್ ಆತನ ಮೈಕ್ ಮಿನಿತ್ತಿನ ಸೋಕಾಪುಂಡು ಅಡಿಗೆ ಒಂಜಿ ಪಜೆ ಪಾಡ್ಲಿ ಎನ್ನ ಪಜೆ ರೆಡಿ ಉಂಡಿ ಮನಸ್ಸಾಂಡೆ ಮನಸ್ಸಾತುಂಡಿ ಎನ್ನ ಎನ್ಮ ಗಂಟೆಗೆ ಮನಸ್ಸು ಮಂತೇನೆ ಕಡ್ ಲೈವ್ ಉಡುಪುನಗನೆ ಮನಸ್ಸಾತುಂಡು ಇನ್ನ ಮನಸ್ಸಾಂಡೆ ಮೆಲ್ಲ ಪೋಲೆ ತುಶಾಂತ್ ಆರ್ ಪೋದು ಕುಲ್ದ ಆತನ ಅವನು ಮನಸ್ಸಿಗೆ ಆರು ಮನಸ್ಸು ಕುಲ್ದೇ ಇರ್ಬೋದು ಅಲ್ಲಿ ಅವಳು ಎದುರು ಅಗ್ಗ್ಯಾರ ಸುರನ್ ಪೇರ್ತ ಕೋರಿ ಇನಿ ಜನ ಕಮ್ಮಿ ಅಲ್ಲ ಇವಿಡು ಇರುವ ಲೈಕ್ ಆತಜಿ ತುಳೆಗೆ ಕೆಲವರು ಕೊಡ್ತಿದ್ಯಾರ ಅಂದಾಪುನ್ ಬೈದಿರು ಮಸ್ತ್ ಜನ ಲೈಕ್ ಕೊಡ್ತಿದ್ಯಾರ ದಾದನ ಸೆಟ್ಟಿಂಗ್ ಪ್ರಾಬ್ಲಮ್ ಆತನು ತುಳುವ ನಾಡ ಕುಶಲ್ ಅರ್ನ ಮನಸ್ಸು ಆಂಡ ಅರ್ನ ಮನಸ್ಸು ಮಂತಂದುಲ್ಲೇರಿ ಆಯ್ ಕುಶಲ್ ಮೆಸೇಜ್ ಪಾಡ್ರೆ ಪನ್ಬೆ ಆಯ್ನ ಮೆಸೇಜ್ ಬರ್ಪುಂಡು ಇದಾಯ ಪನ್ಪಿನಿ ಆಯ್ ಪಾಡಾಡ್ ಮೆಸೇಜ್ ತುಳುವ ನಾಡ ಧರ್ಮ ತುಡರು ದೈವ ಕೊರಗಜ್ಜ ಆ ಪೂಜಾ ಆಪುಂಡಪ್ಪ ದಾಯಗ ಆಪುಜ ಎಕಡೆ ಬತ್ತನ ಏನ ಮೆಸೇಜ್ ಒಂದ್ ನಿಮಿಷ ಏನದಲ್ಲ ಪ್ರಾಬ್ಲಮ್ ಆಡ ತೂಪೇನ ಅಂಚ ಆಯ್ರ ಸಾಧ್ಯಜ್ಜಿ ಬಟ್ ಐ ವಿಲ್ ಚೆಕ್ ಒನ್ಸ್ ಕಂಟೆಂಟ್ 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 ಕಸ್ಟಮೈಸೇಷನ್ ಕಮ್ಯುನಿಟಿಯಲ್ಲಿ settings, okay. Permissions, community moderation.
ಆಪುಜ ಇರ್ನ ಆಂಡವನಸ ಎನ್ನಾತುಂಡು ಕೇನೊಂದುಳ್ಳೇರು ಎನ್ನ ಮನಸಾಂಡ್ ಕೋರಿ ತಿನ್ಪುನ ಅಂದ ಆರು ಕೋರಿ ತಿನ್ಪಿನಿ ನಾನು ಮೀನ್ ತಿಂಡೆ ಬಂಗುಡೆ ಹೌದಾನೆ ಯಾಕೆ ಮೆಸೇಜ್ ಮಾಡ್ರೆ ಆಪುಜಿ ಒಂದು ಸಾಧ್ಯ ಇತ್ತೆ ಟ್ರೈ ಮಾಡ್ಬಾರ ನನಗೆ ಅವರ ಅವು ಬ್ಲಾಕ್ ಮಂತನ ಮಾತ್ರ ಆಪುಜ ಬ್ಲಾಕ್ ಇಜ್ಜದ ವೈ ಲೈಕ್ ದಿಸ್ ಆಯ್ ಒನಸ್ವರ್ಮಣ ತೊಜ್ಪೊಂದಿದ್ದೀರ ಆಜನ ಕರ್ಟೆನ್ ಪಾಡ್ರೆ ಮರತು ಹೋಯ್ರ ಅಂಚ ಕರ್ಟೆನ್ ಪಾಡ್ವೇರ ತಾವೇನು ಮನಸ್ಸು ಕೊಂಡು ಆರು ಬರ್ಪೇರಿ ಪಿರ ಬರ್ಪೇರಿತ್ತೆ ಲೈವ್ ಇಡ್ ಪಾತೇರ್ರೆ ಅವು ಪುರ ಟ್ರಿಕ್ಸ್ ಟ್ರಿಕ್ಸ್ ಲೈವ್ ದ ಟ್ರಿಕ್ಸ್ ಅವು ಅರ್ನ ಮಂಡೆ ತೋಜುಂಡು ಉಂಡುಗೆ ಅಂದಂದು ಮಂಡೆ ತೋಜುಂಡು ನನ್ನಂದು ಆನ ಒಣಸಾಣಕೇನು ಕುಶಲನ ಒಣಸಾಣಕೇನು ರಾಗಕ್ಕೆ ಸ್ವರವಾಗಿ ಆಣಿಗೆನಾ ದಾದಾ ಕಜಿಪಿಗೇನು ಅಕ್ಕನ್ ಚೊಲ್ಲರ್ಗೇನು ಬೊಕ್ಕ ಯಾಕೆ ಮೆಸೇಜ್ ಪಾಡೋಲಿ ಮೇ ಯಾಕೆ ಟ್ರೈ ಮಾಡ್ಬೇರನ್ ಕೂಡ ಮೆಸೇಜ್ ಮಾಡ್ರೆ ಟ್ರೈ ಮಾಡ್ಬೇರನ್ ದಾಯಿಗ ಆಪುಜಿ ತೂಕ ಆಯ್ ನಿನ್ನನ್ನು ಮಂಗೆ ಅನ್ಪುನ್ ಪೊಕ್ಕಡೆ ಪಾರ್ಟಿ ಕೊರ್ಲೆಗೆ ಈರ ಎಂಚಿನ ದಾದೆತ್ತ ಪಾರ್ಟಿ ವಾಟ್ ಹ್ಯಾಪನ್ ಬರ್ಡೇ ಪಾರ್ಟಿ ಮಾರೆ ಮೂಲು ಪರಿಸ್ಥಿತಿ ಡ್ರೈ ಉಂಡು ಮಗ ಪೂರ ಡ್ರೈ ಆತನು ನನ್ನ ಬರ್ಪೇರ್ಸ ದೇವರೆತ್ತಂಡ ಐವನೇ ವರ್ಷ ಪಾರ್ಟಿ ಕೊರ್ಕ 5ನೇ ವರ್ಷ ಅವೇ ಮಲ್ಲೆತ್ತಿಗೆ 5ನೇ ವರ್ಷ 5 ವರ್ಷ ನನಗ ಪಾರ್ಟಿ ಕೊರ್ಕ 2029 ಗ್ರ್ಯಾಂಡ್ ಪಾರ್ಟಿ
ಒರಿಯಂಡ ಅವಾಗ ನಿನ್ನ ಡಿಗ್ರಿ ಬರಾಪುನ್ 27 20 29 ಡಿಗ್ರಿ ಆಪುನ್ ಡಿಗ್ರಿ ಆಪುಚಿ 16 26 27 28 29 ಅವು ಬರ್ತಿ ಎಲ್ಲಂಜ ಐತಾರ ಪೋಯಾ ಟ್ರೈನ್ ಪೋಯಾ ಬರ್ಪಾನ ಕವಿನ್ ಓಲ್ಲರ್ ಮಾರ ಕವಿಂದ ಪಾತಿರ್ಜಿ ಅಂಚೆ అంది కుజల్ మస్తు తాళుండియా పూర బర్చనేడు బర్పును ఉందా పూర పోతుందా ಎಲ್ಲ ಜನ ಇಂಚ ಆಪುನುಂಚ ಬೊಕ್ಕ ಟೆಪ್ಪಿದಿ ಪ್ಯಾನ್ ಟೊಪ್ಪಿ ವನಸ್ ಮನ್ಪುನಾರೇಗ ಅರ್ನ ಕುಜಲ್ ಕಂಚ ಕಟ್ಟದಿನಾರ್ ಇರ್ನತ್ತ ಅರ್ನನ ಅರ್ನ ಕುಜಲ್ ಕಟ್ಟದಿನಾರ್ ಅವು ತಾಳುನತ್ತ ಅರ್ನ ಕುಜಲ್ ಉದ್ದಂಡು ಚೆಡೆ ಮುಟ್ಟ ಅರ್ನ ಹೇರ್ ಸ್ಟೈಲ್ ಎಡ್ಡೆ ಉಂಡು ಅಂದಂದು ಅವು ಇಡಮುಟ್ಟುಂಡು ಉದ್ದ ಬೊಕ್ಕಂಚ ಬುಡ್ಪೇರಿ ಇಂಚ ಅಂದ್ ಕುಶಾಲ್ ಕುಲಾಲ್ ಪಣಂದುಲ್ಲೇರಾ ಅಯ್ಯೋ ದೇವರೇ ಎನ್ನ ಹೇರ್ ಸ್ಟೈಲ್ ದಾದ ಮಾರೆ ಬಂಗೋಡಿಂಚ ದೀಪಿ ನಡಿನಿ ಲಕ್ಕಂಡ ಪೂರಂಚ ಆಪುನು ಅವೇ ನಿಂಚ ಜಪ್ಪಡ ಅದು ಬಿಡ್ಪಿ ನಿಂಚ ಲೈವ್ ಬಂದಾಗ ಒಂತೆ ಬೊಕ್ಕ ಟೊಪ್ಪಿ ನನ್ನ ಒಂತೆ ಸಮಯ ಬೊಕ್ಕ ತಾಳು ನಾವು ಪೂರ ಎದುರ್ದ ಕುಶಲ ನಿದ್ರೆ ಪೂಜಾ ವೇವಿ ಉಂಡುಗೆ ವಿಗ್ ಪಾಡ್ಲೆ ಅಂದ್ ನನ್ನ ವಿಗ್ ದೆತ ನೋಡು ಆಪುನು ಒಂಜಿ ಅರ್ಧ ವಿಗ್ ದೆತ ನೋಡು ಅರ್ಧ ಅರ್ಧ ಸರಿ ಉಂಡತ ಅರ್ಧ ವಿಗ್ ಪಾಡು ದಿ ಕ್ವೀನ್ ಶ್ರೀ ಬತ್ತೀರು ಹಾಯ್ ಕ್ವೀನ್ ಶ್ರೀ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ನವೀನ್ ಅಣ್ಣ ನಮಸ್ತೆ ಬಂದುಲ್ಲೇರು ಹಾಯ್ ಕ್ವೀನ್ ಶ್ರೀ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ ಕ್ವೀನ್ ಶ್ರೀ ಇಂದು ಏರ್ ಮಾರೆ ಫಸ್ಟ್ ಬತ್ತಿನ ಅಂತ ಈರು ಫಸ್ಟ್ ನಮ್ಮ ಲೈವ್ ಬರ್ತಾರೆ ಸೊ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಇರ್ನ ಪುದರ್ದಾದೆ ಇರು ಮೆರ್ನ ಲೈವ್ ಬರ್ಪಾರ ಏರು ಲೋಲಕ್ಕ ದಿ ಕ್ವೀನ್ ಶ್ರೀ ಲೋಲಕ್ಕನ ಅವತ್ತು ಬೇ ಆರ ಅಣ್ಣ ಬಂತಾರ ಆಳಣ್ಣ ಮಾಮು ಅನ್ಪಲ್ಲದ ಕ್ವೀನ್ ಶ್ರೀ ಇರ್ನ ಪರಿಚಯ ಪಲ್ನಿ ಒಲ್ಪ ಊರು ದಾದ ವಿಷಯ ಪಂಡದ ಪಂಕ್ಲೆ ಗೊತ್ತಾಪುಂಡು ಏರಂದು ಎನ್ನ ಕೊಡಿ ಈರು ಸನೀಲ್ ಸಿಸ್ಟರ್ನ ಲೈವ್ ಬರ್ಪಾರ ಅಂದದೆ ಒಕ್ಕಡೇನಾ ಓಕೆ ಓಕೆ
ನವೀನ್ ಅನ್ನ ಸೋನಿ ಮ್ಯಾಮ್ ಲೈವ್ ಸಿಕ್ಕದು ನೆನಪು ಇಲ್ವಾ? ಉಂಟು ಉಂಟು ಉಂಟು, ಹೌದು ಹೌದು ಕರೆಕ್ಟ್. ಸಾರಿ ಸಾರಿ ಆಯ್ತಾ, ಗೊತ್ತಾಯ್ತು ನನಗೆ, ಆದ್ರೂ ಡೌಟ್ ಇತ್ತು ಸ್ವಲ್ಪ. ನಿಮ್ಗೆ ಬ್ಲೂ ಕೊಟ್ಟಾಯ್ತು, ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದದು ಮಾರ್ರೆ, ಆರೆಂಜಿನ ಕಂತ ಪಾಡ್ನಿ ಒಣಸಾದ ತಿನಿಯರ್ನ ಅಂತ. ನೆನಪುಂಟು ನೆನಪುಂಟು ಆಯ್ತಾ. ಲೈವ್ಗೆ ಒಂದು ಲೈಕ್ ಕೊಡಿ, ಯಾರೆಲ್ಲ ಲೈಕ್ ಕೊಡ್ಲಿಲ್ಲ ಲೈಕ್ ಕೊಡಿ ಆಯ್ತಾ. ಆರಿಜೋನ್ ಕುಶಾಲೆ ಲೈಕ್ ಕೊರಿ ಏನಕ್ಕೇನು, ಡಬಲ್ ಟ್ಯಾಪ್ ಮಾಡ್ತಾರೆ ಬನು. ತುಳು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದ. ಓಕೆ ಓಕೆ, ನಾವು ಕನ್ನಡ ಮಾತಾಡ್ತೇವೆ, ನಮ್ಮ ಕನ್ನಡ ಸ್ವಲ್ಪ ಅಷ್ಟು ಸರಿ ಇಲ್ಲ, ಆದ್ರೆ ನೀವು ಅರ್ಥ ಮಾಡಿಕೊಳ್ಳಿ ಆಯ್ತಾ. ಉಚ್ಚಾರ ಸ್ವಲ್ಪ ಕಮ್ಮಿ ಆಗ್ತದೆ ಒಮ್ಮೊಮ್ಮೆ. ಸ ರ ಳ ನ. ಊಟ ಆಯ್ತಾ ನಿಮ್ದು? ಏನು ವಿಶೇಷ ಮತ್ತೆ? ವಂದನ ವಂದನ ಬರ್ತೀರಿ, ಬಾರಿ ಅಪರೂಪ. ವಂದನ ಸಿಸ್ಟರ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತಿನ ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಲಿ. ತುಂಬಾ ದಿವಸ ಆಯ್ತು ವಂದನ ಅವರು ಬರದೆ. ಹೌದು ಅಂತಿದ್ದಾರೆ ಕ್ವೀನ್ಸ್ ಅವರು, ನಗಾಡ್ತಾ ಇದ್ದಾರೆ. ಹೌದು, ಸನಿಲ್ ಸಿಸ್ಟರ್ ಬಂದು ಹೋದ್ರು. ನೇಹ ಬರ್ಪಲ್ ಇತ್ತ ಲೈವ್ ಅಲ್ಲ, ಆಯನ ಮೆಸೇಜ್ ಬರ್ಪುಣಿ ನಾನು ಪಂಡಿಜನ ಬರಂದಾನೆ ಅಂದ. ಥ್ಯಾಂಕ್ ಯು ಥ್ಯಾಂಕ್ ಯು. ನೇಹ ಬರ್ಪಲ್ ಬಂದ್ರೆ ವಕೀಲರು ಬರ್ಪೇರ್ ನೋಡಿತ್ತೆ, ಲಾಯರ್ ಬರ್ಪೇರ್ ನೋಡಿ. ತುಶಾಂತ್ ನಾಪತ್ತೆ ಆಯರು ಇಜಿ ಬರ್ಪೇರ್ ಬರ್ಪೇರಿ ಟೀಸ್ ಮೀ ಬನೋದಿಲ್ಲೇರು ಟೀಸಾನೆ. ತುಶಾಂತ ವೇತನ್ ಪನ್ನಿ ಅಂದ. ಓಕೆ 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 ಓಕೆ, ಹೌದಾದಿ ಪ್ಲಾಸ್ಟಿಕ್ ಒಣಸಾಯಕ ಕೂಡ ತಿನ್ಯಾರಂಡ. ಕುಶಾಲ್ ಬಲ್ಕಾಜೆ ತೆಲ್ತೊಂದುಲ್ಲೇರು ಅವಲ ಉಂಟು ಕೂಡ ದಾದ ವಸ್ತೆ ಮಾರೆ ಒಣಸ್ ಮಂತ್ ದಯ ಬೊಕ್ಕ ಇರು. ಶುಭ ದಿನ ಬಿಸ್ಕಿಟ್ ಇಜ್ಜ, ಶುಭ ದಿನ. ಹಾಸ್ಪಿಟಲ್ ಇತ್ತಾರೆ ಅಂತ ದಾದ ಆತನಿ ದಾದೆ ಪ್ರಾಬ್ಲಮ್ ಇತ್ತೆಂಚ ಉಳ್ಳರು ಹುಷಾರುಳ್ಳರೆ. ಬಕ್ಕಾಸುರನ ತುಶಾಂತ್ ಹೀರೋಣನುಲ್ಲೇರಿ ಆರು ಬಕ್ಕಾಸುರತ್ ಅವು ಪಂಡ ಎಕ್ಸ್ಟ್ರಾ ದೀಪಿನಿ ಬಡ ಅಂಡ ತಿನ್ನಿಯರ ಎಂಚ ಅಲ್ಲಿ ಮಾತ್ರ ಉಂಡಲ್ಲಿ. ಪರ್ಲೆ ಪರ್ಲೆ ಮಲ ಮಲ ಮಾತ್ರ ಉಂಟು. ಪರ್ಲೆ ದಾದೆಕ್ಕ ಮೈಗ್ರೇನಾ ದಿನೋಲ ಬರ್ಪಾರ ಜೋರು ತರಬೇನೆ ಅಣಗದ ತೊನ್ಪೆಂದ ಅಪ್ಪಿ ತಡಾರಪ್ಪಿ ಅಂಡ್ ಇತ್ತ ಆವೊಂದುಂಡ ತರಬೇನೆ ಆವೊಂದುಂಡ ಮಾತ್ರ ಅವು ಕೊಡ್ತೇರು ಒಂಜಿ ಒಂದು ಆಜಿ ಮಾತ್ರ ಕೊಡ್ತೇರು ಅವು ತಿನ್ನೊಂದಿಪ್ಪಳೆ ಜೋರ ಮಾಮಿಗೆ. ಓಕೆ 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 ಓಕೆ, ಮಾಮಿಗೆ ಹುಷಾರಿಜ್ಜಾಂಡ. ಓಕೆ ಓಕೆ, ಇತ್ತ ಹುಷಾರುಳ್ಳೇರೆ ಇಡೀ ಅವಳು ಸೆಕೆಂಡ್ ಸಹಿತ ఆయన పెట్టికి తరవేనా చెప్పారా నిద్ర దూర పోయి ನೀರು ದೂರ పోయి ತಿರ್ಗೇರ పోయాರ ನೀ అత్త తిరిగి ಬೇರೆ పోయింది నాకు కంపేర్ అంద అవు ಗೊತ್ತರದ ಬಿಜಯವಾಡ ಎಂಚ చెప్పుడు దోంబుద పెట్టి ತರೆ ದೀದು ದೀಲೆ ತುಶಾಂತ್ಗೆ ತರೆ ದೆತ್ತು ದೀವಡ್ಗಿ ತೂಕ ಎಂಕ್ಲ ತೂವಡಿ ಎಚ್ಚೆದೆತ್ತು ದೀವಡು ತರೆ ದೆತ್ತು ದೀವಡಿ ಅರ್ನ ಲೈವ್ ಪೋಲೆ ಅವ್ರ ಅರೆಡ ಫಲ್ನೆ ಇರ್ ದೆತ್ತು ದೀಲೆ ತೊಚ್ಪಾಲೆ ಇಂಕನ್ ಆರು ಪಂಪೇರು ಅವ್ರ ಇನಿದಾನೆ ಲೈವ್ ಇಜ್ಜಾಂಡು ಇಜ್ಜಿ ಲೈವ್ ಇಜ್ಜಾಂಡು ಅಂದ ಆರು ಇನಿ ಲೈವ್ ಮಂತುದ ಎಂಕ್ಲೆ ಸಪೋರ್ಟ್ ಮಂತುದೊಲಿ ಇನಿ ಯಾರು ಲೈವ್ ಮಂತಿಜೆ ಅಂದಿ ಮಗ ದಾರೆಯ ಇಜ್ಜಿ ಅವು ಅರ್ಥ ಆಗ್ತಿಜೆ ದಾದಂದು ದಾರೆಯನ ಧೈರ್ಯ ಇಜ್ಜಿಯ
ಅಂದೆ ಓಕೆ 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 ಮಸ್ತ್ ಸೀರಿಯಸ್ ಉಳ್ಳೇರೆ ಬಂಜಿ ನಿಲೀಕ್ಯಾನ್ ಎಂಕ್ ಜಪ್ಪುಡ ಬಿಡ್ಚಾದ ಎಂಕ್ ಕೋಪ ಅಂಚ ಲೈವ್ ಮಲ್ತಿಜಿ ಎರಡ ಕೋಪ ಎಂಡ ಕೋಪ ಹತ್ತತೆ ಅಂದೆ ಓಕೆ 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 ಕೋಪ ಅಂಚೆ ಲೈವ್ ಮಲ್ಜಿ ಏನ್ ಮಂಡೆಗೆ ಚಕ್ಕೆರ ಹೊಡಿತೆ ದಾದೆ ಇರು ಮಾಡ್ಕೊಂಡ ಲೈವ್ ಕೋಪ ನೇಹದ ಲಾಯರ್ ಬರ್ಪಲ್ ಮೆಮೊರೇಬಲ್ ಎಂಟ್ರಿ ಮಲ್ಪಲೆ ಓಕೆ ಓಕೆ ಅಜಯ್ ಮೊಂತೆರೋ ಬತ್ತೇರೆ ಹಾಯ್ ಅಜಯ್ ಮೊಂತೆರೋ ವೆಲ್ಕಮ್ ಟು ಲೈವ್ ಎಂಚೋಳ್ಳಾರೆ ಥ್ಯಾಂಕ್ ಯು ಸೋ ಮಚ್ ಇಜ್ಜಿಂಡ ಇರ್ನ ಕೇಸ್ ಮಲ್ಪೋಲ್ ಎಕ್ಕಡ್ ಬೇಜಾರಂಡ್ ಗೊತ್ತಾಂಡೆ ಅಣ್ಣ ಇರ್ನ ಲೈವ್ ಇರ್ದಾಗಿ ಬೇಜಾರ್ ಮಂತೀನಿ ಏರ್ನ ಲೈವ್ ಇಜ್ಜ ಅಂದೆ ಎಂಕ ಸತ್ಯ ಎಂಕ ವಿಷಯನೇ ಗೊತ್ತುಜಿದ ಅದಂದು ಯಾನ ಒಂಜಿ ವಿಷಯ ಪಂಡಿನ ಆತೆ ಪಂಡ ಏರ್ಲ ಲೈವ್ ಬತ್ತಿಜಿಂದ ಬೇಜಾರ್ ಮನ್ಪೆರ ಬಲ್ಲಿ ಇಂದು ಪಂಡಿನ ಆತೆ ಒಣಸಾಂಡ ಬಂಡೇರು ಒಣಸಾಂಡ್ ಒಂದನ ಸಿಸ್ಟರ್ ಎಂಕ್ ಬಂಗುಡೆ ರೇಸ ಅರ್ನ ಚಿಕನ್ಗೆ ಅನ್ನಡ ಕೋಪ ಎಂಡ ಕೋಪ ನಾವು ದೇವರೇ ಈರ ಎಂಕ್ ಕಾಲ್ ಮಲ್ತದ ಬರತ್ತ ಎನ್ನಡ ಕೋಪಗೆ ಯಾನು ಎಂಚಿನ ಬಂಡೇರು ಎಂಚಿನ ಗೊತ್ತುಂಡೆ ಕಡ್ ಲೈವ್ ಬಲ್ಲೆ ಪ್ರೀತಿ ಸಿಸ್ಟರ್ ಪಂಡೇರು ಮುದ್ದು ಸಿಸ್ ಇರ್ನ ಲೈವ್ ಬರ್ರೆ ಆಪುಜಿ ಎಂಕ ಟೈಮ್ ತಿಕ್ಕೊಂದುಜಿ ಬೇಜಾರ್ ಮಲ್ಪೊಚ್ಚಿ ಕೋಪ ಮಲ್ಪೊಚ್ಚಿ ಎಂದು ಐಕೆ ಯಾನ್ ಒಂಜಿ ಡೈಲಾಗ್ ಪಂಡೆ ಏರ್ಲ ಲೈವ್ ಬತ್ತಜಿಂದ ಕೋಪ ಮನ್ಪೊಚ್ಚಿ ಎಂಕುಲೊಂಚೂರು ಬಿಸಿ ಉಪ್ಪು ಅತ್ತಂಡ ದಾದಂಡಲ ಒಂಜಿ ಪ್ರಾಬ್ಲಮ್ ಆದುಪ್ಪುಂಡು ಅಂಚದ್ ಬೇಜಾರ್ ಮನ್ಪೊಚ್ಚಿ ಏರ್ಲ ಅಂತ ಬಂದಿತ್ತೇನು ಅವರೇ ಕೋಪ ಐಕ್ ಬೆರ್ಗೋಪ ಅಂತಿಲ್ಲ ದಾದೆ ಕಜಿಪ್ಪು ಬಂಗುಡೆ ರೇಸೈ ಎನ್ನ ನನ್ನ ಬ್ಲೂ ರಿಮೂವ್ ಮಾಡಿ ಪ್ಲೀಸ್ ಹೌದಾ ಹೇಗೆ ಬ್ಲೂ ರಿಮೂವ್ ಮಾಡಿ ಬರ್ತೀಯ ಬ್ಲೂ ಆಂಡ ಒಂಜಿಕೆ ಆಂಡ ಇರ್ನ ಯಾಕೆ ಮೊಂತೇರವ್ರವರೇ ಬ್ಲೂ ರಿಮೂವ್ ಮಾಡೋದು ಬೇಡವಾ ಏನಾಯ್ತು ಎಂದು ಆರೆಗೊಂಜಿ ಬುದರ್ದಿತ್ತೆ ಮುದ್ದು ಮೇಡಮ್ ಗೊತ್ತುಂಡೇರಿ ಯಾರು ಬುದರ್ದಿತ್ತಿ ನೋಡಿ ಅಂದ ಕುಕ್ಕರ್ ಏರೆ ಕುಕ್ಕರ್ ಅಂದ ಹೌದಾ ಹೇಗೆ ಕೋಪಾರ್ಪಣೆಕ ಹತ್ತು ಹೊರ ಸಡನ್ ತೆಡಿಪ್ಪೇರ ಕುಕ್ಕರ್ ಅಂದ ಯಾನ್ ಪಣ್ಪುಜಪ್ಪ ಬೊಕ್ಕ ನೆರವೇರು ಬೊಕ್ಕ ದಾಲಜ್ಜಿ ವಂದನ ಸಿಸ್ಟರ್ ಬೊಕ್ಕ ಪೂರ ನಿಕಲನೆ ವಿಶೇಷ ಬರ್ಸ ಬರೋಂಡೆ ಊರುಡು ಮುಲ್ಪ ಬರ್ಸ ಇಜ್ಜಿ ಫುಲ್ಲು ಸೆಕೆ ಇಲ್ಲ ನನ್ನ ಇನ್ನು ಮುಂದೆ ನಾನು ಲೈವ್ಗೆ ಬರುವುದಿಲ್ಲ ಅಣ್ಣ ಏನಾಯ್ತು ಬ್ರೋ ಯಾಕೆ ನಿಮ್ಮ ಬೇಜಾರು ಹೇಳಿ ನಮ್ಮ ಹತ್ರ ನಿಮ್ಮ ಬೇಜಾರು ಯಾಕೆ ಲೈವ್ಗೆ ಬರದಿದ್ರೆ ಓಕೆ ತೊಂದ್ರೆ ಇಲ್ಲ ಏನಾಯ್ತು ಒಂದು ವಿಷಯ ಆದ್ರೆ ಹೇಳಿ ಹೋಗಿ ನಮ್ಮಿಂದ ಏನಾದ್ರು ತೊಂದ್ರೆ ಆಯ್ತಾ ನಮ್ಮಿಂದ ಏನಾದ್ರು ತಪ್ಪಾಯ್ತಾ ನಿಮ್ಗೆ ಬೇಜಾರಾಯ್ತಾ ತೊಂದರೆ ಆಗಿದೆ ಅದನ್ನ ಡೈರೆಕ್ಟ್ ಹೇಳ್ಬಿಡಿ ಇಲ್ಲಿ ಇಬ್ಬರು ಇದ್ದೇವೆ ಟುಗೆದರ್ ಅಲ್ಲಿ ಈಗ ನನ್ನಿಂದ ಏನಾದ್ರು ನನ್ನ ಮಾತಲ್ಲಿ ಏನೋ ತಪ್ಪು ಇದೆ ಅದನ್ನು ತಿಳಿಸಿ ಇಲ್ಲ ಅವ್ರೇನೋ ಹೇಳಿದ್ರೆ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ತಿಳಿಸಿ ಅದು ಏನ್ ತೊಂದರೆ ಇಲ್ಲ ಏನಾದ್ರು ಬೇಜಾರಾಗಿದೆ ಹೌದು ಬರ್ಸ ಉಂಡು ಓಕೆ ಅದೇ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನಂತ ಹೇಳಿಬಿಡಿ ಆಯ್ತಾ ಮಾಧವರು ಬಂದ್ರು ಹಾಯ್ ಮಾಧವಣ್ಣ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಊಟ ಆಯ್ತಾ ನಿಮ್ದು ಏನ್ ವಿಶೇಷ ಮತ್ತೆ 23ನೇ ಲೈಕ್ ಅಂತಿದ್ದಾರೆ ಹೌದು ಮಾರ್ರೆ ಥ್ಯಾಂಕ್ ಯು ಸೋ ಮಚ್ ಮಾಧವಣ್ಣ ರಾಧೆ ಮುದ್ದು ತೆಲ್ತೋದಿ ಪುಡ ಅರೆ ಎನ್ನ ಮಿತಿ ಬೇಜಾರಾಣಿಗೆ ಶೇ ಯಾನಿತ್ತೆ ಸಾರಿ ಪನ್ಪೇರೆ ಕೂಡ ಕೋಪವೇ ನಮ್ಮ ಮಾತುಗಳಲ್ಲಿ ಏನಾದ್ರು ತಪ್ಪಾಗಿದ್ರೆ ಸಾರಿ ಸೊ ಏನಾದ್ರು ಏನೇ ಬೇಜಾರಾಗಿದ್ರು ಲೈವ್ ಅಲ್ಲಿ ಇದೇ ಈಗಲೇ ತಿಳಿಸ್ಬಿಡಿ ಅದನ್ನ ನಾವು ಇಲ್ಲಿಗೆ ಕ್ಲಿಯರ್ ಮಾಡಿಬಿಡುವ ಮತ್ತೆ ಅದು ಮತ್ತೆ ಅಲ್ಲಿ ಲೈವ್ ಮಾಡುವಾಗ ಅವ್ರು ನಮ್ಮಿಂದ ಏನೋ ತಪ್ಪಾಗಿದೆ ಅಂತೇಳಿ ಹೋದ್ರು ಅಂತೇಳಿ ಮನಸ್ಸಿಗೆ ನಾನು ಡೈರೆಕ್ಟ್ ಹೇಳಿದೆ ಅಣ್ಣನಲ್ಲಿ ಕೋಪ ಅಂತ ಹೌದು ನೋಡಿ ಅವ್ರು ನೋಡಿ ಹೇಳಿದ್ರು ಕೋಪ ಅಂತ ಅದು ನನ್ಗೂ ಆಗಲೇ ಗೊತ್ತಾಯ್ತು ಇವರಿಗೆ ನನ್ನ ಮೇಲೆ ಕೋಪ ಬಂದಿರಬಹುದು ಅಂತ ನನ್ಗೆ ಬೇಡ ಇತ್ತು ಅದು ನಾನು ಅದಕ್ಕೆ ಅವರ ಸಂಗ ಮಾಡಿದ್ದು ಸುಮ್ಮನೆ ಯಾವ ಪ್ರಸಂಗ ಅಧಿಕ ಪ್ರಸಂಗ ಹಿರಿಯ ಪ್ರಾಥಮಿಕ ಶಾಲೆ ಹೀರೋ ನಮಸ್ತೆ ಅಂತಿದ್ದಾರೆ ಅಲ್ಲೇ ಹಿರಿಯ ಪ್ರಾಥಮಿಕ ಶಾಲೆ ಹೀರೋಗೆ ಇರಿ ಗೊತ್ತುಂಟ ಏರೆಂದು
ಹಿರಿಯ ಪ್ರಾಥಮಿಕ ಶಾಲೆ ಹೀರೋ ನಮಸ್ತೆ ಏರಿ ಹಾ ಯಾನ ಐಟೋರಿ ಹುಡುಗಿ ಎತ್ತ ಇಬ್ಲಾಕಂಡ್ ತೋಜುವೆ ಇವೆ ಪ್ರವೀಣಿ ಪ್ರವೀಣೆ ఆయన బుధ ದಡ್ಡ ಪ್ರವೀಣಿ ఇంక దడ్డ దట్ట అవి ఆయన కుజాలు పుడతాయా ఐక్య వారిన తిప్పారు ಆದ್ರೂ ಬಂದೆ ಲೈವಿಗೆ ಗೋಪದಲ್ಲಿ ನೀವು ಗೋಪದಲ್ಲಿ ಮತ್ತೆ ಬಾಯಿ ಮುಚ್ಚಿಕೊಂಡು ನೆಗಾಡಿಕೊಂಡು ಬಂದ್ರೆ ಗೋಪ ಅಂತ ಯಾರು ಹೇಳ್ತಾರೆ ಮುದ್ದು ಇವತ್ತು ಅಂತಲ್ಲ ಇವ ಮೆರನಂಜಿ ಮೆಸೇಜ್ ಬೈದನ ಇವತ್ತು ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಂಜೆ ಲೈವ್ ಮಾಡಿದ್ದೇನೆ ಅನ್ನ ನನ್ನ ಲೈವ್ಗೆ ಯಾರು ಬಂದಿಲ್ಲ 0 ಲೈಕ್ಸ್ ಅನ್ನ ಅಂತಿದ್ದಾರೆ. ಹೌದಾ? ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಅದೆಲ್ಲ ಮಾಮೂಲಿ, ಗೊತ್ತಾಯ್ತಾ? ಸೊ ನಾವು ಅದನ್ನೆಲ್ಲ ಮಂಡೆ ಬಿಸಿ ಮಾಡಬಾರ್ದು. ನಿಮ್ಮ ಲೈವ್ಗೆ ಖಂಡಿತ ಬರ್ತಾರೆ ಜನರು, ನೀವು ಲೈವ್ ಮಾಡ್ತಾ ಇರಿ. ನೀವು ನಮ್ಮ ಲೈವ್ಗೆ ಬೇಕಾದ್ರೆ ಬರಬೇಡಿ, ಆದ್ರೆ ನಿಮ್ಮ ಲೈವ್ ಕಂಡಾದ ತಕ್ಷಣ ನಾವು ಬಂದು ಲೈಕ್ ಕೊಟ್ಟು ಹೋಗ್ತೇವೆ, ಆಯ್ತಾ? ಬೇಜಾರು ಮಾಡಬೇಡಿ. ಅದು ಯಾಕೆ ಅಂತ ಹೇಳಿದ್ರೆ, ಈಗ ನಾನು ಒಂದೊಂದ್ಸಲ ಫ್ರೀ ಇರ್ತೇನೆ ಕಂಪನಿಯಲ್ಲಿ, ಕೆಲವೊಂದ್ಸಲ ಫುಲ್ ವರ್ಕ್ ಅಲ್ಲಿ ಇರ್ತೇವೆ, ಮೊಬೈಲ್ ಮುಟ್ಟೋದಿರೋದಿಲ್ಲ, ಅಷ್ಟು ವರ್ಕ್ ಅಲ್ಲಿ ಇರ್ತೇವೆ. ಆ ಟೈಮಲ್ಲಿ ನಮಗೆ ಬಂದು ಲೈಕ್ ಕೊಟ್ಟು ಹೋಗ್ಬೋದು, ಬಟ್ ಮಾತಾಡುವಂತ ಪುರ್ಸೊತ್ ಇರುದಿಲ್ಲ. ಅಂತ ವರ್ಕ್ ಅಲ್ಲಿ ಇರುವಾಗ ಬಂದು ಲೈಕ್ ಕೊಟ್ಟು ನಿಮ್ಮ ಲೈವ್ ಅನ್ನು ಆನ್ ಇಟ್ಟಿರ್ತೇವೆ, ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ನಾವು ಕೇಳಿಸ್ಕೊಳ್ತಾ ಇರ್ತೇವೆ. ಅಂದ್ರೆ ನೀವು ಮಾತಾಡೋದನ್ನ ನಾವು ಆಲಿಸ್ಕೊಳ್ತಾ ಇರ್ತೇವೆ, ಏನೆಲ್ಲ ಹೇಳ್ತಾರ ಲೈವ್ ಅಲ್ಲಿ, ಯಾವ ಒಳ್ಳೆ ವಿಷಯಗಳು ಸಿಗತ್ತೆ ಅಂತ ಹೇಳುವ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಆ ಲೈವ್ ಕೇಳಿಕೊಳ್ತಾ ಇರ್ತೇವೆ. ಅದು ಬಿಟ್ಟು ನಿಮ್ಮ ಲೈವಿಗೆ ನಾವು ಮಾತಾಡ್ಲಿಲ್ಲ ಅಂತ ಹೇಳಿ ಬೇಜಾರು ಮಾಡಬೇಡಿ. ಖಂಡಿತವಾಗಿ ಒಂದಲ್ಲ ಒಂದು ದಿನ ವೈರಲ್, ಇದು ನಿಮ್ಮ ಲೈವ್ ಫುಲ್ ವೈರಲ್ ಆಗ್ತದೆ, ನಿಮ್ಮ ಚಾನಲ್ ಫುಲ್ ವೈರಲ್ ಆಗುತ್ತೆ. ಯಾವುದೇ ಒಂದು ಸಣ್ಣ ವಿಷಯ ಇದ್ದು ಸಾಕು ವೈರಲ್ ಆಗ್ಲಿಕ್ಕೆ. ಈಗ ನನ್ನ ಚಾನಲ್ ಈಗ ಸಡನ್ ವೈರಲ್ ಆಗ್ಲಿಕ್ಕೆ ಕಾರಣ ನಾನು ಮಾಡೋ ನನ್ನ ವರ್ಕ್, ನಾನು ದೇವರ ಡಿಸೈನ್ ಆಗಿರ್ಬೋದು, ಅಲ್ಲ ವರ್ಕ್ ಡಿಸೈನ್ ಆಗಿರ್ಬೋದು, ಒಂದೊಂದನ್ನು ನನ್ನ ಲೈವ್ ಅಲ್ಲಿ ಅಲ್ಲ ಬೇರೆಯವ್ರ ಲೈವ್ ಅಲ್ಲಿ ಹೋಗಿ ಹೇಳ್ತೇನೆ. ಅದು ನನ್ನ ಇದು ಇಂಟೆನ್ಷನ್. ನಾನು ಹಾಗೆ ಹೇಳಿ ಕಾರಣ ನಮ್ಗೆ ಕೂಡ ಜನ ಬರ್ಲಿ ಅಂತ ಹೇಳುವ ಒಂದು ಉದ್ದೇಶಕ್ಕೋಸ್ಕರ ನಾವು ಅದನ್ನ ಅಲ್ಲಿ ಹೇಳ್ತೇವೆ, ರಿವೀಲ್ ಮಾಡ್ತೇವೆ. ಅದೇ ರೀತಿ ನೀವು ಆಗಿರ್ಬೋದು, ನಿಮ್ಮ ವರ್ಕ್ ಆಗಿರ್ಬೋದು, ಯಾವುದೇ ವಿಷಯವನ್ನಾಗಿರ್ಬೋದು ಲೈವ್ ಅಲ್ಲಿ ತಿಳಿಸಿ. ಬೇಜಾರು ಇದೆ ನಾನು ಬರಲ್ಲ ಅಂತೇಳಿ ಬೇಜಾರು ಮಾಡೋದಲ್ಲ, ಒಂದಲ್ಲ ಒಂದ್ ದಿವಸ ನಿಮ್ಮ ಖಂಡಿತವಾಗಿ ಟಾಪ್ ಲೆವೆಲ್ಗೆ ಬಂದೇ ಬರುತ್ತೆ. ಅಲ್ಲ, ಮತ್ತೊಂದು ವಿಷಯ, ನೀವು ಯಾವಾಗಲೂ ಯಾರಾದ್ರೂ ಬರ್ತಾರೆ ಅಂತ ಲೈವ್ ಮಾಡಬೇಡಿ. ನಿಮ್ಮ ಖುಷಿಗೋಸ್ಕರ ಮಾಡಿ ಬಂದವರ ಹತ್ರ ಮಾತಾಡಿ, ಅದೇ ಸಾಕು. ಆಗ ಜನ ತನ್ನಷ್ಟಾಗೆ ಬರ್ತಾರೆ. ಒಂದು ಮತ್ತೆ ನನಗೆ ನಿಜವಾಗಿ ಹೇಳುದಾದ್ರೆ, ನನಗೆ 0, ನನ್ನ ಒಂದು 10-15 ಲೈವ್ ಅಲ್ಲಿ ಜನವೇ ಇಲ್ಲ. ನಾನು ಕಂಟಿನ್ಯೂಸ್ ನನ್ನ ಅನ್ಸಿಗೆ ಲೆಲ್ಲೆ ಹೊಡೆದ ಅಂದ್ರೆ ಲೆಲ್ಲೆ ಹೊಡಿಯುದು ಅಂತ ಹೇಳಿದ್ರೆ ಹುಚ್ಚರಾಗಿ ಆಟ ಆಡ್ತಾ ಇರ್ತೆ ಲೈವ್ ಅಲ್ಲಿ. ಆಗ ಲೆಲ್ಲೆ ಹೊಡಿಯುದು ಅಂತ ಹೇಳಿದ್ರೆ ಅದ್ರ ಅರ್ಥ ಹುಚ್ಚರಾಗಿ ಆಟ ಆಡೋದು ಅಂತ ಮರಳು ಕಟ್ಟುತ್ತಾ ಇರುದು ಲೈವ್ ಅಲ್ಲಿ. ಅದನ್ನು ನೋಡಿ ಯಾರಾದ್ರೂ ಬರ್ತಾರೆ, ಮಾತಾಡಿಸ್ತಾರೆ, ಇವನ್ ಎಂತೋ ಮಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾನೆ ಅಂತ ಹೇಳಿ ಬರ್ತಾರೆ ಜನಗಳು, ಅದನ್ನು ನೋಡಿಕೊಂಡು ಬರ್ತಾರೆ. ಅದೇ ರೀತಿ ನೀವು ಕೂಡ ಸ್ವಲ್ಪ ಯಾವ ಊರಿನ ಹುಚ್ಚ ಅಂತ ನೋಡ್ಲಿಕ್ಕೆ ಬರ್ತಾರಲ್ಲ. ಹೌದು ಹೌದೌದು. ಮತ್ತೆ ನನಗೆ ಇತ್ತೀಚೆಗೆ ನಾನು ಸ್ವಲ್ಪ ಸಿಟ್ಟಲ್ಲಿರುವುದು ಯಾಕೆ ಅಂತ ಹೇಳಿದ್ರೆ, ನಾನು ನನ್ನ ದೇವಸ್ಥಾನ ಮಾಡಬೇಕಾದಂತ ಕೆಲಸವನ್ನು ನನ್ನ ಜಾಗಕ್ಕೆ ತಂದು, ಕಲ್ಲನ್ನು ನನ್ನ ಜಾಗಕ್ಕೆ ತಂದು ನಾನು ಕೆಲಸ ಮಾಡ್ತಿದ್ದೆ. ಅದು ಕೂಡ ದೊಡ್ಡ ಕಲ್ಲು, ಗ್ರಾನೈಟ್ ವರ್ಕ್ ಕಲ್ಲು ಗೊತ್ತಿದೆ ಅಲ್ಲ, ಅದನ್ನು ನಾನು ಕಟ್ಟಿಂಗ್ ಮಾಡ್ತಿರುವಾಗ ನನಗೆ ಯಾರೋ ಬೈದಿದ್ದಾರೆ. ನನ್ನ ವರ್ಕ್ ಅದು ಕೂಡ ದೊಡ್ಡ ಮಿಷಿನ್, 8-9 ಇಂಚಿನ ಬ್ಲೇಡ್ ಕಟ್ಟಿಂಗ್ ಮಾಡ್ಬೇಕು ಅಂತ ಆದ್ರೆ, ಕೈಯಲ್ಲಿ ಹಿಡಿದು ಕಟ್ಟಿಂಗ್ ಮಾಡ್ಬೇಕಾದ್ರೆ ಆ ಮಿಷಿನ್ ನ ಗ್ರಿಪ್ ನನಗೆ ಇರ್ಬೇಕು ಅಂತ ಹೇಳಿ ಆದ್ರೆ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನೋಡುದಲ್ಲದೆ ಅದಕ್ಕೆ ಬೈಯುವುದಲ್ಲ. ನಾನು ಸಣ್ಣವನೇ ಆಗಿರ್ಬೋದು, ನನ್ನ ಏಜ್ ದೊಡ್ಡದಾಗಿರ್ಬೋದು, ಸಣ್ಣದೇ ಆಗಿರ್ಬೋದು, ಅಲ್ಲ ನಾನು ತುಂಬಾ ಸಣ್ಣವನೇ ಇರ್ಬೋದು, ಗಾತ್ರದಲ್ಲಿ ಸಣ್ಣದೇ ಇದ್ರು ಒಂದು ಕೆಲಸಕ್ಕೆ ಒಳ್ಳೆ ಇದೆ, ಗೌರವ ಇದೆ. ಆ ಗೌರವದ ಕೆಲಸವನ್ನು ನಾವು ಕಲೀಲಿಕ್ಕೆ ಎಷ್ಟೋ ವರ್ಷದ ಶ್ರಮ ಕೂಡ ಇರುತ್ತೆ. ಆ ಶ್ರಮವನ್ನು ಇಟ್ಟುಕೊಂಡು ಕೆಲಸ ಮಾಡುವಾಗ ಬೈಯುವುದಲ್ಲ, ನಿಮ್ಮಿಂದ ಆಗತ್ತೆ ಅಂತ ಹೇಳಿ ಪ್ರೋತ್ಸಾಹದ ಮಾತು ಮಾತಾಡಿ ಹೊರತು ಅದಕ್ಕೆ ಬೈಯುಬೇಡಿ, ಯಾರು ಕೂಡ ಬೈಬೇಡಿ. ಆ ಕಾರಣಕ್ಕೋಸ್ಕರ ನನಗೆ ಈಗ ನನ್ನ ಲೈವ್ ಅಲ್ಲಿ ಸ್ವಲ್ಪ ಜನ ಬಂದು ಬೈತಾರೆ, ನೀನು ಹಾಗೆ ಅವನು ಹೀಗೆ ಅಂತ ಹೇಳಿ. ನನಗೆ ಅದು ಚಿಂತೆ ಇಲ್ಲ, ಯಾರು ಹೇಗೆ ಹೇಳಿದ್ರು ಹೇಳ್ತಾ ಇರ್ಲಿ, ನನಗೆ ಯಾವ ಚಿಂತೆ ಇಲ್ಲ. ಕೇಶವಣ್ಣ ಬಂದ್ರು. ಹಾಯ್ ಕೇಶವಣ್ಣ. ಒಬ್ರು ಇದ್ದಾರೆ, ನಿಮಗೆ ಸಿಟ್ಟು ಬೇಡ, ನಗು ಸೂಪರ್ ಅಂತಿದ್ದಾರೆ. ಅದು ಬಿಟ್ಟು ನಮ್ಮ ಮನೆಯವರ ವಿಷಯ ಆಗಿರ್ಬೋದು, ಬೇರೆಯವರ ಮನೆಯ ವಿಷಯ ಆಗಿರ್ಬೋದು, ಲೈವ್ ಅಲ್ಲಿ ಬಂದು ಬೈದುಕೊಂಡಿದ್ರೆ
ನಾನು ಅಂತಲ್ಲ, ಯಾರಾದ್ರೂ ಸರಿ ಬೈದೇ ಬೈತಾರೆ. ಹೌದು. ಸೊ ಅದನ್ನ ಯಾಕೆ ಹೇಳಿ ಕಾರಣ ಇರ್ಬೋದು, ಒಂದು ಐಡಿಯಲ್ಲಿ 12 13 ಜನ ಇದ್ದಾರೆ, 10 15 ಜನ ಲೈವ್ ಅಲ್ಲಿ ಇದ್ದಾರೆ. ಐಡಿಯಲ್ಲಿ ಎಷ್ಟೋ ಜನ ಬ್ಯಾಡ್ ಕಮೆಂಟ್ಸ್ ಹಾಕುವವರು ಕೂಡ ಇದ್ದಾರೆ. ಸೊ ಎಲ್ಲರಿಗೆ ಆಯ್ತದು ಹೇಳಿರೋದು. ಏನೇ ಆಯ್ತು, ಏನೇ ತಪ್ಪಿದ್ರು ನಮಗೆ ಬೈರಿ, ನಮ್ಮ ಮನೆಯವರಿಗೆ ಯಾವತ್ತೂ ಬೈಬೇಡಿ. ನಮ್ಮ ಮನೆಯವರು ನಿಮಗೆ ಏನ್ ತೊಂದರೆ ಮಾಡಿದ್ದಾರೆ ಅಂತ ಕೇಳ್ಬೋದಲ್ಲ, ಏನಾದ್ರು ತಪ್ಪಾಗಿದ್ರೆ. ಸೊ ನನ್ನ ಮಾತು ಇಷ್ಟೇ, ಬೈಯುವುದಾದ್ರೆ ನಮಗೆ ಬೈರಿ, ಲೈವ್ ಓನರಿಗೆ ಬೈರಿ, ಅವರ ಮನೆಯವರಿಗೆ ಆಗಿರ್ಬೋದು, ಅವರ ಅಕ್ಕ ತಂಗಿಯವರಿಗೆ ಆಗಿರ್ಬೋದು. ಆ ತರದ ವಿಷಯ ಲೈವ್ ಅಲ್ಲಿ ಬೇಡ. ನನ್ನ ಮಾತು ಅಷ್ಟೇ. ಮುದ್ದು ಮುದ್ದು ಮೇಡಮ್ ಏನ್ ಹೇಳ್ತೀರಿ? ಇದು ನನ್ನ ಮಾತು ಸರಿಯಾ ತಪ್ಪಾ? ಉತ್ತರ ಕೊಡಿ ಮುದ್ದು ಮೇಡಮ್. ನವೀನಣ್ಣ, ನಾನೀಗ ಹೇಳಿದ ಮಾತು ಸರಿಯಾ ತಪ್ಪಾ? ಸರಿ 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 ಸರಿ. ನಾವೀಗ ಒಂದು ಲೈವ್ ಅಲ್ಲಿ ಹೋಗಿ ಮಾತಾಡೋದಾಗಿರ್ಬೋದು, ಬೇರೆಯವ್ರ ಲೈವ್ ಅಲ್ಲಿ ಮಾತಾಡೋದಾಗಿರ್ಬೋದು, ನಾವು ಅದಕ್ಕೆ ನಮ್ಮ ಲೈವಿಗೆ ಯಾರಾದ್ರೂ ಕೋಪ ಮಾಡಿಕೊಂಡು ಬಂದ್ರೆ ಅವ್ರ ಹತ್ರ ಮಾತಾಡುದಿಲ್ಲ, ಬಿಟ್ಟು ಬಿಡುದು ಅವರನ್ನು. ಹೋಗಿ ನೀವು ಕೋಪದವರು ಬೇಡ ನಮ್ಗೆ. ನಮ್ಗೆ ಇಲ್ಲಿ ಅದಕ್ಕೆ ಖುಷಿಯಲ್ಲಿರುವವರು ಬರ್ಬೇಕು ಲೈವಿಗೆ, ಖುಷಿಯಲ್ಲಿ ಮಾತಾಡುವವರು ಬರ್ಬೇಕು. ಕೋಪ ಇರುವವರು ಕೂಡ ಬರ್ಲಿ, ನೂರೊಂದು ಬಂದು ಟೆನ್ಷನ್ support ನಮಗೆ ಸಹ ಇರ್ತದಲ್ಲ, ಎಲ್ಲರಿಗೂ ಟೆನ್ಷನ್ ಇದೆ, ಅದನ್ನ ಎಂತ ಮಾಡ್ಲಿಕ್ಕೆ ಆಗಲ್ಲ. ನಮಗೆ ಬೈಲಿ, ಅದು ಬಿಟ್ಟು ನಮ್ಮ ಮನೆಯವರಿಗೆ ಯಾಕೆ ಬೈತಾರೆ? ನಮ್ಮ ಮನೆಯವರು ಏನ್ ಮಾಡಿದ್ದಾರೆ? ನಮ್ಮ ಅಕ್ಕ ತಂಗಿಯವರಿಗೆ ಯಾಕೆ ಬೈಬೇಕು? ಅದು ಅದು ಕೆಲವರ ಕೂಡ ಅಭ್ಯಾಸ ಬೈಯುವುದು ಇದು. ಸೊಂಟದಿಂದ ಕೆಳಗೆ ಬೈಯುದು. So ಅಂತವರನ್ನು ನಾವೇನಾದ್ರು ರಿಮೂವ್ ತಪ್ಪು ಮಾಡಿದ್ರೆ ಮಾಡಿದ್ದೇವೆ? ಆಯ್ತು. ಅಲ್ಲ, ಅಂತವರನ್ನು ರಿಮೂವ್ ಮಾಡಿದ್ರೆ ಆಯ್ತು. ಅಲ್ಲ, ಅವರಿಗೆ ಫೇಕ್ ಐಡಿ ಜಾಸ್ತಿ ಟೈಮ್ ಆಗಿರ್ಬೋದು, ಕೊಡ್ಬಾರ್ದು ನಮ್ಮ ಲೈವ್ ಅಲ್ಲಿ. ಇರ್ತಾರೆ ಅಂತ ಹೇಳಿ ನಾವು ಯಾಕೆ ಗೊತ್ತೋಣ? ಫೇಕ್ ಐಡಿ ಬರ್ಲಿ, ಬರುದು ಬೇಡ ಅಂತ ನಾನು ಹೇಳುದಿಲ್ಲ. ಬಂದು ಒಳ್ಳೆ ಮಾತಾಡಿ, ಅದು ಬಿಟ್ಟು ಬೈಯುದು ಯಾಕೆ ಮನೆಯವರಿಗೆ? ಕೇಶವಣ್ಣ, ಅದಕ್ಕೋಸ್ಕರ ನಾವು ನವೀನಣ್ಣ, ಶುಭರಾತ್ರಿ ಬಣಮುಲ್ಲೇರಿ. ಬೈಲಿಕ್ಕೆ ಎಲ್ಲರಿಗೂ ಬೈಲಿಕ್ಕೆ ಬರ್ತದೆ, ಬರುದಿಲ್ಲ ಅಂತ ಹೇಳಿ ಅಲ್ಲ. ಆದ್ರೆ ಒಂದು ಮಾತು ನೆನಪಿಟ್ಕೊಡು, ವಿಷ್ಣುವಿನ ತಾಳ್ಮೆ ಎದುರು ನರಸಿಂಹನ ಕೋಪ ಯಾವತ್ತಿಗೂ ಇದ್ದೇ ಇರುತ್ತೆ ಅಂತ ಇದೆ ಅಲ್ಲ, ಒಂದು ಮಾತು ಇದೆ ಅಲ್ಲ. ಒಬ್ಬ ಎಷ್ಟು ತಾಳ್ಮೆಯಲ್ಲಿ ಇರ್ತಾನೆ, ಅವನನ್ನ ಆಟಾಡಿಸ್ಲಿಕ್ಕೆ ಹೋಗುದಲ್ಲ. ಒಂದಲ್ಲ ಒಂದು ದಿವಸ ಅವ್ನು ಸಿಡಿದ್ರೆ ಸರಿ ಇಕ್ಕುತ್ತಾನೆ ಅಷ್ಟೇ. ಕೇಶವಣ್ಣ ಅಂದ್ರೆ ಆರು ಬೂರ್ದು ಒಂದು ನಿಂಗೆ, ಸರಿ ಹೇಳ್ತಾನಂತ ಅಷ್ಟೇ. ಆರು ಸ್ವಲ್ಪ ಪಾಡಿ ಬಣಮುಲ್ಲೇರಿ. ನೈಂಟಿಗೆ ನೈಟ್ ಆಡ್ಯಾರು ಪೊಣ್ಣ ಮೂಲು ನೈಟ್ ಆಡುವ ಗೀತಕ್ಕ ಹಾಯ್, ನಮಸ್ತೆ ಅಣ್ಣ. ವನಸ್ ಮಂತರ ವನಸ್ ಆಂಡ ಗೀತಕ್ಕ ಇಂಕ ಬಂಗುಡೆ ಗಜಿಪು ಇರ್ನಾಡೆ ವನಸ್ ದಾದೆ ಸ್ಪೆಷಲ್. ಬಾಯ್ ಬಾಯ್ ಅಣ್ಣ, ನಮಸ್ಕಾರ. ಗುಡ್ ನೈಟ್ ಅಣ್ಣ ಅಂತಿದ್ದಾರೆ. ಬಾಯ್ ಬಾಯ್, ಶುಭರಾತ್ರಿ ನಿಮ್ಗೆ, ಧನ್ಯವಾದಗಳು. ಅಜಯ್ ಅವರೇ, ನಿಮಗೆ ಜನ ಬರ್ಲಿಲ್ಲ ಅಂತ ಬೇಜಾರು ಮಾಡ್ಬಿಡಿ, ಖಂಡಿತ ಒಂದೆಲ್ಲ ಒಂದ್ ದಿವಸ ಜನ ಬರ್ತಾರೆ. ನೀವು ಅಲ್ಲ, ಲೈವ್ ಮಾಡೋದನ್ನು ಮುಂದೆ ನನಗೆ ಇವತ್ತು ಎಲ್ಲ ಲೈವ್ ರೆಕಮೆಂಡ್ ಆಗಿತ್ತು, ಇವ್ರದ್ದು ಲೈವ್ ಇನ್ನೂ ರೆಕಮೆಂಡ್ ಆಗಿಲ್ಲ ನನಗೆ. ಇಲ್ಲದಿದ್ರೆ ನಾನೇ ಬರ್ತಿದ್ದೆ, ನಾನು ಫ್ರೀ ಇದ್ದೆ ಅಲ್ಲ, ಇವತ್ತು ರಜೆ ಅಲ್ವಾ. ಮತ್ತೆ ನೀವು ನಮ್ಮ ಚಾನಲ್ಗೆ ಒಂದು ಕನೆಕ್ಟ್ ಆಗಿರಿ ಅಜಯ್ ಅವರೇ, ನನಗೆ ನಿಮ್ಮದು ಚಾನಲ್ ಸಿಕ್ಲಿಲ್ಲ. ಸೊ ನಾನು ನಿಮಗೆ ಕನೆಕ್ಟ್ ಆಗ್ತೀನಿ. ಹೆಸವಣ್ಣ ತೆಲ್ತೊಂದುಲ್ಲೇರು ಮುದ್ದು ಮೇಡಮ್. ಒಂದು ಕಾಮೆಂಟ್ ಹಾಕಿಬಿಡಿ. ಹೌದು, ನಿವೇದಿತಾ ಕುಲಾಲ್ ಬರ್ತೀರಾ? ಹಾಯ್ ಲಾಯರ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರ ನಿವೇದಿತಾ ಕುಲಾಲ್, ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್ ಬಂಡರೆ ಎನ್ನ ಅಕ್ಕ ದಾದಿ ಕೆಸವಣ್ಣ ಇರ್ನ ಪಾತಿರೊಂದು ಏನೊಂದು ಇತ್ತೀರ ದಾದ ಪಂಡೇರಿಂದ ಹೆಂಗ್ ಗೊತ್ತು ಯಾರಿಗ್ಲ ಗೊತ್ತು ದಾದ ಪಂಡೇರಿಂದ. ಎಲ್ಲರೂ ಕೇಳಿ ಗೈಸ್, ನವೀನ್ ಅಣ್ಣನಲ್ಲಿ ನಾನು ಕೋಪ ಆಯ್ತಾ ಅವನೊಂದು ಈರೆಂಚ ಉಳ್ಳಾರು ಯಾನು ಹುಷಾರುಳ್ಳೆ ನಿಕುಳೆಂಚ ಉಳ್ಳಾರು ಪೂರೆಲ್ಲ. ಥ್ಯಾಂಕ್ ಯು. ವನಸಾಂಡ್ ಅನ್ನ ವೆಜ್ ಮೂಲು ಅಂದೆ ಅರಿಜೋನು ಓ ನೇಹಾ ಪಣದುಲ್ಲೇರಿ, ಲಾಯರ್ ಪಣದುಲ್ಲೇರಿ. ಮುದ್ದುಶ್ರೀ ಅವರೇ, ನಮ್ಮ ಮೇಲೆ ಇದ್ದ ಕೋಪವನ್ನು ನೀವು ಈಗಲೇ ಬಿಟ್ಟು ಬಿಡಿ, ಧನ್ಯವಾದಗಳು. ಯಾನ್ ಅಂಚೆನೆ ಎಂಕ್ ಕೋಪಡು ದುಂಪು ರಾಪು ಜತೆ ಯಾನ್ ಕೋಪ ಮಂತಂಡ ಬಕ್ಕ ಏತು ವರ್ಷ ಕೋಪ ಮನ್ಪೆ ಅಂಚ ನನ್ನ ಕಡೆ ತೋಲನ್ನು ತಪ್ಪಿದ್ದೇನೆ ಡೈರೆಕ್ಟ್ ಕೇನ್ಪೆ, ನನ್ನದೇನಾದ್ರು ನನ್ನ ಮಾತಲ್ಲಿ ಏನಾದ್ರು ತಪ್ಪು ಉಂಟು ಡೈರೆಕ್ಟ್ ಕೇನ್ಪೆ. ಅವು ಬಿಡ್ತು ಎನ್ನ ಪಾತ್ರ ತಪ್ಪುಂಡು ಮಣಿಪನ್ನ ಬೋಪುನ ಹಚ್ಚಿದ ಎನ್ನ ಪಾತ್ರ ತಪ್ಪಿದ್ರೆ ಡೈರೆಕ್ಟ್ ಕೇನ್ಪೆ. ನಾಳೆವರೆಗೆ ನಾನು ಅಣ್ಣನ ಲೈವ್ಗೆ ಬರಲ್ಲಾಗೆ ಆಯ್ತು. ನಾಳೆ 7 ಗಂಟೆಗೆ ಬನ್ನಿ ಆಯ್ತಾ, ರಾತ್ರಿ 9 ಗಂಟೆಗೆ, ಸಾರಿ. ನಾಳೆವರೆಗೆ ಲೈವಿಗೆ ಬರಲ್ಲ. ಮೂರ್ತಿ ಬರೋಡಿಬೇಕು ಮಾತು, ಮೂರ್ತಿ ಇತ್ರ ಸರಿ ಬಂತೀವ್ರು 6 ಲಂಚನೆ ಬಂತೀವ್ರು ಮೂರ್ತಿ ಅಣ್ಣ. ಕುಶಾಲಕ್ಕೆ ಏನಂದಿಲ್ಲ ನಿಖಲ ದಾದೆ ಪೊಕ್ಕಡೆ ಎಂಗ್ಳು ಪಕ್ಕಡೆ ಟೈಮ್ ಪಾಸ್ ಪಾತಿರು ನೀಯ
ఒక్కడ ಒಂಜೊಂದು ವಿಷಯ ಪಾತೆರ್ನಿ ವಿಷಯ ಪಾತೇರ್ ನಾತೆ ಪ್ರಪಂಚಡು ಆಪಿನ ಪೋಪಿನ ವಿಷಯ ಪಾತೇರ್ ನಿತ್ತ ತುಲ 10 ಗಂಟೆ ಏತಾನು ಒರಂಬರೆ 11 ನಲ್ಲ ನಿಕುಲ್ ಜಯಿಜ್ಜಾರ್ ಎಲ್ಲ ಕಾಂಡೆ ಡ್ಯೂಟಿ పోయారండు దాయ జయించారు ఐక్యంగులు పాతిర్రు ఆతే ఒక్కదాలొచ్చి ಟಾಪಿಕ್ ಉಂಟು ಒಂದಂಡೆ ತುಷಾಂತ್ ಅನ್ನಿ ಅಂಚ ಮಲ್ಪರ ಬಲ್ಲಿ ಇತ್ತುಂಡತೆ ಒಣದುಲ್ಲೆರು ತುಷಾಂತ್ ಅನ್ನಿ ಅಂಚ ಮಲ್ಪರ ಬಲ್ಲಿ ಇತ್ತುಂಡತೆ ಒಂಡೇರು ಮೇರ್ ಪೊಕ್ಕಡೆ ಕೊಡ ಕೊಡ ಅಂದು ಪಾಡೊಂದುಲ್ಲೆರು ತುಪ್ಪ ಪಾಡೊಂದುಲ್ಲೆರು ಪರ್ಲು ಆ ಸೆಕ್ಷನ್ ಆಫ್ ವಿಚ್ ಕನೊಂದುಲ್ಲೆರು ಸೆಕ್ಷನ್ 345 ದಾದ ಸೆಕ್ಷನ್ 345 ಆರ್ ಮಸ್ತ್ ಮಂಡೆ ಬೆಚ್ಚೋಡು ಉಳ್ಳೇರು ಅಣ್ಣ ಒಣದುಲ್ಲೆರು ಸೆಕ್ಷನ್ ಆಫ್ ವಿಚ್ ಲಾ ಅಂದ ಈರು ಅಕ್ಲೆ ಪುರ ಪಂಡರತೆ ಅವಾರ ಎಂತ ಈರು ಮಸ್ತ್ ಮಂಡೆ ಚೋಡ್ಲಾರು ನಂಚ ರಾಜೇಶ್ ಬ್ರೋ ಬತ್ತೇರೆ ಹಾಯ್ ರಾಜೇಶ್ ಅಣ್ಣ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಒನ್ ಪ್ಲೇ ಹಲೋ ಬ್ರದರ್ಸ್ ಹಾಯ್ ಬ್ರೋ ಹೇಗಿದ್ದೀರಾ ನಾನು ಮೆಲ್ಲ ಬಿದಾಡ್ತೆ ಮುಳ್ಳು ಲೈಟ್ ಆಫ್ ಅಂತೇಳಿ ಓ ಅಂದ ಓಕೆ ಬಾಯ್ ಬಾಯ್ ಎಲ್ಲ ಎಂಡ್ ಮಾಡ್ಬೋದು ನಾನು ಅಂತೆ ಬರ್ತು ನಿಕುಲು ಉನ್ನ ಕಡೆ ಜಪ್ಪು నేను సీదా ఒరంబరేకి ఇంకా వన్ సోన్ చెప్పు నీకు ఏరు కాపని యానొంది మొబైల్ తూ ಒಂದ್ తెప్పే ಅತ್ತೆ ಅದನ್ನ ಕೊಟ್ಟು ಬೇತಂದೆ ಮುದ್ದು ಮೇಡಮ್ ತೆಲ್ತೋ ದಾದಪ್ಪ ಸಿಂಗನ ನೇಹ ಬಲ್ತಲ್ಗೆ ಯಾನು ಜಪ್ಪು ತುಷಾಂತ್ ಬಣ್ಣದಲ್ಲಿ ಓಕೆ ಜಪ್ಪುಲೆ ಮಾತೆಲ್ಲ ನಾನು ಎಂಕುಲ ಎಂಡ್ ಮಾಡ್ಪುನು ಸೊ ಇನಿ ಮಸ್ತ್ ಲೈವ್ ಆಡು ಎಕಡ್ಲ ಮಸ್ತ್ ಲೈವ್ ಇತ್ತು 3 ಗಂಟೆ ಎಕಡ್ ಲೈವ್ ಅಂತೇನ್ ಅಂದ ಮುದ್ದು ಮೇಡಮ್ ಜಪ್ಪುರ್ಚಿ ನನ್ನ ನೆಕ್ಸ್ಟ್ ಸಂಡೇ ಕೂಡ ಅಂಚೆನೆ ಮನ್ಪೇರಂಡು ಎರಡೆಲ್ಲ ಬರ್ರೆ ಎತ್ತನ ಬರೋಲಿ ಅವಿ ಮುದ್ದು ಮೇಡಮ್ ದೊಂಬರಾಟ ಗೊಬ್ಬುಗ ಬಲೆ ಮುದ್ದು ಮೇಡಮ್ ಸರ್ಚ್ ಮಂತ ಒಂದು ಉಲ್ಲಲ್ಲ ಒಣದಲ್ಲಿ ಕೋಪದನ್ನ ಗುಡ್ ನೈಟ್ಗೆ ಓ ಓಕೆ ಗುಡ್ ನೈಟ್ ಮುದ್ದುಶ್ರೀ ಬಾಯ್ ಬಾಯ್ ಇರಾಗ ಮೆಸೇಜ್ ಪಾಡು ಅಂತ ಕೊಡ್ತಾರೆ ಗುಡ್ ನೈಟ್ ಅಣ್ಣ ಒಣದಲ್ಲಿ ಗೀತಕ್ಕ ಗುಡ್ ನೈಟ್ ಅಣ್ಣ ನಿವೇದಿತ ಇಜ್ಜಿ ಒಣದಲ್ಲಿ ಈ ಬಕ್ಕ ಒಟ್ರಾಸಿಕ್ ಏನಂಡ ಇಂಚಿನ ಅನ್ಪುನಾಲು ದಾದ ಲಾಯರ್ ಮಾರ್ಯಾರ ಒಣದಲ್ಲಿ ಏರು ಲಾಯರ್ ಇದನ್ನ ಲಾಯರಾ ಸೆಕ್ಷನ್ ರವಾನಂತು ಆಜನ ಲಾಯರ್ ಆಜನ ಲಾಯರ್ ಪಾತಿರ್ನು ಆತಿಜಿ ಪ್ರಾಕ್ಟಿಕಲ್ ಶುರು ಆತಿಜಿ ಪ್ರಾಕ್ಟಿಕಲ್ ಶುರು ಆತಿಜಿ ದನ ಅವಡಿಗೆ ಓವಿ ಯಾರು ದಾದಂಬ್ರೆ LLB LLB ನಾ ನಿವೇದಿತ LLB ಆತುಂಡು ನನ್ನ ಪ್ರಾಕ್ಟಿಕಲ್ ಬಾಕಿ ಉಂಟು ಚಾಲ ಇರುಂಡು ಅಂಚ ನವೀನ್ ಅಂಕಲ್ ಗ್ರ್ಯಾಂಡ್ ವೆಲ್ಕಮ್ ಆಪು ನಿವೇದಿತ ಮನ್ಪುಳೆ ಅವನಲ್ಲಿ ಅವ ಇತ್ತೆಂಕ್ ಆಪುಜಿ ಮೇ ಬರೆದು ಬರೆದು ನನ್ನ ಅಂದು ಅನ್ಪುಡು ಎಲ್ಲಂದು ಆವಡು ಪ್ರಾಕ್ಟೀಸ್ ಆವಡು ಬಕ್ಕ ಕೋರ್ಟ್ ಪಾಡೊಂದು ಬನ್ನಗ ಅರ್ನ DPD ಕೋರ್ಟ್ ಇತ್ತು ನನ್ನ ನಮ್ಮ ಪನ್ಪುಗ ಅಂಚ ಲಾಯರ್ನ ಕೋರ್ಟ್ Objection, Your Honor. Your Honor, this guy is okay. Tareri. ಅವು ನೆಟ್ಟಿ ನಮ್ಮ ಒಂಜಿ ಜಾನಿ LLB ಇಂದು ತುಳುವಿ ಹಿಂದಿ ಪಿಕ್ಚರ್ ಉಂಟು ಜಾನಿ LLB ಇಂದು ಸೂಪರ್ ಉಂಟು ತೂಲೆ ಅಂದಿ ಪನ್ಲೆ ಅಂದಿ ಬನಾಲೆ ಅಂದಿ ದಾದವು ಬನ್ನೋಡು ಎಂದಟಿದ್ಯಾ ಹಿರಿಯ ಪ್ರಾಥಮಿಕ ಶಾಲೆ ಎಂದನ ಕಾಸರಗೋಡು ಶಾಲೆ ಲಾಸ್ಟ್ ಇದ್ಯಾ ಪಿಕ್ಚರ್ ಯೂಟ್ಯೂಬ್ ಉಂಟಾ ಯೂಟ್ಯೂಬ್ ಅರ್ಧ ಬರ್ದ ಸೀನರಿ ಹತ್ತಿ ಉಂಟು ಫುಲ್ ದಿಕ್ಕು ಡ್ರಮ್ ಬಟ್ಟರೆ ಆಪುಜಿ ಮೇ ಬರ್ತ್ಡೇ ದಾನಿ ಬನ್ನ ಡ್ರಮ್ ಬೊಟ್ಟುಗ ಪದ್ಯ ಡ್ರಮ್ ಪುರ ಒಂದಕ್ಕೆ ಲಾಯರ್ ಬರ್ಬೇಕು ಪದ್ಯ ಇಂಚಿನ ನಾನು ರಾಯರು ಬಂದರು ಮಾವನ ಮನೆಗೆ ಅವನೋಡ ರಾತ್ರಿ ಆಗಿತ್ತು ಅಂಚ ಅವನ್ಕ ಎನ್ನ ಇಲ್ಲಲಿಜ್ಜೆ ಯಾಪಿದೆ ಉತ್ತೊಂದೆ ಪೂರ ಬತ್ತೊಂದು ಕೇನುವರಿಗೆ ಬೇವರು ಇದೇ ಇದ್ದೆ ಲಾಯರ್ ಬಂದರು ನವೀನನ ಲೈವಿಗೆ ರಾತ್ರಿ ಆಗಿತ್ತು ನವೀನನ ಲೈವು ಎಂಡು ಮಾಡುವ ಸಮಯ ಆಗಿತ್ತು ನವೀನನ ಲೈವು ಎಂಡು ಮಾಡುವ ಸಮಯ ಆಗಿತ್ತು
ಅವೇ ನನ್ನ ಈ ಆ ರಾಗಂದ ತೊಣಿದ್ದೆ ನನ್ನ ಮೆಗ್ದಿಗೆ ಒಂದು ಪದ್ಯ ಬರತ್ತೆ ನನ್ನ ಅಜ್ಜಿ ಅಂದ ಎಲ್ಲ ಬಂತು ಪಂತ ಎಲ್ಲ ಹಾ ಬಂತಲ್ಲ ಇವ್ರು ಹ್ಮ್ ಬಾರಿ ಸೋಕ ಬರತ್ತೆ ವೈರಲ್ ಆಗ್ತಿದ್ವಿ ಹ್ಮ್ ಅವು ಎನ್ನ ಎಲ್ಲಿಯ ಮೆಗ್ದಿಗೆ ಬರುತ್ತೆ ಮಾಮನ ಮಗಳು ಎಲ್ಲಿಯ ಮೆಗ್ದಿಗೆ ಅಂದೆ ಆಲಮದಲ್ಲಿ ದೀಯಾ ಪ್ರಕಾಶ್ ಇಕ್ ಬರದೆ ದೀಯಲು ಬಂದಲು ಮಾವನ ಮನೆ ಅಜ್ಜನ ಮನೆಗೆ ಹಾ ಹಾ ಅಂತ ತೂಕುಂಡು ನಾವೇನು ಆರಟನಿಗೆ ಏನ್ತಿ ಬರತ್ತೆ ಪಂತೆ ಲೈವ್ ಇಟ್ಟು ಬಂದಿನ ಹಾ ಓಕೆ ಓಕೆ ಬಾರಿ ಖುಷಿ ಆಗ್ಬಿಡು ರಾಗ ಲಾಂಛನ ಉಂಟು ಪದದ ಲೆಕ್ಕ ಉಂಟು ರಾಗ ಹ್ಮ್ ಓಕೆ ನಮ್ಮ ಲೈವ್ ಎಂಡ್ ಮಾಡ್ಬೇಕಣ್ಣ ಟೈಮ್ ಆಡು 2 ಗಂಟೆ ಆವಡ ನನ್ನది 5 ನಿಮಿಷ ಉಂಟು 5 ನಿಮಿಷ ಉಂಟಾ ಎಂಡಾಪುಗ ನನ್ನ ಫೋನ್ 2 ಗಂಟೆ ಕರಿಂಡಿ 2 ಗಂಟೆ ಕರಿಂಡಿ ಆತಿ 120 ಈರಿಸ್ ಜಾಯಿನ್ ಆದ 5 ನಿಮಿಷ ಕಮ್ಮಿಯಾ ಅಂದದ್ದು ಅದೇ 2 ಗಂಟೆ ಕರಿಂಡಿ ಆತ ಕರಿ ಈರಿಗೆ 2 ಗಂಟೆ ಎನ್ನ 2 ಗಂಟೆ ಕರಿಂಡಿ ಒಂಜಿ ಗಂಟೆ 25 ನಿಮಿಷ ಆಡು ಅಂದ ಅಪ್ಪ ಓಕೆ ನಾನು ಎಣ್ಣಾಪೆ ಓಕೆ ಓಕೆ ಬೈ ಬೈ ಗುಡ್ ನೈಟ್ ಶುಭರಾತ್ರಿ ಶುಭರಾತ್ರಿ ಎಲ್ಲರಿಗೂ ಓಕೆ ಎಲ್ಲರಿಗೂ ಶುಭರಾತ್ರಿ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಒಂಪ್ಲೆ ರಡ್ಡ ಅರಬಿನ ಕುಲು ಒಂಜಿ ದುಬೈ ಬೊಕ್ಕೊಂಜಿ ಕುವೈತ್ ಬನೊಂದು ಬೇರು ಇಜ್ಜಿ ಯಾರು ಶಾರ್ಜಾ ಕುವೈತ್ ಅತ್ ಶಾರ್ಜಾ ಶಜಾ ಸಜ್ಜ ಎಲ್ಲಂಜಿ ಸಂಡೇ ಲಿಂಕ್ ಪಾಡ್ರೆ ಎಲ್ಲಂಜಿ ಸಂಡೇ ಅಪ್ಪಗ ಏರ್ಲ ಲೈವ್ ಬರತ್ತಿನ ಬಲ್ಲೆ ಕೇಶವನ್ ನೀರ್ಲ ಬಲ್ಲೆ ಓಕೆ ಗುಡ್ ನೈಟ್ ಶುಭರಾತ್ರಿ ಮಾತೆರೆಗಳ ಧನ್ಯವಾದಗಳು ಶುಭರಾತ್ರಿ ಟೇಕ್ ಕೇರ್ ಆಫ್ ಯು ಬೈ ಬಾಯ್ ಗುಡ್ ನೈಟ್ ಬೈ